हरे कृष्ण। जय राधा माधवा कुंज विहारी। जय राधा माधवा कुंज विहारी। जय गोपी जन वल्लभा। जय गोपी जन वल्लभा गिरिवरधारी। गिरिवरधारी यशोदनन्दन व्रज जनरञ्जन। यशोदनन्दन व्रज जनरञ्जन। यमुनतीरावनचारी। यमुनतीरावनचारी। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ, ನಾನು ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. हरे कृष्ण माताजी। हरे कृष्ण माताजी। हरे कृष्णा माताजी। हरे कृष्ण हरे कृष्ण। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿನ ನಡೆಸಿಕೊಡುತ್ತಿರುವ ಭಾಗವತಂ ರಸಮಾಲಯಂ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನೇಶ್ ದಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಖಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ 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 ಹರೆ ಹರೆ.
Hare Krishna, Krishna Krishna, Hare Hare, Hare Rama, Rama Rama, Hare Hare. Narayanam namaskritya naram chaiva narottamam devim saraswatim vyasam tato jayam udirayet. नष्टप्रायेषु अभद्रेषु नित्यं भागवत सेवया भगवती उत्तम श्लोके भक्तिर्भवति नैष्टिकी कृष्णाय वासुदेवाय देवकी नंदनाय च नन्दगोपकुमाराय गोविन्दाय नमो नमः नमः पंकजनाभाय नमः पंकजमालिने नमः पंकजनेत्राय नमस्ते पंकजांग्रे ಹರೇ ಕೃಷ್ಣ ಮಾತಾಜಿಗಳೇ ಪ್ರಭುಜಿಗಳೇ. ಸೊ ನಾವು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿಗಳೇ ಪ್ರಭುಜಿಗಳೇ. ಹರೇ ಕೃಷ್ಣ ಹೇಳಿ ಮಾತಾಜಿ. ಹರೇ ಕೃಷ್ಣ. ಸೊ ನಾವ್ ಇವಾಗ ಮೊದಲನೇ ಭಾಗವತಂದು ಮೊದಲನೇ ಸ್ಕಂದವನ್ನ ನಾವು ತಿಳ್ಕೊತಾ ಇದೀವಿ. ಅದರಲ್ಲಿ ನಾವ್ ಇವಾಗ 3ನೇ ಅಧ್ಯಾಯಕ್ಕೆ ಬಂದಿದೀವಿ. ಸೊ ಇವಾಗ ಋಷಿಗಳು 6 ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ 2ನೇ ಅಧ್ಯಾಯದಲ್ಲಿ ನಾವು 4 ಪ್ರಶ್ನೆಗಳಿಗೆ ಉತ್ತರವನ್ನ ತಿಳ್ಕೊಂಡ್ವಿ. ಅದರ ಮುಂದುವರೆದ ಭಾಗ 3ನೇ ಅಧ್ಯಾಯದಲ್ಲಿ ಪುರುಷ ಅವತಾರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ 3 ಪುರುಷ ಅವತಾರಗಳಿದೆ. ಸೊ ಅದ್ ಯಾವ್ದ್ಯಾವ್ದು ಅಂತಂದ್ರೆ ಮಹಾವಿಷ್ಣು, ಗರ್ಭೋದಕಶಾಹಿ ವಿಷ್ಣು ಮತ್ತೆ ಕ್ಷೀರೋದಕಶಾಹಿ ವಿಷ್ಣು ಅಂತ ನಾವು ತಿಳ್ಕೊಂಡ್ವಿ. ಈಗ ನಾವು ಲೀಲಾ ಅವತಾರಗಳ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಸೊ 5ನೇ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಲೀಲಾ ಅವತಾರಗಳ ಬಗ್ಗೆ ತಿಳಿಸಿ ಅಂತ ಹೇಳ್ಬಿಟ್ಟು ಋಷಿಗಳು ಸೂತ ಗೋಸ್ವಾಮಿ ಅವರಿಗೆ ಕೇಳ್ತಾರೆ. ಸೊ ಇವಾಗ ಸೂತ ಗೋಸ್ವಾಮಿ ಅವರು ಆ ಲೀಲಾ ಅವತಾರಗಳನ್ನ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ನಾವು ಇಲ್ಲಿ ತನಕ ಆ 3 ಲೀಲಾ ಅವತಾರಗಳನ್ನ ನಾವು ತಿಳ್ಕೊಂಡ್ವಿ. ಸನತ್ ಕುಮಾರರ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಮತ್ತೆ ಯಾವುದು ವರಹ ಅವತಾರದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. 2 ತರ ವರಹ ಅವತಾರದ ಬಗ್ಗೆ ನಾವು ತಿಳ್ಕೊಂಡ್ವಿ. ಶ್ವೇತಾ ವರಹ ಅವತಾರ ಮತ್ತೆ ನೀಲ ವರಹ ಅವತಾರದ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಮತ್ತೆ ಈಗ 3ನೇದು ನಾರದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಇವಾಗ ನಾರದರು ನಮ್ಗೆ ಪಂಚರಾತ್ರಿಕ ವಿಧಿಯನ್ನ ಕೊಟ್ಟಿದ್ದಾರೆ. ಸೊ ನಮ್ಮ ಕಾಯಿಲೆಗೆ ಕಾರಣ ಮತ್ತೆ ಆ ಕಾಯಿಲೆಗೆ ಮದ್ದಿಗೆ ಕಾರಣ ಎರಡನ್ನೂ ಸಹ ಒಂದೇ ಅಂತ ನಾವು ತಿಳ್ಕೊಂಡ್ವಿ. ಅಂದ್ರೆ ನಾವ್ ಏನು ದಿನನಿತ್ಯ ಕೆಲಸಗಳನ್ನ ಮಾಡ್ತಾ ಇದೀವೋ ಅದನ್ನ ನಾವು ನಮ್ಮ ಇಂದ್ರಿಯ ತೃಪ್ತಿಗೆ ಮಾಡ್ದಲೆ ನಾವು ಭಗವಂತನಿಗೋಸ್ಕರ ಮಾಡ್ಲಿಕ್ಕೆ ನಾವು ಶುರು ಮಾಡಿದಾಗ ಏನಾಗತ್ತೆ, ನಾವು ಅಕರ್ಮದಲ್ಲಿ ಕೆಲಸ ಮಾಡ್ದಂಗ ಆಗತ್ತೆ. ಹಾಗೆ ನಾವು ಈ ಭವಬಂಧನಕ್ಕೆ ನಾವು ಸಿಲುಕಿ ಹಾಕೊಂಡಲೇ ಇರೋ ತರ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ನಾರದರು ತಿಳಿಸಿಕೊಟ್ಟಿದ್ದಾರೆ. ಸೊ ಈಗ ನಾವು ಮುಂದಿನ ಹರೇ ಕೃಷ್ಣ ಮಾತಾಜಿ. ನಾರದರ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಸೊ ಈಗ 9ನೇ ಶ್ಲೋಕ. ತುರಿಯೇ ಧರ್ಮ ಕಲಾ ಸರ್ಗೆ ನರ ನಾರಾಯಣ ವೃಷಿ ಭೂತ್ವಾತ್ಮೋಪಶಮೋಪೇತಂ ಅಕರೋ ದುಶ್ಚರಂ ತಪಃ. 4ನೆಯ ಅವತಾರದಲ್ಲಿ ಭಗವಂತನು ರಾಜನಾದ ಧರ್ಮನ ಹೆಂಡತಿಯ ಗರ್ಭದಲ್ಲಿ ನರ ನಾರಾಯಣರೆಂಬ ಹೆಸರಿನಿಂದ ಅವಳಿ ಮಕ್ಕಳಾಗಿ ಅವತರಿಸಿದನು. ಇಂದ್ರಿಯ ನಿಗ್ರಹಕ್ಕಾಗಿ ನರನಾರಾಯಣರು ಅಸಾಧಾರಣವಾದ ತಪಸ್ಸನ್ನ ಆಚರಿಸಿದರು ಅಂತ ಬಿಟ್ಟು ಹೇಳ್ತಾ ಇದ್ರೆ. ಸೊ ಇವಾಗ ಅವರು ನರನಾರಾಯಣರಾಗಿ ಬಂದಾಗ ಅವರು ನಮ್ಗೆ ಏನನ್ನ ಅವರು ತೋರಿಸಿ ಕೊಡ್ತಾ ಇದಾರೆ ಅಂತಂದ್ರೆ ಆ ತಪಸ್ಸಿನ ಮಹತ್ವವನ್ನ ನಮ್ಗೆ ತಿಳಿಸಿ ಕೊಡ್ತಾ ಇದ್ರೆ. ನಾವು ಮನುಷ್ಯ ಜನ್ಮ ಇರೋದೇ ಇಂದ್ರಿಯ ನಿಗ್ರಹವನ್ನ ಮಾಡ್ಲಿಕ್ಕೆ. ನಾವು ಪ್ರಾಣಿ ಪಶುಗಳ ತರ ನಾವು ಇರೋ ಹಾಗಿಲ್ಲ. ನಾವು ಮನುಷ್ಯ ಜನ್ಮ ಬಂದಾಗ ನಾವು ಇಂದ್ರಿಯ ನಿಗ್ರಹ ಮಾಡೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ಅದಕ್ಕೆ ಯಜ್ಞ ದಾನ ತಪಸ್ಸನ್ನ ನಾವು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು. ಸೊ ಈಗ ಭಾವಾರ್ಥದಲ್ಲಿ ಪ್ರಭುಪಾದರಿಂದ ಭಾವಾರ್ಥ, ಶಿಲ ಪ್ರಭುಪಾದ ಅವರಿಗೆ ಜಯವಾಗ್ಲಿ. ಈಗ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ರೆ ನರನಾರಾಯಣ ಋಷಿಗಳ ಬಗ್ಗೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಋಷಭ ರಾಜನು ತನ್ನ ಪುತ್ರರಿಗೆ ದಿವ್ಯ ಸಾಕ್ಷಾತ್ಕಾರಕ್ಕೆ ತಪಸ್ಸೊಂದೇ ಮಾನವನ ಏಕಮಾತ್ರ ಕರ್ತವ್ಯವೆಂದು ಬೋಧಿಸಿದಂತೆ ನಮಗೆ ಅದೇ ಸಂಗತಿಯನ್ನ ಬೋಧಿಸಲು ಸ್ವಯಂ ಭಗವಂತನೇ ನರನಾರಾಯಣರ ಅವತಾರದಲ್ಲಿ ಅದನ್ನು ಆಚರಿಸಿ ತೋರಿಸಿದನು. ಸೊ ಇವಾಗ ಋಷಭದೇವನ ಬಗ್ಗೆ ನಾವು ಮುಂದೆ ನಾವು ತಿಳ್ಕೊತೀವಿ. ಅವರು ತನ್ನ ಪುತ್ರರಿಗೆ ದಿವ್ಯ ಸಾಕ್ಷಾತ್ಕಾರಕ್ಕೆ ತಪಸ್ಸೊಂದೇ ಏಕಮಾತ್ರ ಮಾರ್ಗ ಅಂತ ಹೇಳ್ಬಿಟ್ಟು ಬೋಧಿಸ್ತಾರೆ. ಅದೇ ತರ ಈಗ ನರನಾರಾಯಣ ರೂಪದಲ್ಲಿ ಈಗ ಭಗವಂತ ಸ್ವತಃ ಅವರೇ ಬಂದು ಅವರೇ ಅದನ್ನ ಆಚರಿಸಿ ತೋರಿಸಿದ್ರು ಅಲ್ವಾ. ನಮ್ಗೆ ಇವಾಗ ಚೈತನ್ಯ ಮಹಾಪ್ರಭುಗಳು ಅದೇ ತರ ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ವತಃ ಅವರೇ ಭಕ್ತನ ಅವತಾರದಲ್ಲಿ ಬಂದು ನಮ್ಗೆಲ್ಲಾ ಭಕ್ತಿಯನ್ನ ಹೇಗೆ ಮಾಡ್ಬೇಕಂತ ತೋರಿಸಿಕೊಟ್ರು. ಅದೇ ತರ ನರನಾರಾಯಣರ ಅವತಾರದಲ್ಲಿ ಭಗವಂತ ಬಂದು ನಮ್ಗೆ ಹೇಗೆ ತಪಸ್ಸನ್ನ ಮಾಡೋದು, ಹೇಗೆ ಇಂದ್ರಿಯ ನಿಗ್ರಹವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತೋರಿಸಿಕೊಟ್ಟಿದ್ದಾರೆ. ಆದುದರಿಂದ ಆತ ಸ್ವಯಂ ತಾನೇ ಭೂಮಿಯಲ್ಲಿ ಅವತರಿಸಿ ಅಗತ್ಯ ಬೋಧನೆಗಳನ್ನ ಬಿಟ್ಟು ಹೋಗುತ್ತಾನೆ. ಬದ್ಧಾತ್ಮರನ್ನ ಮರಳಿ ದೇವತ್ವಕ್ಕೆ ಆಹ್ವಾನಿಸಲು ತನ್ನ ಸತ್ಪುತ್ರರನ್ನ ಪ್ರತಿನಿಧಿಗಳಾಗಿ ಕಳಿಸುತ್ತಾನೆ.
ಸೊ ಇವಾಗ ಭಗವಂತಂಗೆ ತುಂಬಾ ಕರುಣೆ ನಮ್ಮ ಮೇಲೆ. ಹೇಗಾದ್ರೂ ಸರಿ ನಾವೆಲ್ಲರೂ ಸಹ ಈ ಏನು ದುಃಖಾಲಯಂ ಅಶಾಶ್ವತವಾಗಿರುವಂತಹ ಈ ಭೌತಿಕ ಪ್ರಪಂಚದಿಂದ ಬೇಗ ಅವರ ಲೋಕಕ್ಕೆ ಹೋಗ್ಬೇಕಂತ ಭಗವಂತನಿಗೆ ತುಂಬಾ ಏನು ಕಾಯ್ತಾ ಇದ್ದಾರೆ, ಅವರು ಕಾತರದಿಂದ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಸ್ವತಃ ಅವರೇ ಅನೇಕ ಅವತಾರದಲ್ಲಿ ಅವರು ಬರ್ತಾರೆ, ಬಂದು ನಮ್ಗೆ ಬೋಧನೆಗಳನ್ನ ಮಾಡ್ತಾರೆ. ಇಲ್ಲ ಅಂತಂದ್ರೆ ಅವರು ತನ್ನ ಸತ್ಪುತ್ರರನ್ನ ಕಳಿಸ್ತಾರೆ, ನೀವು ಅವ್ರಿಗೆಲ್ಲ ಬೋಧನೆ ಮಾಡಿ ಬೇಗ ಅವರು ನನ್ನ ಲೋಕಕ್ಕೆ ಮರಳಿ ಬರೋ ತರ ಮಾಡಿ ಅಂತ ಹೇಳ್ಬಿಟ್ಟು. ಇತ್ತೀಚೆಗೆ ಎಲ್ಲರಿಗೂ ನೆನಪಿರುವಂತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಅಂತಹ ಉದ್ದೇಶಕ್ಕಾಗಿಯೇ ಭೂಮಿಯಲ್ಲಿ ಆವಿರ್ಭವಿಸಿದರು ಅಲ್ವಾ. ಇವಾಗ ಚೈತನ್ಯ ಮಹಾಪ್ರಭುಗಳು ಈ ಕಲಿಯುಗದ ಜನಗಳ ಮೇಲೆ ಕರುಣೆಯನ್ನ ತೋರಿ ಅವರು ತುಂಬಾ ಕರುಣಾವತಾರ ಅಲ್ವಾ. ಅವರು ನಮ್ಮಂತಹ ಕಲಿಯುಗದ ಪತಿತಾತ್ಮರನ್ನ ಅವರು ಉದ್ಧಾರ ಮಾಡ್ಲಿಕ್ಕೆ ಎಷ್ಟು ಸುಲಭವಾದ ಮಾರ್ಗವನ್ನ ನಮ್ಗೆ ಕೊಟ್ಟಿದ್ದಾರೆ. ಹರೇ ಕೃಷ್ಣ ಮಹಾಮಂತ್ರ ಒಂದನ್ನ ಹೇಳ್ಕೊಂಡ್ರೆ ಸಾಕು, ನಾವು ಭಗವಂತನ ಲೋಕಕ್ಕೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ತಿಳಿಸಿಕೊಡ್ಲಿಕ್ಕೆ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಈ ಔದ್ಯೋಗಿಕ ಲೋಹಯುಗದ ಪತಿತಾತ್ಮರನ್ನ ಅನುಗ್ರಹಿಸುವುದು ಅವರ ಅವತಾರದ ಉದ್ದೇಶವಾಗಿತ್ತು. ನಾರಾಯಣನ ಈ ಅವತಾರವನ್ನು ಹಿಮಾಲಯದ ಪರ್ವತಾವಳಿಯ ಬದರಿ ನಾರಾಯಣದಲ್ಲಿ ಈಗಲೂ ಭಕ್ತಾದಿಗಳು ಆರಾಧಿಸುತ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ನಾರಾಯಣನ ಅವತಾರವನ್ನ ಹಿಮಾಲಯದಲ್ಲಿ ಬದ್ರಿನಾರಾಯಣ ಆಶ್ರಮ ಏನಿದೆ, ಆ ವೇದವ್ಯಾಸರ ಆಶ್ರಮ ಅಂತ ನಾವೇನ್ ಹೇಳ್ತೀವೋ ಅಲ್ಲಿ ಈಗ್ಲೂ ಸಹ ಭಕ್ತರು ನಾರಾಯಣನನ್ನ ಪೂಜೆ ಮಾಡ್ತಾರೆ. ನರನಾರಾಯಣ ರೂಪದಲ್ಲಿರುವಂತಹ ನಾರಾಯಣನನ್ನ ಪೂಜೆ ಮಾಡ್ತಾರೆ. ಮತ್ತೆ ಇಲ್ಲಿ ಇಂದ್ರಿಯ ನಿಗ್ರಹ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ನಾವು ಮುಂದಿನ ಸ್ಕಂದಗಳಲ್ಲಿ ನಾವು ತಿಳ್ಕೊಂತೀವಿ ನಾವು ನರನಾರಾಯಣರ ಬಗ್ಗೆ ಇನ್ನ ಹೆಚ್ಚಾಗಿ. ನರನಾರಾಯಣರು ತಪಸ್ಸನ್ನ ಮಾಡ್ತಾ ಇರ್ತಾರೆ. ಯಾರೇ ತಪಸ್ಸನ್ನ ಮಾಡಿದ್ರೆ ಅವ್ರು ಇಂದ್ರಿಯ ನಿಗ್ರಹವನ್ನ ಮಾಡಿದ್ರೆ ಅಷ್ಟೇ ನಾವು ತಪಸ್ಸನ್ನ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ಅದಕ್ಕೆ ಇಂದ್ರನಿಗೆ ತುಂಬಾ ಭಯ ಆಗ್ಬಿಡುತ್ತೆ, ಎಲ್ಲಿ ನನ್ನ ಪದವಿ ಮೇಲೆ ಅವರು ಕಣ್ಣನ್ನ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಯಾರೇ ತಪಸ್ಸನ್ನ ಉಗ್ರವಾಗಿ ತಪಸ್ಸನ್ನ ಮಾಡ್ತಿದ್ರೆ ಅವರ ತಪಸ್ಸನ್ನ ಕೆಡಿಸ್ಲಿಕ್ಕೆ ಅವ್ರು ಅಪ್ಸರರನ್ನ ಕಳಿಸ್ತಾರಲ್ವಾ. ಸೊ ಅದೇ ತರ ಇಲ್ಲಿ ಇಂದ್ರ ನರನಾರಾಯಣ ಋಷಿಗಳ ತಪಸ್ಸನ್ನ ಕೆಡಿಸ್ಲಿಕ್ಕೆ ಅವರು ಮನ್ಮಥರನ್ನ ಕಳಿಸ್ತಾರೆ. ಸೊ ಅವಾಗ ನರನಾರಾಯಣರು ಏನ್ ಮಾಡ್ತಾರೆ, ಅವರ ತೊಡೆಯಿಂದ ಅವರು ಅನೇಕ ಅಪ್ಸರೆಯರನ್ನ ಅವರು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ನೀವು ಯಾರನ್ನಾದ್ರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಂದ್ರನಿಗೆ ಬಹುಮಾನವಾಗಿ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆಗ ಇವ್ರಿಗೆ ಮನ್ಮಥರು ಯಾರು ಬಂದಿರ್ತಾರೋ ಅವ್ರಿಗೆ ಒಂಥರ ಅವಮಾನವಾಗಿ, ಅಯ್ಯೋ ನಾವು ಇಂತಹ ಅಂದ್ರೆ ಇವ್ರಿಗೆ ಇಷ್ಟು ಶಕ್ತಿ ಇದೆ, ಇಂಥವ್ರನ್ನ ನಾವು ತಪಸ್ಸನ್ನ ಕೆಡಿಸ್ಲಿಕ್ಕೆ ನಾವು ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂಥರ ಭಂಗ ಆಗತ್ತೆ, ಅವ್ರಿಗೆ ಆತ್ಮ ಭಂಗ ಆಗತ್ತೆ. ಅವ್ರೇನ್ ಮಾಡ್ತಾರೆ, ಕೊನೆಗೆ ಆ ಅಪ್ಸರೆಯಲ್ಲಿ ಊರ್ವಶಿಯನ್ನ ಕರ್ಕೊಂಡು ಅವರು ಇಂದ್ರನಿಗೆ ಅವರು ಕರ್ಕೊಂಡು ಹೋಗ್ಬಿಟ್ಟು ಇಂದ್ರನಿಗೆ ಅವರು ಬಹುಮಾನವಾಗಿ ಕೊಡ್ತಾರೆ. ಸೊ ಅದನ್ನ ನಾವು ಮುಂದಿನ ಸ್ಕಂದಗಳಲ್ಲಿ ನಾವು ನೋಡ್ತೀವಿ. ಸೊ ಇವಾಗ ನರನಾರಾಯಣ ಅದು 4ನೇ ಅವತಾರ ಅಂತ ನಾವು ತಿಳ್ಕೊಂಡ್ವಿ. ಈಗ 10ನೇ ಶ್ಲೋಕ. ಈಗ 5ನೇ ಅವತಾರ ಯಾರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಕಪಿಲ ಮುನಿಯ ಬಗ್ಗೆ ನಮ್ಗೆ ಹೇಳ್ತಾ ಇದಾರೆ. ಪಂಚಮಃ ಕಪಿಲೋ ನಾಮ ಸಿದ್ದೇಶ ಕಾಲ ವಿಪ್ಲುತಂ ಪ್ರೋವಾಚಾಸುರಯೇ ಸಾಂಖ್ಯಂ ತತ್ವಗ್ರಾಮ ವಿನಿರ್ಣಯಂ. 5ನೇ ಅವತಾರವಾದ ಭಗವಾನ್ ಕಪಿಲನು ಸಿದ್ಧರಲ್ಲಿ ಅಗ್ರೇಸರನು. ಅವನು ಆಸುರಿ ಎಂಬ ಹೆಸರಿನ ಬ್ರಾಹ್ಮಣನಿಗೆ ಸೃಷ್ಟಿಯ ಮೂಲ ದ್ರವ್ಯಗಳ ಬಗ್ಗೆ ಮತ್ತು ಸಾಂಖ್ಯ ಸಿದ್ಧಾಂತದ ಬಗ್ಗೆ ಬೋಧನೆ ಮಾಡಿದನು, ಏಕೆಂದರೆ ಕಾಲಾನುಕ್ರಮದಲ್ಲಿ ಆ ಜ್ಞಾನವು ನಷ್ಟವಾಗಿದ್ದಿತು ಅಂತ ಹೇಳ್ತಿದ್ದಾರೆ ಅಲ್ವಾ. ನಮ್ಗೆ ಈ ಲೈನ್ ಓದಿದ್ರೆ ಹೆಂಗ್ ಜ್ಞಾಪಕ ಬರುತ್ತೆ, ಸೊ ನಮ್ಗೆ ಭಗವದ್ಗೀತೆ ಜ್ಞಾಪಕ ಬರುತ್ತೆ ಅಲ್ವಾ. ಭಗವದ್ಗೀತೆಯಲ್ಲೂ ಸಹ ಕೃಷ್ಣ ಏನ್ ಹೇಳ್ತಾರೆ, ಸೊ ಇವಾಗ ಇದು ಏನು ಭಗವದ್ಗೀತೆ ಜ್ಞಾನ ಇದೆ ಅದು ಗುರು ಪರಂಪರೆಯಲ್ಲೇ ಬಂದಿದ್ದು, ಆದ್ರೆ ಅದು ಕಾಲಾನುಕ್ರಮದಲ್ಲಿ ಅದು ಛೇದ ಆಯ್ತು ಅಂತ ಅನಿಸ್ತು, ಅದಕ್ಕೋಸ್ಕರ ನಾನಿವಾಗ ನಿನಗೆ ಈ ಜ್ಞಾನವನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಅಲ್ವಾ. ಅದೇ ತರ ಈ ಕಪಿಲ ಮುನಿ ಈಗ ಆಸುರಿ ಎಂಬ ಬ್ರಾಹ್ಮಣನಿಗೆ ಈ ಸೃಷ್ಟಿಯ ಬಗ್ಗೆ ಈ ಸಾಂಖ್ಯ ಫಿಲಾಸಫಿ ಅಂತ ನಾವೇನೇ ಹೇಳ್ತೀವೋ ಅದನ್ನ ಅವರು ಸಾಂಖ್ಯ ತತ್ವವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇದ್ರಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ನೋಡೋಣಂತೆ. ಈ ಸಾಂಖ್ಯ ತತ್ವ ಅಂದ್ರೆ ಏನಂತ ನೋಡೋಣಂತೆ. ನಾವು ಭಗವದ್ಗೀತೆಯಲ್ಲೂ ಸಹ ಇದ್ರ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಇಲ್ಲಿ 2 ಕಪಿಲರಿದ್ದಾರೆ. ಸೊ ಒಂದು ಕರ್ದಮ ಕಪಿಲ, ಸೊ ಕರ್ದಮ ಮತ್ತೆ ದೇಹಹುತಿಗೆ ಜನಿಸಿರುವಂತಹ ಕಪಿಲ, ಇವರು ಭಗವಂತನ ಅಂಶ. ಆದ್ರೆ ಇನ್ನ ಒಬ್ಬ ಕಪಿಲ ಇದ್ದಾರೆ, ಅವರು ನಾಸ್ತಿಕ ಕಪಿಲ. ಸೊ ಈಗ ನಾವಿಲ್ಲಿ ಮಾತಾಡ್ತಾ ಇರೋದು ಭಗವಾನ್ ಕಪಿಲನ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಇಲ್ಲಿ ಸೃಷ್ಟಿಯಲ್ಲಿ ಒಟ್ಟು ತತ್ವಗಳು 24 ಅಲ್ವಾ. ನಾವು ಇದನ್ನೇ ನಾವು ತಿಳ್ಕೊಂಡಿದ್ದು, ಈ ಭೌತಿಕ ಸೃಷ್ಟಿ ಆಗಿರೋದು 24 ಅಂಶಗಳಿಂದ. ನಾವು ಇದಕ್ಕಿಂತ ಮುಂಚೆ ಇದೇ ಭಾಗವತಮಲ್ಲಿ ನಾವು 16 ಅಂಶಗಳಿಂದ ಈ ಸೃಷ್ಟಿ ಆಗಿದೆ ಅಂತ ನಾವು ತಿಳ್ಕೊಂಡಿದೀವಿ. ಭಗವದ್ಗೀತೆಯಲ್ಲೂ ಸಹ ನಮ್ಗೆ ಕೃಷ್ಣ ಹೇಳ್ತಾರಲ್ವಾ, ಸೊ ಭೂಮಿ ರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿ ರೇವಚ ಅಹಂಕಾರಂ ಇತ್ತಿಯಂ ಮನ್ಯೆ ಭಿನ್ನ ಪ್ರಕೃತಿ ಅಷ್ಟದ ಅಂತ ಹೇಳ್ತಾರೆ. ಅಂದ್ರೆ 8 ಅಂಶಗಳಿಂದ ಆಗಿದೆ ಅಂತ ಹೇಳಿದ್ದಾರೆ. ಮತ್ತೆ ಅವ್ರು ಇದು ಪಂಚ ಏನು ಜ್ಞಾನೇಂದ್ರಿಯಗಳನ್ನ ಹೇಳ್ಬೇಕಾದ್ರೆ ಅವರು ಮನಸ್ಸನ್ನು ಸೇರಿಸಿ 6 ಜ್ಞಾನೇಂದ್ರಿಯಗಳು ಅಂತ ಹೇಳ್ತಾರೆ. ಅಂದ್ರೆ ಒಂದೊಂದ್ ಸತಿ ಆ ಸಮಯಕ್ಕೆ ತಕ್ಕನ ಹಾಗೆ ಅವ್ರು ಈ ತರ ವಿಂಗಡಿಸ್ತಾ ಇದ್ದಾರೆ. ಹಾಗಾದ್ರೆ ಇದು ಮಾತ್ರ ಸರಿ ಅದು ತಪ್ಪು ಅಂತ ಹೇಳೋ ಹಾಗಿಲ್ಲ. ಇಲ್ಲಿ ನಮಗ್ ಗೊತ್ತಿರೋ ಹಾಗೆ 24 ಘಟಕಾಂಶಗಳು ಯಾವುದು ನಮ್ಮ ಈ ಭೌತಿಕ ಪ್ರಪಂಚ ಸೃಷ್ಟಿಯಾಗಿರೋದಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ. ಪಂಚಮಹಾಭೂತಗಳು, ಪಂಚೇಂದ್ರಿಯಗಳು, ಪಂಚೇಂದ್ರಿಯದ ವಸ್ತುಗಳು ಅಂದ್ರೆ ಪಂಚ ತನ್ಮಾತ್ರಗಳು ಅಂತ ನಾವೇನ್ ಹೇಳ್ತೀವಿ ಅದು, ಮತ್ತೆ ಕರ್ಮೇಂದ್ರಿಯಗಳು, ಅದಾದ್ಮೇಲೆ ಸೂಕ್ಷ್ಮ ಶರೀರದ 3 ಅಂಶಗಳು ಮನಸ್ಸು, ಬುದ್ಧಿ, ಅಹಂಕಾರ, ಅದ್ ಬಿಟ್ರೆ ಮತ್ತೆ ಪ್ರಧಾನ. ಸೊ ಈ 24ನ್ನ ನಾವು ಈ
ಸಾಂಖ್ಯ ತತ್ವದಲ್ಲಿ ನಾವು ಓದ್ತೀವಿ ನಾವು. ಅವುಗಳನ್ನ ಒಂದೊಂದನ್ನು ಸಾಂಖ್ಯ ದರ್ಶನದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಸಾಂಖ್ಯ ದರ್ಶನವು ಸಾಮಾನ್ಯವಾಗಿ ಪಾಶ್ಚಾತ್ಯ ವಿದ್ವಾಂಸರಿಂದ ಮೆಟಾಫಿಸಿಕ್ಸ್ ಎಂದು ಕರೆಯಲ್ಪಟ್ಟಿದೆ. ಸಾಂಖ್ಯ ಎಂಬುದರ ಶಬ್ದಶಃ ಅರ್ಥವು ಭೌತಿಕ ಮೂಲ ವಸ್ತುಗಳ ವಿಶ್ಲೇಷಣೆಯಿಂದ ಬಹು ಸ್ಪಷ್ಟವಾಗಿ ವಿವರಿಸುವುದು ಅಂತ. ಸೊ ಇವಾಗ ಸಾಂಖ್ಯ ಅಂತಂದ್ರೆ ನಾವು ಅದನ್ನ ವಿಶ್ಲೇಷಣೆ ಮಾಡಿ ನಾವು ಅರ್ಥ ಮಾಡ್ಕೊಳೋದು, ಅದನ್ನ ಸಾಂಖ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ. ಆ ಶಬ್ದಶಃ ಅರ್ಥ ಏನು ಅಂತಂದ್ರೆ ಭೌತಿಕ ಮೂಲ ವಸ್ತುಗಳ ವಿಶ್ಲೇಷಣೆಯಿಂದ ಬಹು ಸ್ಪಷ್ಟವಾಗಿ ವಿವರಿಸುವುದು ಎಂದು. ಇದನ್ನ ಮೊಟ್ಟಮೊದಲ ಬಾರಿಗೆ ಅವತಾರಗಳಲ್ಲಿ 5ನೇವರಾದ ಶ್ರೀ ಕಪಿಲರು ಮಾಡಿದರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಭೌತಿಕ ಪ್ರಪಂಚ ಏನ್ರಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನ ಮೊದಲು ನಮ್ಗೆ ತಿಳಿಸಿಕೊಟ್ಟಿರೋದು ಶ್ರೀ ಕಪಿಲರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 11ನೇ ಶ್ಲೋಕದಲ್ಲಿ 6ನೇ ಅವತಾರವನ್ನ ಹೇಳ್ತಾ ಇದ್ದಾರೆ. ಷಷ್ಟಂ ಅತ್ರೇರ ಪತ್ಯತ್ವಂ ಋತಃ ಪ್ರಾಪ್ತೋ ಅನಸೂಯಯ ಆನ್ವೀಕ್ಷಿಕೀ ಅಮಲರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್. ಋಷಿ ಅತ್ರಿಯ ಮಗನಾಗಿ ಪುರುಷನು ತನ್ನ 6ನೆಯ ಅವತಾರವನ್ನ ಎತ್ತಿದನು. ಅನಸೂಯೆಯ ಪ್ರಾರ್ಥನೆಯನ್ನು ಮನ್ನಿಸಿ ಆಕೆಯ ಗರ್ಭದಿಂದ ಅವತರಿಸಿದನು. ಅಲರ್ಕ, ಪ್ರಹ್ಲಾದ ಮತ್ತು ಇತರರಿಗೆ ಯದು, ಐಹಯ್ಯ ಇತ್ಯಾದಿ ಅವರಿಗೆ ಆಧ್ಯಾತ್ಮ ಜ್ಞಾನವನ್ನ ಬೋಧಿಸಿದನು ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈಗ ನಾವು ದತ್ತಾತ್ರೇಯ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ. ಭಾವಾರ್ಥ ಪ್ರಭುಪಾದ ಅವರಿಗೆ ಜಯವಾಗಲಿ. ಸ್ವಯಂ ಭಗವಂತನು ದತ್ತಾತ್ರೇಯ ಎಂಬ ಹೆಸರಿನಿಂದ ಅತ್ರಿ ಋಷಿ ಮತ್ತು ಅನಸೂಯೆ ಅವರ ಮಗನಾಗಿ ಅವತರಿಸಿದನು. ದತ್ತಾತ್ರೇಯನು ಭಗವಂತನ ಅವತಾರವೆಂಬ ಐಹಿತ್ಯವು ಬ್ರಹ್ಮಾಂಡ ಪುರಾಣದಲ್ಲಿ ಪತಿವ್ರತ ಸ್ತ್ರೀಯ ಕಥೆಯ ಸಂದರ್ಭದಲ್ಲಿ ಪ್ರಸ್ತಾವಿತವಾಗಿದೆ. ಅದರ ಪ್ರಕಾರ ಋಷಿ ಅತ್ರಿಯ ಪತ್ನಿಯಾದ ಅನಸೂಯೆಯು ಬ್ರಹ್ಮ, ವಿಷ್ಣು ಮತ್ತು ಶಿವನನ್ನ ಹೀಗೆ ಪ್ರಾರ್ಥಿಸುತ್ತಾಳೆ. ಹೇ ಪ್ರಭುಗಳೇ, ನೀವು ನನ್ನ ವ್ರತವನ್ನು ಮೆಚ್ಚಿರುವುದೇ ನಿಜವಾದಲ್ಲಿ ಮತ್ತು ನಾನು ಯಾವುದಾದರೂ ವರವನ್ನು ಕೇಳಬೇಕೆಂದು ನಿಮ್ಮ ಇಚ್ಛೆಯಾಗಿದ್ದಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ. ನೀವು ಮೂವರು ಏಕೀಭವಿಸಿ ನನ್ನ ಮಗನಾಗಿ ಜನಿಸಿ. ದೇವತೆಗಳು ಅನಸೂಯೆಯ ಪ್ರಾರ್ಥನೆಯನ್ನು ಒಪ್ಪಿಕೊಂಡರೂ ಪ್ರಭು ದತ್ತಾತ್ರೇಯನು ಆತ್ಮವಿದ್ಯೆಯ ತತ್ವವನ್ನ ನಿರೂಪಿಸಿದನು ಮತ್ತು ಅದನ್ನು ವಿಶೇಷವಾಗಿ ಅಲರ್ಕ, ಪ್ರಹ್ಲಾದ, ಯದು, ಐಹಯ್ಯ ಮೊದಲಾದವರಿಗೆ ಬೋಧಿಸಿದನು. ಇವಾಗ ದತ್ತಾತ್ರೇಯ ಯಾರ ಮಗ ಅಂತ ನಮ್ಗೆ ಗೊತ್ತಾಯ್ತು. ಸೊ ಅತ್ರಿ ಮುನಿ ಮತ್ತೆ ಅನಸೂಯೆ ಅವರ ಮಗ ಅಂತ ಗೊತ್ತಾಯ್ತು. ಮತ್ತೆ ಅವ್ರು ಯಾಕೆ ಈ ಭೌತಿಕ ಪ್ರಪಂಚಕ್ಕೆ ಅವರು ಬಂದಿದ್ದಾರೆ? ಆತ್ಮವಿದ್ಯೆಯ ತತ್ವವನ್ನ ಅವರು ನಿರೂಪಿಸ್ಲಿಕ್ಕೆ ಬಂದಿದ್ದಾರೆ. ಮತ್ತೆ ತನ್ನ ಭಕ್ತೆಯ ಇಚ್ಛೆಯನ್ನ ಅವರ ಪ್ರಾರ್ಥನೆಯ ಮೇರೆಗೆ ಅವ್ರಿಗೆ ಮಗನಾಗಿ ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನನು. ಸೊ ಅದನ್ನ ನಾವು ಈ ಭಾವಾರ್ಥದಿಂದ ಅರ್ಥ ಮಾಡ್ಕೋತಾ ಇದೀವಿ. ಸೊ ಇವಾಗ 6ನೇ ಅವತಾರ ದತ್ತಾತ್ರೇಯ ಅಂತ ನಮ್ಗೆ ಗೊತ್ತಾಯ್ತು. ಸೊ ಅವರು ಆತ್ಮವಿದ್ಯೆಯ ತತ್ವವನ್ನ ನಮ್ಗೆ ಕೊಟ್ಟಿದ್ದಾರೆ. ಶ್ಲೋಕ 12. ತತಃ ಸಪ್ತಮ ಆಕೂತ್ಯಾಂ ರುಚೇರ್ ಯಜ್ಞೋ ಅಭ್ಯಜಾಯತ ಸಾಯಮಾ ಆದೈಹಿ ಸುರಗಣೈಹಿ ಅಪಾತ್ ಸ್ವಯಂಭುವ ಅಂತರಂ. ಪ್ರಜಾಪತಿ ರುಚಿ ಮತ್ತು ಆತನ ಪತ್ನಿ ಆಕುತಿ ಇವರ ಮಗನಾದ ಯಜ್ಞನೇ 7ನೆಯ ಅವತಾರ. ಸ್ವಯಂಭುವ ಮನುವಿನ ಅಧಿಕಾರದ ಸಂದರ್ಭದಲ್ಲಿ ಯಜ್ಞನೇ ತನ್ನ ಪುತ್ರನಾದ ಯಮ ಮತ್ತು ಇತರ ದೇವತೆಗಳ ಸಹಕಾರದೊಂದಿಗೆ ಆ ಕಾಲಾವಧಿಯ ಆಳ್ವಿಕೆಯನ್ನ ನಿರ್ವಹಿಸಿದನು ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಸ್ವಯಂಭುವ ಮನುಗೆ 3 ಜನ ಹೆಣ್ಮಕ್ಳಲ್ವಾ? ಆಕುತಿ, ಪ್ರಕೃತಿ ಮತ್ತೆ ದೇವಾಹುತಿ ಅಂತ ಹೇಳ್ಬಿಟ್ಟು. ಸೊ ಈಗ ಆಕುತಿ ಅವರ ಪತಿ ಪ್ರಜಾಪತಿ, ಅವರು ರುಚಿ, ಇವ್ರ ಮಗನೇ ಯಜ್ಞ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಯಜ್ಞ 7ನೆಯ ಅವತಾರ. ಸೊ ಇವಾಗ ಸ್ವಯಂಭುವ ಮನುವಿನ ಅಧಿಕಾರದ ಸಂದರ್ಭದಲ್ಲಿ ಯಜ್ಞನೇ ತನ್ನ ಪುತ್ರನಾದ ಯಮ ಮತ್ತು ಇತರ ದೇವತೆಗಳ ಸಹಕಾರದೊಂದಿಗೆ ಆ ಕಾಲಾವಧಿಯ ಆಳ್ವಿಕೆಯನ್ನು ನಿರ್ವಹಿಸಿದನು. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದೀವಿ ಅಲ್ವಾ? ಸೊ ಇವಾಗ ಯಾರಾದ್ರೂ ಪುಣ್ಯ ಜೀವಿಗಳು ಇರ್ಲಿಲ್ಲ, ಪರಮ ಪವಿತ್ರವಾದ ಜೀವಿಗಳು ಇರ್ಲಿಲ್ಲ ಅಂತಂದ್ರೆ ಅವಾಗ ಸ್ವತಃ ಭಗವಂತನೇ ಅವರು ಬ್ರಹ್ಮನಾಗಿ, ಮನುವಾಗಿ, ಇಂದ್ರನಾಗಿ ಬರ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಸೊ ಇವಾಗ ಅದೇ ತರ ಇಲ್ಲಿ ಯಜ್ಞ ಅವ್ರು ಏನಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಭಾವಾರ್ಥ ಶೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ದೇವತೆಗಳು ವಹಿಸಿಕೊಳ್ಳುವ ಐಹಿಕ ಜಗತ್ತಿನ ನಿಯತಿಗಳ ನಿರ್ವಹಣೆಯ ಅಧಿಕಾರ ಸ್ಥಾನಗಳು ಮಹೋನ್ನತಿಯುಳ್ಳ ಪವಿತ್ರ ಜೀವಿಗಳಿಗೆ ಮಾತ್ರ ನೀಡಲ್ಪಡುತ್ತದೆ. ನೋಡಿ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ದೇವತೆಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವರು ಅಲ್ವಾ? ಈ ಭೌತಿಕ ಪ್ರಪಂಚದ ನಿರ್ವಹಣೆಯನ್ನ ದೇವತೆಗಳೇ ಮಾಡ್ತಾ ಇರೋದು. ಆದ್ರೆ ಯಾರ್ ಬೇಕಾದ್ರೂ ಈ ನಿರ್ವಹಣೆಯನ್ನ ಮಾಡ್ಬೋದಾ ಅಂತಂದ್ರೆ ಇಲ್ಲ. ನೋಡಿ, ಭಗವಂತ ಯಾರಿಗೆ ಮಾತ್ರ ಇಂತಹ ಅಧಿಕಾರವನ್ನ ಕೊಡ್ತಾರೆ ಅಂತಂದ್ರೆ ಪವಿತ್ರ ಜೀವಿಗಳಿಗೆ ಮಾತ್ರ ಇಂತಹ ಉನ್ನತ ಅಧಿಕಾರವನ್ನ ಅವ್ರು ಕೊಡ್ತಾರೆ. ಅಂತಹ ಪವಿತ್ರ ಜೀವಿಗಳು ದುರ್ಲಭವಾದಾಗ ಸ್ವಯಂ ಭಗವಂತನೇ ಬ್ರಹ್ಮ, ಪ್ರಜಾಪತಿ, ಇಂದ್ರ, ಮನು ಸಹಾಗಿ ಬರ್ತಾರೆ. ಅವರು ಅಕಸ್ಮಾತ್ ಯಾರು ಇರ್ಲಿಲ್ಲ ಪವಿತ್ರ ಜೀವಿಗಳು ಅಂದ್ರೆ ಮೊದಲಾಗಿ ಅವತರಿಸುತ್ತಾನೆ ಮತ್ತು ಆಯಾ ಅಧಿಕಾರವನ್ನ ವಹಿಸಿಕೊಳ್ಳುತ್ತಾನೆ. ಸ್ವಯಂಭುವ ಮನುವಿನ ಕಾಲಾವಧಿಯಲ್ಲಿ
ಈಗ ನಡೀತಾ ಇರೋದು ವೈವಸ್ವತ ಮನುವಿನ ಕಾಲಾವಧಿ ಅಂತ ಹೇಳ್ತಾರೆ. ಸ್ವಯಂಭುವ ಮನು ಅದು ಮೊದಲನೇ ಮನ್ವಂತರ. ಇಂದ್ರಲೋಕದ ಪ್ರಭುವಾದ ದೇವೇಂದ್ರನ ಪದವಿಯನ್ನ ವಹಿಸಿಕೊಳ್ಳುವ ಅರ್ಹ ಜೀವಿ ಯಾರೂ ದೊರೆಯಲಿಲ್ಲ. ಆಗ ಸ್ವಯಂ ಭಗವಂತನೇ ಇಂದ್ರನಾಗಿ ಅವತರಿಸಿದನು. ಇವಾಗ ಯಜ್ಞ ಇಂದ್ರನಾಗಿ ಬರ್ತಾನೆ. ತನ್ನ ಮಕ್ಕಳ ಸಹಾಯದಿಂದ ಅವನು ಈ ವಿಶ್ವಕ್ಕೆ ಸಂಬಂಧಿಸಿದ ಈ ಕಾರ್ಯಗಳನ್ನೆಲ್ಲ ಅವರು ನಿರ್ವಹಿಸ್ತಾರೆ. ಯಾರೂ ದೊರೆಯಲಿಲ್ಲ. ಆಗ ಸ್ವಯಂ ಭಗವಂತನೇ ಇಂದ್ರನಾಗಿ ಅವತರಿಸಿದನು. ಹೀಗೆ ಅವತರಿಸಿದ ಭಗವಂತ ಯಜ್ಞನು ತನ್ನ ಮಕ್ಕಳಾದ ಯಮ ಮೊದಲಾದ ದೇವತೆಗಳ ಸಹಕಾರದಿಂದ ತಾನೇ ವಿಶ್ವಕ್ಕೆ ಸಂಬಂಧಿಸಿದ ಅಧಿಕಾರವನ್ನ ನಿರ್ವಹಿಸಿದನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಯಜ್ಞ ಅವರು ಪ್ರಜಾಪತಿ ರುಚಿ ಮತ್ತೆ ಆತನ ಪತ್ನಿ ಆಕುತಿ ಅವರ ಮಗ ಅವ್ರು ಇವಾಗ ಇಂದ್ರನಾಗಿ ಈ ವಿಶ್ವಕ್ಕೆ ಸಂಬಂಧಿಸಿದ ಕಾರ್ಯವನ್ನ ಅವರು ತನ್ನ ಮಕ್ಕಳ ಸಹಾಯದಿಂದ ನಿರ್ವಹಿಸ್ತಾರೆ. 13ನೇ ಶ್ಲೋಕ. ಅಷ್ಟಮೇ ಮೇರು ದೇವ್ಯಾಂ ತು ನಾಭೇರ್ಜಾತ ಉರುಕ್ರಮಃ ದರ್ಶಯನ್ ವರ್ತ್ಮ ಧೀರಾಣಾಂ ಸರ್ವಾಶ್ರಮ ನಮಸ್ಕೃತಂ. ಅನುವಾದ. ನಾಭಿರಾಜ ಮತ್ತು ಅವನ ಪತ್ನಿ ಮೇರುದೇವಿಯ ಮಗ ಋಷಭ ರಾಜನಾಗಿ ಭಗವಂತನು 8ನೆಯ ಅವತಾರವನ್ನ ತಾಳಿದನು. ಈ ಅವತಾರದಲ್ಲಿ ಅವನು ತಮ್ಮ ಇಂದ್ರಿಯಗಳನ್ನ ಸಂಪೂರ್ಣವಾಗಿ ನಿಯಂತ್ರಿಸುವ ಎಲ್ಲ ಆಶ್ರಮಗಳಿಂದ ಗೌರವ ಪಡೆಯುವ ವ್ಯಕ್ತಿಗಳು ಅನುಸರಿಸುವ ಪರಿಪಕ್ವ ಮಾರ್ಗವನ್ನ ತೋರಿಸಿದನು ಅಂತ ಬಿಟ್ಟು ಇಲ್ಲಿ ನಮ್ಗೆ ಯಾವುದು ಈಗ ಪರಿಪಕ್ವ ಮಾರ್ಗ, ಎಲ್ಲ ಆಶ್ರಮಗಳಿಂದ ಅವ್ರು ಗೌರವ ಪಡಿಬೇಕು ಅಂತಹ ಯಾವ ಮಾರ್ಗವನ್ನ ಅನುಸರಿಸ್ಬೇಕಂತ ಹೇಳ್ಬಿಟ್ಟು ತನ್ನ ಮಕ್ಕಳಿಗೆ ಅವರು ಬೋಧಿಸ್ತಾರೆ. ಸೊ ಇವಾಗ ಋಷಭ ರಾಜ ಅವನು 8ನೇ ಅವತಾರವನ್ನ ತಾಳಿದನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅವರು ಯಾರ ಮಗನಾಗಿ ಬರ್ತಾರೆ ಅಂತಂದ್ರೆ ನಾಭಿರಾಜ ಮತ್ತು ಪತ್ನಿ ಅವರ ಪತ್ನಿ ಮೇರುದೇವಿಯ ಮಗನಾಗಿ ಬರ್ತಾರೆ ಅವರು. ಸೊ ಅವರು ಇಂದ್ರಿಯ ನಿಗ್ರಹದ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಂದ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಮಾನವ ಸಮಾಜದಲ್ಲಿ ಸ್ವಾಭಾವಿಕವಾಗಿ 8 ವಿಭಾಗಗಳಿವೆ. ಅವುಗಳಲ್ಲಿ 4 ವೃತ್ತಿಗೆ ಸಂಬಂಧಿಸಿದವು, ಉಳಿದ 4 ಸಾಂಸ್ಕೃತಿಕ ಪ್ರಗತಿಗೆ ಸಂಬಂಧಿಸಿದವು. ವೃತ್ತಿಗೆ ಸಂಬಂಧಿಸಿದಂತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವಿಭಾಗಗಳು ಆಧ್ಯಾತ್ಮಿಕ ದರ್ಶನದ ದಾರಿಯಲ್ಲಿ ಕೊಂಡೊಯ್ಯುವ ಸಾಂಸ್ಕೃತಿಕ ಪ್ರಗತಿಯ 4 ಹಂತಗಳಿವೆ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ 4 ವರ್ಣಗಳು 4 ಆಶ್ರಮಗಳಿದೆ ಅಲ್ವಾ. 4 ವರ್ಣಗಳು ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳ್ಬಿಟ್ಟು. ಮತ್ತೆ 4 ಆಶ್ರಮಗಳ ಯಾವುದು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತೆ ಸನ್ಯಾಸ ಆಶ್ರಮಗಳು. ಸೊ ಇವಾಗ ನಮ್ಗೆ ಧರ್ಮಯುತವಾಗಿ ನಾವು ಜೀವನವನ್ನ ಮಾಡ್ಲಿಕ್ಕೆ ನಮ್ಗೆ ಈ ವರ್ಣಾಶ್ರಮ ಧರ್ಮಗಳು ಈ 4 ಇದೆ. ಅದೇ ತರ ನಾವು ನಮ್ಮನ್ನ ಭಗವಂತನೆಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಈ 4 ಆಶ್ರಮಗಳಿದೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತೆ ಸನ್ಯಾಸ ಆಶ್ರಮಗಳು. ಈ 8 ವಿಭಾಗಗಳಲ್ಲಿ ಎಲ್ಲದಕ್ಕಿನ್ನ ಉನ್ನತವಾದ ವಿಭಾಗ ಯಾವುದು ಅಂತಂದ್ರೆ ಸನ್ಯಾಸ ಆಶ್ರಮ. ಎಲ್ಲರನ್ನೂ ಸಹ ಈ 7 ವಿಭಾಗದವರನ್ನು ಸಹ ಸನ್ಯಾಸಿಗಳಿಗೆ ತುಂಬಾ ಗೌರವವನ್ನ ಕೊಡ್ತಾರೆ. ಈ ಸನ್ಯಾಸಾಶ್ರಮದಲ್ಲೂ ಸಹ ಪರಿಪೂರ್ಣ ನೆಲೆಗೆ ಒಯ್ಯುವ 4 ಹಂತಗಳಿವೆ ಅಂತ ಹೇಳ್ಬಿಟ್ಟು ಸನ್ಯಾಸಾಶ್ರಮದಲ್ಲಿ 4 ಹಂತಗಳಿರೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಹಂತಗಳು ಯಾವುದು ಅಂತಂದ್ರೆ ಕುಟೀಚಕ, ಬಹುದಕ, ಪರಿವ್ರಾಜಕಾಚಾರ್ಯ ಮತ್ತು ಪರಮಹಂಸ ಅಂತ ಹೇಳ್ತಿದ್ದಾರೆ. ಸೊ ಕುಟೀಚಕ ಅಂತಂದ್ರೆ ಈ ಸನ್ಯಾಸಿ ಆದಾಗ ಅದು ಇನ್ನ ಮೊದಲಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆ ಹಂತವನ್ನ ಕುಟೀಚಕ ಅಂತ ಹೇಳ್ಬಿಟ್ಟು ಕರೀತಾರೆ. ಅವರು ಊರಿನ ಹೊರಗಡೆ ಇರ್ತಾರೆ. ಅವರ ಮನೆಯವರ ಸಂಪರ್ಕದಲ್ಲಿ ಅವ್ರು ಇರೋದಿಲ್ಲ, ಆದ್ರೆ ಅವ್ರು ತಂದ್ಕೊಟ್ಟಿರೋ ಆಹಾರವನ್ನ ಅವರು ತಗೋತಾ ಇರ್ತಾರೆ. ಬಹುದಕ ಅಂತಂದ್ರೆ ಅವರು ಮನೆಗೂ ಹೋಗ್ಬಿಟ್ಟು ಅವರು ಭಿಕ್ಷೆಯನ್ನ ಬೇಡಿ ಅವರು ತಮ್ಮ ಏನು ಉದರ ನಿರ್ವಹಣೆಯನ್ನ ಅವ್ರು ಮಾಡ್ಕೋತಿರ್ತಾರೆ. ಪರಿವ್ರಾಜಕಾಚಾರ್ಯ ಅಂತಂದ್ರೆ ಅವರು ಒಂದ್ ಕಡೆ ಇರೋದಿಲ್ಲ, ಅವರು ಎಲ್ಲ ಅಂದ್ರೆ ಊರುಗಳನ್ನ ಸುತ್ತುತ್ತಾರೆ, ವಿದೇಶಗಳನ್ನ ಅವರು ಸುತ್ತುತ್ತಾರೆ. ಯಾಕೆ ಅವರು ಮಾಡ್ತಾರೆ ಅಂತಂದ್ರೆ ಅವರು ಜ್ಞಾನವನ್ನ ಎಲ್ಲರಿಗೆ ಬೋಧಿಸ್ಬೇಕು, ಎಲ್ಲರನ್ನ ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಅವರು ಉಪದೇಶವನ್ನ ಅವ್ರು ಮಾಡ್ತಿರ್ತಾರೆ. ಮತ್ತೆ ಪರಮಹಂಸ ಅಂತಂದ್ರೆ ಪರಿವ್ರಾಜಕಾಚಾರ್ಯ ಆದ್ಮೇಲೆ ಪರಮಹಂಸ. ಅವ್ರು ಎಲ್ಲೂ ಹೋಗೋದಿಲ್ಲ, ಅವರು ಒಂದು ಕಡೆ ಒಂದು ಜಾಗದಲ್ಲಿ ಅವ್ರು ಇರ್ತಾರೆ. ಅವರು ತಮ್ಮ ದೇಹ ಮನಸ್ಸುಗೆ ಬೇಕಾಗಿರೋದನ್ನ ಈ ಭೌತಿಕ ಪ್ರಪಂಚದಲ್ಲಿ ನಾವು ಜೀವನ ಮಾಡ್ಲಿಕ್ಕೆ ಏನ್ ಬೇಕೋ ಅದ್ರ ಬಗ್ಗೆನೂ ಸಹ ಅವರು ಯಾವುದೇ ಒಂದು ಪರಿಶ್ರಮವನ್ನು ಅವ್ರು ಮಾಡೋದಿಲ್ಲ. ನಾವು ಮಾಧವೇಂದ್ರ ಪುರಿ ಅವ್ರನ್ನ ನೋಡಿದ್ವಿ ಅಲ್ವಾ. ಅವರು ಅಜಾಗರ ವೃತ್ತಿಯನ್ನ ಮಾಡ್ತಾರೆ ಅಂತ ಬಿಟ್ಟು ನಾವು ತಿಳ್ಕೊಂಡ್ವಿ. ಅವ್ರು ಒಂದ್ ಕಡೆ ಕುತ್ಕೊಂಡಿರ್ತಾರೆ. ಅವ್ರ ಊಟ ತಿಂಡಿನೂ ಸಹ ಅವ್ರು ಯೋಚನೆ ಮಾಡೋದಿಲ್ಲ. ತಾನಾಗ್ತಾನೆ ಅವ್ರಿಗೆ ಏನಾದ್ರು ಊಟ ತಿಂಡಿ ಸಿಕ್ಕಿದ್ರೆ ಅವ್ರು ತಗೋತಾರೆ, ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಅವರು ಯೋಚನೆ ಸಹ ಮಾಡೋದಿಲ್ಲ. ಸೊ ಅಂತಹ ಹಂತ ಪರಮಹಂಸ ಅಂತ. ಸೊ ಪರಮಹಂಸ ನೆಲೆಯೇ ಪರಿಪೂರ್ಣ ಅತ್ಯುನ್ನತ ನೆಲೆಯಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಹಂತಕ್ಕೆ ಬರ್ಬೇಕು. ಆ ಹಂತಕ್ಕೆ ಬಂದ್ರೆ ಎಲ್ಲರೂ ಗೌರವದಿಂದ ಕಾಣ್ತಾರೆ. ಮತ್ತೆ ಈ ಹಂತಕ್ಕೆ ಬರ್ಬೇಕು ಅಂತಂದ್ರೆ ಆ ತಪಸ್ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಹಂಸ ನೆಲೆಯು ಇತರ ಎಲ್ಲರಿಂದಲೂ ಗೌರವಿಸಲ್ಪಡುತ್ತದೆ. ನಾಭಿರಾಜ ಮತ್ತು ಮೇರುದೇವಿಯ ಪುತ್ರನು ಭಗವಂತನ ಅವತಾರವೂ ಆದ ಮಹಾರಾಜ ಋಷಭನು ತನ್ನ ಮಕ್ಕಳಿಗೆ ತಪಸ್ಸಿನಿಂದ ಹೇಗೆ ಪರಿಪೂರ್ಣತೆಯ ಮಾರ್ಗದಲ್ಲಿ ನಡೆಯಬೇಕೆಂಬುದನ್ನ ಬೋಧಿಸಿದನು. ಸೊ ಇವಾಗ ಋಷಭ ದೇವ ಅವ್ರಿಗೆ 100 ಮಕ್ಳು ಇರ್ತಾರೆ. ಸೊ ಅದರಲ್ಲಿ 100 ಮಕ್ಕಳಲ್ಲಿ ನವರ್ ಯೋಗೀಂದ್ರರು ಅಂತ ನಾವ್ ಏನ್ ಕರಿತೀವೋ ಅವರು ಈ ಭಕ್ತಿ ಮಾರ್ಗಕ್ಕೆ ಅವರು ಬರ್ತಾರೆ. ಮತ್ತೆ ಇನ್ನ
ಆ 91 ಮಕ್ಕಳು ಅವರು ಕ್ಷತ್ರಿಯರಾಗೇನೆ ಅವರು ಉಳಿತಾರೆ. ಅದರಲ್ಲಿ ತುಂಬಾ ಮುಖ್ಯರಾದವರು ಭರತ ಚಕ್ರವರ್ತಿ. ನಾವು ನೋಡಿದೀವಲ್ವಾ, ಭರತನ ಬಗ್ಗೆ ನಾವು ಭಗವದ್ಗೀತೆಯಲ್ಲಿ ತಿಳ್ಕೊಂಡಿದೀವಲ್ಲ ಅವರು. ಸೊ ಈಗ ಅವರು ತನ್ನ ಮಕ್ಕಳಿಗೆ ತಪಸ್ಸಿನಿಂದ ಹೇಗೆ ಪರಿಪೂರ್ಣತೆ ಮಾರ್ಗವನ್ನ ಪಡಿಬೇಕು ಅನ್ನೋದನ್ನ ಅವರು ಬೋಧಿಸ್ತಾರೆ. ತಪಸ್ಸು ವ್ಯಕ್ತಿಯ ಅಸ್ತಿತ್ವವನ್ನ ಪವಿತ್ರಗೊಳಿಸುತ್ತದೆ ಅಲ್ವಾ. ನಾವು ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲೂ ಸಹ ನಾವು ಅದನ್ನೇ ತಿಳ್ಕೊಂಡಿದೀವಿ. ಕೃಷ್ಣ ಹೇಳ್ತಾರೆ ಅಲ್ವಾ. ಸೊ ಯಜ್ಞ, ದಾನ, ತಪಸ್ಸನ್ನ ಯಾರು ಬಿಡ್ಲೇ ಕೂಡ್ದು. ಅದು ಶುದ್ಧರಾದವ್ರನ್ನು ಅಂದ್ರೆ ಮುಕ್ತಾತ್ಮರನ್ನು ಸಹ ಅದು ಪರಿಶುದ್ಧಗೊಳಿಸುತ್ತೆ. ಈ ಮೂರನ್ನ ನಾವು ಮಾನವನಾಗಿ ಹುಟ್ಟಿದ್ಮೇಲೆ ಯಜ್ಞ, ದಾನ, ತಪ ಈ ಮೂರನ್ನ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಅದೇ ತರ ಇಲ್ಲೂನು ಋಷಭದೇವ ಹೇಳ್ತಾ ಇದ್ದಾರೆ, ತಪಸ್ಸು ವ್ಯಕ್ತಿಯ ಅಸ್ತಿತ್ವವನ್ನ ಪವಿತ್ರಗೊಳಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಶಾಶ್ವತವೂ ಉತ್ಕರ್ಷಶೀಲವೂ ಆದ ಆಧ್ಯಾತ್ಮಿಕ ಆನಂದವನ್ನ ಪಡೆಯಲು ಆತನಿಗೆ ಸಾಮರ್ಥ್ಯ ನೀಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಆನಂದವನ್ನ ನಾವು ಪಡಿಬೇಕು ಅಂತಂದ್ರೆ ನಾವು ತಪಸ್ಸನ್ನ ಮಾಡ್ಲೇಬೇಕು ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಾವ್ ಇದಕ್ಕಿಂತ ಮುಂಚೆ ನಾವು ತಪಸ್ಸು ಅನ್ನೋ ಒಂದು ಪದದ ಅರ್ಥವನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ತಪಸ್ಸು ಅಂತಂದ್ರೆ ಏನು, ನಮಗ್ ನಾವೇ ಕಷ್ಟವನ್ನ ತಂದ್ಕೋತಾ ಇದೀವಿ. ಯಾರು ನಮ್ಗೆ ಕಷ್ಟವನ್ನ ಕೊಡ್ತಾ ಇಲ್ಲ, ನಮಗ್ ನಾವೇ ನಾವು ಸ್ವ ಇಚ್ಛೆಯಿಂದ ನಾವು ಕಷ್ಟವನ್ನ ತಗೋತಾ ಇದೀವಿ. ಯಾಕೆ ಅಂತಂದ್ರೆ ಅದರಿಂದ ನಾವು ಉನ್ನತವಾದದನ್ನ ಸಾಧಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಈ ತಪಸ್ಸು ನಮ್ಗೆ ಆಧ್ಯಾತ್ಮಿಕ ಆನಂದವನ್ನ ಪಡೆಯಲು ಸಾಮರ್ಥ್ಯ ನೀಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಜೀವಿಯು ಸಂತೋಷದ ಹುಡುಕಾಟದಲ್ಲಿ ತೊಡಗಿದ್ದಾನೆ ಅಲ್ವಾ. ಒಂದು ಚಿಕ್ಕ ಇರುವೆಯಿಂದ ಇಟ್ಕೊಂಡು ಬ್ರಹ್ಮನ ತನಕ ಎಲ್ಲರೂ ಸಹ ಸಂತೋಷಕ್ಕೋಸ್ಕರನೇ ಅವರು ಜೀವನವನ್ನ ಮಾಡ್ತಾ ಇರೋದು. ಆದ್ರೆ ಅವ್ರಿಗೆ ಯಾವ್ದು ನಿಜವಾದ ಸಂತೋಷ ಎಲ್ಲಿ ದೊರೆಯುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಶಾಶ್ವತವೂ ನಿಸ್ಸೀಮವೂ ಆದ ಸಂತೋಷ ಎಲ್ಲಿ ದೊರೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮೂಢ ಜನ ಲೌಕಿಕವಾದ ವಿಷಯಾನಂದವನ್ನ ನಿಜವಾದ ಆಧ್ಯಾತ್ಮಿಕ ಆನಂದಕ್ಕೆ ಪ್ರತಿನಿಧಾನವೆಂದು ಭಾವಿಸಿ ಹುಡುಕಿಕೊಂಡು ಹೋಗುತ್ತಾರೆ. ಅವ್ರಿಗೆ ನಿಜವಾದ ಆನಂದ ಅಂದ್ರೆ ಗೊತ್ತಿಲ್ಲ, ಆತ್ಮಾನಂದ ಅಂದ್ರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಆ ಲೌಕಿಕ ವಿಷಯಾನಂದವನ್ನ ಅವರು ನಿಜವಾದ ಆಧ್ಯಾತ್ಮಿಕ ಆನಂದ ಅನ್ಕೊಂಡು ಅದನ್ನ ಹುಡುಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದ್ರೆ ಆ ಮೂರ್ಖರು ಅಶಾಶ್ವತವಾದ ಆ ತೋರುಗಾಣಿಕೆಯ ವಿಷಯಾನಂದವನ್ನ ಹಂದಿ ನಾಯಿಗಳು ಅನುಭವಿಸುತ್ತವೆ ಎಂಬುದನ್ನ ಮರೆತು ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಈ ಭೌತಿಕ ಪ್ರಪಂಚದಲ್ಲಿ ನಮಗೆ ಸಿಗೋ ಸಂತೋಷ ಅದನ್ನ ಪ್ರಾಣಿಗಳು ಸಹ ಅನುಭವಿಸ್ತಾರೆ ಅಲ್ವಾ. ಸೊ ನಾವು ಮಾನವರಾಗಿ ಹುಟ್ಟಿ ನಾವು ಉನ್ನತ ಮಟ್ಟದ ಆನಂದವನ್ನ ನಾವು ಅನುಭವಿಸ್ಬೇಕು. ಅದನ್ನೇ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮಾನವ ವರ್ಗವೂ ಸೇರಿದಂತೆ ಎಲ್ಲ ಜೀವಿ ವರ್ಗಗಳಿರುವುದು ಅಂತಹ ವಿಷಯಾನಂದವು ಯಥೇಚ್ಛವಾಗಿ ದೊರೆಯಬಲ್ಲದು. ಅಂದ್ರೆ ಮಾನವರಿಗೂ ಸಿಗುತ್ತೆ, ಇತರ ಜೀವಿ ವರ್ಗಗಳಿಗೂ ಇಂತಹ ವಿಷಯಾನಂದ ಯಥೇಚ್ಛವಾಗಿ ಸಿಗುತ್ತೆ. ಆದ್ರೆ ಮನುಷ್ಯ ವರ್ಗವಿರುವುದು ಇಂತಹ ಕ್ಷುಲ್ಲಕ ಆನಂದವನ್ನ ಪಡೆಯುವುದಕ್ಕಲ್ಲ. ನೋಡಿ ಹೇಳ್ತಾ ಇದಾರೆ ಅಲ್ವಾ, ನಾವು ಆನಂದ ಹೆಂಗ್ ಬೇಕಾದ್ರೂ ಪಡಿಬೋದು ಅಂತ ನಾವು ಅನ್ಕೊಂಡಿದೀವಲ್ವಾ. ನಾವ್ ಇವಾಗ ಭೌತಿಕ ಪ್ರಪಂಚದಲ್ಲಿ ನಾವು ನೋಡ್ತೀವಲ್ವಾ. ಈಗ ಒಬ್ಬೊಬ್ಬರಿಗೆ ನಾವು ಕಷ್ಟ ಕೊಟ್ಟು ನಾವು ಸಂತೋಷ ಪಡ್ಬೋದು ಅಲ್ವಾ, ಅದು ಕ್ಷುಲ್ಲಕ ಆನಂದ ಅಲ್ವಾ. ಅದರಲ್ಲೇ ನಮ್ಗೆ ಇದು ಎಂತಹ ಕೀಳು ಮಟ್ಟದ ಆನಂದವನ್ನ ಇವರು ಇಚ್ಛೆ ಪಡ್ತಾರೆ ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಈ ಭೌತಿಕ ಪ್ರಪಂಚದ ಆನಂದವೇ ಕ್ಷುಲ್ಲಕ ಆನಂದ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಒಂದು ಆಧ್ಯಾತ್ಮಿಕ ಆನಂದ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿಕೊಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದಿಂದ ಶಾಶ್ವತವೂ ನಿಸ್ಸೀಮವೂ ಆದ ಆನಂದವನ್ನ ಪಡೆಯುವುದಕ್ಕಾಗಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರವು ತಪಸ್ಸಿನಿಂದ ಲಭ್ಯವಾಗುವುದು. ತಪಸ್ಯ ಎಂದರೆ ಸ್ವ ಇಚ್ಛೆಯಿಂದ ಐಹಿಕ ಸುಖವನ್ನ ದೂರೀಕರಿಸುವುದು ಎಂದರ್ಥ. ಹೀಗೆ ಇಂದ್ರಿಯ ನಿಗ್ರಹವನ್ನು ಸಾಧಿಸಿದವನನ್ನ ಧೀರ ಎಂದು ಕರೆಯಲಾಗುವುದು. ಧೀರರು ಇಂದ್ರಿಯಗಳಿಂದ ವಿಚಲಿತರಾಗುವುದಿಲ್ಲ. ಸನ್ಯಾಸಾಶ್ರಮವನ್ನು ಪಡೆಯಲು ಇಂತಹ ಧೀರರು ಮಾತ್ರ ಅರ್ಹರು ಅಲ್ವಾ. ನಾವು ಸನ್ಯಾಸಿಗಳು ಯಾವ ತರ ಇರ್ತಾರೆ, ಅವರು ಎಲ್ಲವನ್ನ ಅವರು ತ್ಯಜಿಸಿರ್ತಾರೆ ಅಲ್ವಾ. ಅವ್ರ ಇಂದ್ರಿಯ ಸುಖದ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ಸೊ ಅದಕ್ಕೆ ಅಂತವ್ರನ್ನ ಧೀರ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಅಂತಹ ಧೀರರಿದ್ದವರು ಮಾತ್ರನೇ ಈ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡ್ಲಿಕ್ಕೆ ಅರ್ಹರು ಅಂತ ಹೇಳ್ತಿದ್ದಾರೆ. ಇವರೇ ಕ್ರಮವಾಗಿ ಸಮಾಜದ ಎಲ್ಲಾ ವರ್ಗದಿಂದ ಗೌರವಿಸಲ್ಪಡುವ ಪರಮಹಂಸ ಸ್ಥಾನಕ್ಕೆ ಏರಬಲ್ಲರು. ರಾಜ ಋಷಭನು ಇಂತಹ ಜಟಿಲ ವಿಧಾನವನ್ನು ಬೋಧಿಸಿದನು. ತನ್ನ ಜೀವನದ ಕೊನೆಯ ಹಂತದಲ್ಲಿ ಪ್ರಾಪಂಚಿಕವಾದ ಮತ್ತು ದೈಹಿಕವಾದ ಎಲ್ಲ ಅಗತ್ಯಗಳಿಂದ ಅವನು ದೂರ ಉಳಿದನು. ಸಾಮಾನ್ಯರು ಅನುಕರಿಸಬಾರದ ಆದರೆ ಸರ್ವರು ಆರಾಧಿಸಬೇಕಾದ ಅಪರೂಪದ ಸ್ಥಿತಿ ಇದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ಪರಮಹಂಸದಲ್ಲಿ ಏನ್ ಮಾಡ್ತಾರೆ, ಅವ್ರು ಏನ್ ಕೆಲ್ಸನೂ ಮಾಡೋದಿಲ್ಲ. ಒಂದು ಕಡೆ ಅವರು ಭಗವಂತನ ಮೇಲೆ ಅಷ್ಟು ಅವರು ಏನು ನಂಬಿಕೆಯನ್ನ ಇಟ್ಟು ಅವ್ರು ಒಂದು ಕಡೆ ಕುತ್ಕೊಂಡಿರ್ತಾರೆ. ಭಗವಂತ ನನ್ನನ್ನ ಪೋಷಿಸ್ತಾನೆ, ನಾನು ಇವಾಗ ಊಟ ಮಾಡ್ಬೇಕಂದ್ರೆ ಅವ್ರು ನನಗೆ ಊಟವನ್ನ ದೊರಕಿಸಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಅವ್ರು ಅಷ್ಟು ಶರಣಾಗಿರ್ತಾರೆ. ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ಸಾಮಾನ್ಯರು ಈ ತರ ಅನುಕರಿಸಬಾರದು. ಆದ್ರೆ ಎಲ್ಲರೂ ಯಾರು ಅಂತಹ ಸ್ಥಾನದಲ್ಲಿ ಇರ್ತಾರೆ, ಪರಮಹಂಸ ಸ್ಥಾನದಲ್ಲಿ ಇರ್ತಾರೆ, ಅವರನ್ನ ಆರಾಧಿಸಬೇಕು. ಅಂತಹ ಅಪರೂಪದ ಸ್ಥಿತಿ ಈ ಪರಮಹಂಸ ಸ್ಥಾನ ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿರೋ ಹಾಗೆ ಹಂಸ ಏನ್ ಮಾಡುತ್ತೆ, ಅದು ನೀರು ಮತ್ತು ಹಾಲನ್ನ ಮಿಕ್ಸ್ ಮಾಡಿ ಇಟ್ಟಾಗ ಅದು ಬರೀ ಹಾಲನ್ನ ಮಾತ್ರ ಅದು ಸ್ವೀಕರಿಸುತ್ತೆ ಅಲ್ವಾ. ಅದೇ ತರ ಪರಮಹಂಸರು ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ್ಲೂ ಸಹ ಅವರು ಬರೀ ಈ ಭೌತಿಕ ಪ್ರಪಂಚದಲ್ಲಿರುವ ಆಧ್ಯಾತ್ಮಿಕ ಭಾಗವನ್ನ ಮಾತ್ರ ಅವ್ರು ಹೀರ್ತಾರೆ. ಅದಕ್ಕೋಸ್ಕರನೇ ಅವ್ರನ್ನ ಪರಮಹಂಸರು ಅಂತ ಹೇಳ್ಬಿಟ್ಟು ಕರೆಯೋದು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಭುಪಾದರು. ಸೊ ಈಗ ನಾವು ಋಷಭ ದೇವನ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ 14ನೇ ಶ್ಲೋಕಕ್ಕೆ ಹೋಗೋಣಂತೆ.
ಋಷಿಭಿರ್ಯಾಚಿತೋ ಬೇಜೆ ನವಮಂ ಪಾರ್ಥಿವಂ ವಪುಃ ದುಗ್ಧೇ ಮಾಮೋಷ ದೀರ್ವಿ ಪ್ರಾಸ್ತೆ ನಾಯಂ ಸಾ ಉಷತ್ತಮಃ. ಹೇ ಬ್ರಾಹ್ಮಣರೇ, ಋಷಿಗಳ ಪ್ರಾರ್ಥನೆಯ ಮೇರೆಗೆ ಭಗವಂತನು ತನ್ನ 9ನೇ ಅವತಾರದಲ್ಲಿ ಪೃಥು ರಾಜನಾಗಿ ಜನಿಸಿದನು. ಪೃಥುವು ಭೂಮಿಯನ್ನು ನಾನಾ ರೀತಿಯ ಬೆಳೆಗಳಿಗಾಗಿ ಸಾಗುವಳಿ ಮಾಡಿದನು. ಆ ಕಾರಣದಿಂದ ಪೃಥ್ವಿಯು ಸುಂದರವೂ ಆಕರ್ಷಕವೂ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಪೃಥು ಮಹಾರಾಜನ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ. ಭಾವಾರ್ಥ ಶಿಲ ಪ್ರಭುಪಾದ ಅವರಿಂದ, ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಸೊ ಇಲ್ಲಿ ನಮ್ಗೆ ಮೊದಲು ಹಿಂದಿನ ಕಾಲದಲ್ಲಿ ಹೇಗೆ ರಾಜರು ಆಡಳಿತವನ್ನ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ರಾಜರು ಅವರು ಕ್ಷತ್ರಿಯರಾಗಿರ್ತಾರೆ, ಅವರೇ ಆಡಳಿತವನ್ನ ಮಾಡ್ತಿರ್ತಾರೆ. ಆದ್ರೆ ಅವರು ಯಾರ ಸಲಹೆಗಳನ್ನ ಅವ್ರು ಅನುಸರಿಸಿರ್ತಾರೆ ಅಂತಂದ್ರೆ ಬ್ರಾಹ್ಮಣರ ಸಲಹೆಯನ್ನ ಅನುಸರಿಸಿ ಅವರು ವೈಶ್ಯ ಮತ್ತೆ ಶೂದ್ರರ ಸಹಾಯದಿಂದ ಅವರು ರಾಜ್ಯಭಾರವನ್ನ ಮಾಡ್ತಿರ್ತಾರೆ. ಇದು ಸರಿಯಾದ ಕ್ರಮದಲ್ಲಿ ರಾಜ್ಯಭಾರ ಮಾಡ್ಬೇಕು ಅಂತಂದ್ರೆ. ಆದ್ರೆ ಇಲ್ಲಿ ಪೃಥು ಮಹಾರಾಜನ ತಂದೆ ವೇಣ ಅವನೇನ್ ಮಾಡ್ತಾ ಇರ್ತಾನೆ, ಅವನು ತುಂಬಾ ಭ್ರಷ್ಟನಾಗಿರ್ತಾನೆ, ಅನೈತಿಕ ಜೀವನವನ್ನ ಮಾಡ್ತಾ ಇರ್ತಾನೆ. ಅದಕ್ಕೆ ಇಲ್ಲಿ ರಾಜ್ಯಾಡಳಿತದಲ್ಲಿ ಭಾರಿ ಅವ್ಯವಸ್ಥೆ ಉಂಟಾಗಿರುತ್ತೆ. ಆಗ ಬ್ರಾಹ್ಮಣರು ಋಷಿಗಳು ಬಂದು ಅವನಿಗೆ ಬುದ್ಧಿವಾದ ಹೇಳ್ತಾರೆ. ಆದ್ರೆ ಆ ವೇಣ ಯಾರ ಮಾತನ್ನ ಕೇಳಿಕೆ ಅವನ್ ತಯಾರಿರೋದಿಲ್ಲ. ಅವಾಗ ಬ್ರಾಹ್ಮಣರು ಋಷಿಗಳವ್ರು ಏನ್ ಮಾಡ್ತಾರೆ, ಆ ಮಂತ್ರಗಳನ್ನ ಉಚ್ಚಾರಣೆ ಮಾಡಿ ಅವರು ಆ ವೇಣನನ್ನ ಕೊಲ್ತಾರೆ. ಕೊಂದಾಗ ಅದಾದ್ಮೇಲೆ ಅವರು ಕೊಲ್ಲೋದು, ಅವರು ಆಡಳಿತ ಮಾಡ್ಬೇಕು ಅನ್ನೋ ಒಂದು ಇಚ್ಛೆಯಿಂದ ಆ ರಾಜನನ್ನ ಅವ್ರು ಕೊಲ್ಲೋದಿಲ್ಲ. ಅವರ ಇಚ್ಛೆ ಏನಾಗಿರುತ್ತೆ, ಒಳ್ಳೆ ರಾಜ ಆ ಸ್ಥಾನಕ್ಕೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ಆ ಪೃಥು ಮಹಾರಾಜನಾಗಿ ಬರ್ತಾರೆ. ಆ ವೇಣನ ದೇಹವನ್ನ ಅವರು ಮಂಥನ ಮಾಡ್ತಾರೆ. ಮಂಥನ ಮಾಡಿದಾಗ ಆ ತೋಳುಗಳಿಂದ ಪೃಥು ಮಹಾರಾಜ ಮತ್ತೆ ಪೃಥು ಮಹಾರಾಜನ ಪತ್ನಿಯಾದ ಅರ್ಚಿ ಇಬ್ರುನು ಬರ್ತಾರೆ. ಆಗ ಪೃಥು ಮಹಾರಾಜ ಅವರು ರಾಜ್ಯಭಾರವನ್ನ ಅವರು ಮಾಡ್ತಾರೆ. ಸೊ ಅವರ ರಾಜ್ಯಭಾರ, ಅದಕ್ಕೆ ಪೃಥು ಮಹಾರಾಜನನ್ನ ಪಾಲನಾ ಶಕ್ತಿ ಅಂತ ಹೇಳ್ತಾರೆ. ಸೊ ರಾಜನಾಗಿ ಹೇಗೆ ಪಾಲನೆಯನ್ನ ಮಾಡುದು ಅನ್ನೋದನ್ನ ನಮ್ಗೆ ಪೃಥು ಮಹಾರಾಜ ತಿಳಿಸಿಕೊಡ್ತಾರೆ. ಅವರ ಸಮಯದಲ್ಲಿ ಅವರು ಈ ಭೂಮಿಯನ್ನ ಅವರು ಕೃಷಿ ಮಾಡ್ತಾರೆ, ಅವರು ಈ ಸಾಗುವಳಿ ಮಾಡ್ತಾರೆ. ಆಗ ಈ ಭೂಮಿ ಕಂಗೊಳಿಸುತ್ತೆ, ಅದು ಹಸಿರಿನಿಂದ ಕಂಗೊಳಿಸುತ್ತೆ. ಸೊ ಅದನ್ನೇ ನಮ್ಗೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಋತುರಾಜನು ಅವತರಿಸುವ ಮೊದಲು ಅವನ ತಂದೆಯ ಅನೈತಿಕ ಜೀವನದ ದೆಸೆಯಿಂದ ರಾಜ್ಯಾಡಳಿತದಲ್ಲಿ ಭಾರಿ ಅವ್ಯವಸ್ಥೆ ಉಂಟಾಗಿತ್ತು. ಆಗ ಬ್ರಾಹ್ಮಣರು ಮತ್ತು ಋಷಿಗಳು ಭಗವಂತನ ಅವತಾರಕ್ಕಾಗಿ ಪ್ರಾರ್ಥಿಸಿದ್ದೇ ಅಲ್ಲದೆ ಆಡಳಿತ ನಡೆಸುತ್ತಿದ್ದ ರಾಜನನ್ನು ಸಿಂಹಾಸನದಿಂದ ಕಿತ್ತು ಹಾಕಿದರು. ರಾಜನಾದವನು ಧರ್ಮಾತ್ಮನಾಗಿರಬೇಕು, ತನ್ನ ಪ್ರಜೆಗಳ ಸರ್ವಾಂಗೀಣ ಪ್ರಗತಿಯನ್ನೇ ಸದಾ ಲಕ್ಷ್ಯದಲ್ಲಿ ಇಟ್ಟುಕೊಂಡಿರಬೇಕು. ಇದೇ ರಾಜನ ಕರ್ತವ್ಯ. ಈ ಕರ್ತವ್ಯ ನಿರ್ವಹಣೆಯಲ್ಲಿ ರಾಜನು ಎಲ್ಲಾದರೂ ಸ್ವಲ್ಪ ಮಟ್ಟಿನ ಉದಾಸೀನತೆ ತೋರಿದರೆ ಬ್ರಾಹ್ಮಣರು ರಾಜನನ್ನ ಸಿಂಹಾಸನದಿಂದ ಕೆಳಗಿಳಿಸಬೇಕು. ಆದರೆ ಬ್ರಾಹ್ಮಣರು ತಾವೇ ಸಿಂಹಾಸನವನ್ನ ಆಕ್ರಮಿಸುವುದಿಲ್ಲ. ಜನತೆಯ ಒಳತಿಗಾಗಿ ಅವರು ನಿರ್ವಹಿಸಬೇಕಾದ ಇನ್ನೂ ಮುಖ್ಯವಾದ ಕರ್ತವ್ಯಗಳಿರುತ್ತವೆ ಎಂಬುದೇ ಅದಕ್ಕೆ ಕಾರಣ. ಆದುದರಿಂದ ರಾಜ ಸಿಂಹಾಸನವನ್ನ ಆಕ್ರಮಿಸಿಕೊಳ್ಳುವ ಬದಲು ಅವರು ಭಗವಂತನನ್ನು ಅವತರಿಸಲು ಪ್ರಾರ್ಥಿಸಿದರು. ಭಗವಂತನು ಅವರ ಪ್ರಾರ್ಥನೆಯನ್ನ ಮನ್ನಿಸಿ ಮಹಾರಾಜ ಪೃಥುವಾಗಿ ಜನಿಸಿದನು. ನಿಜವಾದ ಬುದ್ಧಿಜೀವಿಗಳು ಮತ್ತು ಯೋಗ್ಯರಾದ ಬ್ರಾಹ್ಮಣರು ರಾಜಕೀಯ ಅಧಿಕಾರ ಸ್ಥಾನಗಳಿಗಾಗಿ ಯಾವಾಗಲೂ ಆಸೆ ಪಡುವುದಿಲ್ಲ. ನೋಡಿ, ಯೋಗ್ಯರಾದ ಬ್ರಾಹ್ಮಣರು ಯಾವಾಗ್ಲೂ ಅಧಿಕಾರಕ್ಕೆ ಅವರು ಆಸೆ ಪಡೋದಿಲ್ಲ. ಅವ್ರಿಗೆ ಇನ್ನೂ ಮುಖ್ಯವಾದ ಕರ್ತವ್ಯಗಳಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ತಾ ಇದ್ದಾರೆ. ಮಹಾರಾಜ ಪೃಥು ಭೂಮಿಯಿಂದ ಅನೇಕ ಬಗೆಯ ಬೆಳೆಗಳನ್ನ ಬೆಳೆದನು. ಇಂತಹ ಒಳ್ಳೆಯ ದೊರೆಯನ್ನ ಪಡೆದಕ್ಕಾಗಿ ಪ್ರಜೆಗಳಿಗೂ ಸಂತೋಷವಾಯಿತು. ಜೊತೆಗೆ ಪೃಥುವಿನ ಕೃಷಿ ಕರ್ಮದಿಂದ ಭೂಮಿಯ ನೋಟ ಸುಂದರವೂ ಆಕರ್ಷಕವೂ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. 15ನೇ ಶ್ಲೋಕ. ರೂಪಂ ಸಾ ಜಗೃಹೇ ಮಾತ್ಸ್ಯಂ ಚಾಕ್ಷುಷೋ ದಧಿ ಸಂಪ್ಲವೆ ನಾವ್ಯಾರೋಪ್ಯ ಮಹಿಮಯ್ಯಾಂ ಅಪಾದ್ವೈವಸ್ವತಂ ಮನುಂ. ಚಾಕ್ಷುಷ ಮನುವಿನ ಯುಗದ ಅನಂತರ ಉಂಟಾದ ಮಹಾ ಜಲಪ್ರಳಯದಲ್ಲಿ ಇಡೀ ವಿಶ್ವವೇ ನೀರಿನ ಆಳದಲ್ಲಿ ಮುಳುಗಿ ಹೋಯಿತು. ಆಗ ಭಗವಂತನು ಮತ್ಸ್ಯಾವತಾರವನ್ನ ತಾಳಿ ತೆಪ್ಪ ಒಂದರಿಂದ ವೈವಸ್ವತ ಮನುವನ್ನ ರಕ್ಷಿಸಿದನು. ಸೊ ನಮ್ಗೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ನೋಡೋಣಂತೆ. ಭಾವಾರ್ಥ ಶಿಲ ಪ್ರಭುಪಾದರಿಂದ. ಸೊ ಇಲ್ಲಿ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ನಾವ್ ಇದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿದೀವಿ ಅಲ್ವಾ, ಯಾವಾಗೆಲ್ಲ ನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು. ಒಂದು ನಾಶ ಆಗೋದು ನಾವು ನಮ್ಮ ದೇಹವನ್ನ ನಾವು ಕಳ್ಕೊಂಡಾಗ, ಅಂದ್ರೆ ನಮ್ಮ ಸಾವು ಬಂದಾಗ. ಅದು ಬಿಟ್ರೆ ಬ್ರಹ್ಮನ ಹಗಲು ಮುಗಿದು ರಾತ್ರಿ ಬಂದಾಗ ಒಂದ್ಸತಿ ಪ್ರಳಯ ಆಗತ್ತೆ. ಅದಾದ್ಮೇಲೆ ಮಹಾಪ್ರಳಯ, ಬ್ರಹ್ಮನ 100 ವರ್ಷಗಳಾದ್ಮೇಲೆ ಮಹಾಪ್ರಳಯ ಆಗತ್ತೆ. ಇಷ್ಟು ನಮ್ಗೆ ಗೊತ್ತಿದೆ ಅಲ್ವಾ. ಆದ್ರೆ ನಮ್ಗೆ ಇಲ್ಲಿ ಏನನ್ನ ತಿಳಿಸಿಕೊಡ್ತಾ ಇದಾರೆ ಪ್ರಭುಪಾದರು ಭಾವಾರ್ಥದಲ್ಲಿ ಅಂತಂದ್ರೆ, ಆ ಮನ್ವಂತರಗಳಾದ್ಮೇಲೆ, ಪ್ರತಿಯೊಂದು ಮನ್ವಂತರಗಳಾದ್ಮೇಲೂ ಸಹ, ಅಂದ್ರೆ ಬ್ರಹ್ಮನ ಹಗಲಲ್ಲಿ 14 ಮನುಗಳು ಬರ್ತಾರಲ್ವಾ, ಆ 14 ಬಾರಿ ಪ್ರಳಯ ಆಗತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮಹಾಪ್ರಳಯ ಅಲ್ಲ, ಅದು ಇದು ಅಲ್ಪ ಪ್ರಳಯ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ.
ಸೊ ಇವಾಗ ಆ ಪ್ರಳಯ ಸಮಯದಲ್ಲಿ ಏನಾಗತ್ತೆ, ಭಗವಂತ ಈಗ ಮತ್ಸ್ಯಾವತಾರವನ್ನ ತಾಳ್ತಾ ಇದ್ದಾನೆ. ಅಂದ್ರೆ ಪ್ರತಿ ಮನ್ವಂತರದ ಕೊನೆಯಲ್ಲಿ ಪ್ರಳಯ ಆಗುತ್ತಲ್ಲ, ಆಗ ಭಗವಂತ ಬರ್ಲೇಬೇಕು ಅಂತ ಇಲ್ಲ. ಆದ್ರೆ ಈಗ ಇಲ್ಲಿ ಬರ್ತಾ ಇದ್ದಾನೆ. ಈ ಚಾಕ್ಷುಷ ಮನು ಮುಗಿದ್ಮೇಲೆ ಈಗ ವೈವಸ್ವತ ಮನ್ವಂತರ ಬರ್ಬೇಕು. ಆ ಸಮಯದಲ್ಲಿ ಭಗವಂತ ಬರ್ತಾ ಇದ್ದಾರೆ. ಯಾಕೆ ಅಂತಂತಂದ್ರೆ ಅವರು ತನ್ನ ಭಕ್ತನಿಗೋಸ್ಕರ ಅವರು ಬರ್ತಾ ಇದ್ದಾರೆ. ಯಾರು ಆ ಭಕ್ತ, ಅವ್ರನ್ನ ನೋಡೋಣಂತೆ ನಾವೀಗ. ಭಾವಾರ್ಥ. ಭಾಗವತದ ಆದ್ಯ ಟೀಕಾಚಾರ್ಯರಾದ ಶ್ರೀಧರ ಸ್ವಾಮಿಗಳ ಪ್ರಕಾರ ಪ್ರತಿಯೊಬ್ಬ ಮನುವಿನ ಅನಂತರವು ಪ್ರಳಯವೇನೂ ಉಂಟಾಗುವುದಿಲ್ಲ. ಚಾಕ್ಷುಷ ಮನುವಿನ ಯುಗಾಂತದಲ್ಲಿ ಜಲಪ್ರಳಯವಾಗಲು ಸತ್ಯವ್ರತನಿಗೆ ಕೆಲವು ವಿಸ್ಮಯಗಳನ್ನು ತೋರಿಸುವುದೇ ಕಾರಣವಾಗಿತ್ತು. ಆದರೆ ಶ್ರೀಲ ಜೀವ ಗೋಸ್ವಾಮಿಯವರು ಅಧಿಕೃತ ಶಾಸ್ತ್ರ ಗ್ರಂಥಗಳಿಂದ, ವಿಷ್ಣು ಧರ್ಮೋತ್ತರ ಪುರಾಣ, ಮಾರ್ಕಂಡೇಯ ಪುರಾಣ, ಹರಿವಂಶ ಮೊದಲಾದ ಕೃತಿಗಳಿಂದ ಖಚಿತ ಆಧಾರಗಳನ್ನ ಕೊಟ್ಟು ಪ್ರತಿಯೊಬ್ಬ ಮನುವಿನ ಕಾಲಾವಧಿಯ ಅನಂತರವೂ ಪ್ರಳಯ ಉಂಟಾಗುತ್ತದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಶ್ರೀಲ ಜೀವ ಗೋಸ್ವಾಮಿಯವರ ವಿಚಾರವನ್ನ ಶ್ರೀಲ ವಿಶ್ವನಾಥ ಚಕ್ರವರ್ತಿಯವರು ಕೂಡ ಸಮರ್ಥಿಸುತ್ತಾರೆ. ಪ್ರತಿ ಮನುವಿನ ಅನಂತರ ಪ್ರಳಯವಾಗುವುದು ಎಂಬುದಕ್ಕೆ ಭಾಗವತಾಮೃತದಿಂದ ಆಧಾರವನ್ನ ಕೊಡುತ್ತಾರೆ. ಇಷ್ಟೇ ಅಲ್ಲದೆ ತನ್ನ ಭಕ್ತನಾದ ಸತ್ಯವ್ರತನಿಗೆ ಭಗವಂತನು ವಿಶೇಷವಾದ ಕೃಪೆಯನ್ನು ತೋರಿಸುವುದಕ್ಕಾಗಿ ಆ ಒಂದು ನಿರ್ದಿಷ್ಟ ಯುಗದಲ್ಲಿ ಅವತರಿಸಿದನು. ನೋಡಿ, ಇವಾಗ ಸತ್ಯವ್ರತ ತನ್ನ ಭಕ್ತನಾದ ಸತ್ಯವ್ರತನಿಗೆ ಅವರು ವಿಶೇಷ ಕೃಪೆಯನ್ನು ತೋರಿಸ್ಲಿಕ್ಕೋಸ್ಕರ ಅವರು ಈ ಮನ್ವಂತರದ ಸಮಯದಲ್ಲಿ ಪ್ರಳಯ ಆದಾಗ ಅವರು ಮತ್ಸ್ಯಾವತಾರದಲ್ಲಿ ಬರ್ತಾರಲ್ವಾ. ನಮ್ಗೆ ಆ ಕತೆ ಗೊತ್ತಿದೆ. ಅವರು ಸತ್ಯವ್ರತ ಅವನು ರಾಜ ನೀರಿನಲ್ಲಿ ಅವರು ಅರ್ಘ್ಯವನ್ನ ಕೊಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅವ್ರ ಕೈಗೆ ಮೀನು ಬರುತ್ತೆ. ಆಮೇಲೆ ಮೀನು ಮಾತಾಡ್ಬಿಟ್ಟು ನನಗೆ ರಕ್ಷಣೆನ ಕೊಡು, ನೀನು ರಾಜ ಅಲ್ವಾ, ಎಲ್ಲರಿಗೂ ರಕ್ಷಣೆ ಕೊಡ್ತೀಯಾ, ನಾನು ಸಹ ನಿನ್ನ ಪ್ರಜೆನೆ, ನನಗೆ ರಕ್ಷಣೆನ ಕೊಡು ಅಂದಾಗ ಆಯ್ತು ಅಂತ ಹೇಳ್ಬಿಟ್ಟು ಅವರು ಅವ್ರ ಅರಮನೆಗೆ ತಗೊಂಡ್ ಹೋಗ್ಬಿಟ್ಟು ಒಂದು ಚಿಕ್ಕ ಪಾತ್ರೆಯಲ್ಲಿ ಹಾಕಿರ್ತಾರೆ. ಅದು ಬೆಳಗ್ಗೆ ಆಗೋಷ್ಟಕ್ಕೆ ದೊಡ್ಡದಾಗ್ಬಿಟ್ಟಿರುತ್ತೆ. ನನಗೆ ಇಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನ ಬೇರೆ ಕಡೆಗೆ ಸ್ಥಳಾಂತರಿಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ತರನೇ ಎಲ್ಲಿಗೆ ಸ್ಥಳಾಂತರಿಸಿದ್ರು ಸಹ ಆ ಮೀನು ಅಷ್ಟು ದೊಡ್ಡದಾಗ್ತಿರುತ್ತೆ. ಕೊನೆಗೆ ಅದನ್ನ ಅವರು ಸಮುದ್ರಕ್ಕೆ ಬಿಡ್ತಾರೆ ಅಲ್ವಾ. ಆಗ ಸತ್ಯವ್ರತ ಹೇಳ್ತಾರೆ, ನೀನು ಸಾಮಾನ್ಯವಾದ ಮೀನಲ್ಲ, ನೀನು ದೇವೋತ್ತಮ ಪರಮಪುರುಷನೇ ಇರ್ಬೇಕು, ನೀನ್ ಏನಕ್ಕೋಸ್ಕರ ಬಂದಿದ್ಯಾ ಅಂತ ಹೇಳಿದಾಗ ಆಗ ಅವರು ಮತ್ಸ್ಯಾವತಾರದಲ್ಲಿರುವಂತಹ ಭಗವಂತ ಮಾತಾಡ್ತಾರೆ ಅಲ್ವಾ. ಈಗ ಪ್ರಳಯ ಆಗತ್ತೆ, ಆ ಸಮಯದಲ್ಲಿ ನಾನು ನಿನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ನಾನು ಈ ರೂಪದಲ್ಲಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಮ್ಗೆ ಈ ಮತ್ಸ್ಯಾವತಾರದ ಕತೆ ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಈಗ ಅದನ್ನ ನಾವು ಮುಂದಿನ ಸ್ಕಂದಗಳಲ್ಲಿ ನಾವು ತಿಳ್ಕೊತೀವಿ. ಸೊ 16ನೇ ಶ್ಲೋಕ. ಸುರಾಸುರಾಣ ಮುದದಿಂ ಮತ್ನಾ ತಾಂ ಮಂದರಾಚಲಂ ದದ್ರೇ ಕಮಟ ರೂಪೇಣ ಪೃಷ್ಟ ಏಕಾದಶೇ ವಿಭುಹು. ಭಗವಂತನು ತನ್ನ 11ನೆಯ ಅವತಾರದಲ್ಲಿ ಕೂರ್ಮನಾಗಿ ಜನ್ಮ ತಾಳಿದನು. ಕೂರ್ಮಾವತಾರದಲ್ಲಿ ಕೂರ್ಮನ ಚಿಪ್ಪು ಮಂದರಾಚಲಕ್ಕೆ ಆಧಾರವಾಯಿತು. ವಿಶ್ವದ ದೇವಾಸುರರು ಈ ಮಂದರಾಚಲವನ್ನ ಕಡೆಗೋಲಾಗಿ ಬಳಸಿದರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ 11ನೇ ಅವತಾರ ಯಾವುದು? ಕೂರ್ಮ ಅವತಾರ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನಮ್ಗೆ ಸಮುದ್ರ ಮಂಥನ ನಮ್ಗೆ ಗೊತ್ತಿದೆ ಅಲ್ವಾ. ಸಮುದ್ರ ಮಂಥನವನ್ನ ಮಾಡಿ ಆ ದೇವತೆಗಳು ದಾನವರು ಅವರು ಅಮೃತವನ್ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಸಮುದ್ರ ಮಂಥನ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಅವರು ಮಂದರಾಚಲ ಆ ಬೆಟ್ಟವನ್ನ ಅವರು ಕಡೆಗೋಲಾಗಿ ಬಳಸ್ತಾರೆ. ಆದ್ರೆ ಅದು ಕುಸಿತಾ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಆಧಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಭಗವಂತ ಕೂರ್ಮನಾಗಿ ಬರ್ತಾರೆ. ಅವರ ಚಿಪ್ಪು, ಆ ಕೂರ್ಮನ ಚಿಪ್ಪು ಮಂದರಾಚಲಕ್ಕೆ ಆಧಾರ ಆಗತ್ತೆ ಅಲ್ವಾ. ಅವ್ರು ಅದಾದ್ಮೇಲೆ ದೇವತೆಗಳಿಗೆ ಕಡಿಲಿಕ್ಕೆ ತುಂಬಾ ಸುಲಭ ಆಗತ್ತೆ. ಈ ಕಡಿಯೋದು ಅಂದ್ರೆ ಅಷ್ಟು ದೊಡ್ಡ ಪರ್ವತ ಆ ಭಗವಂತನ ಬೆನ್ನಿನ ಮೇಲಿದೆ. ಅಂದ್ರೆ ದೇವತೆಗಳು ದಾನವರು ಅದನ್ನ ಕಡಿತಾರೆ. ಅದನ್ನ ಮಂಥನ ಮಾಡಿದಾಗ ಆ ಕೂರ್ಮಕ್ಕೆ ಏನ್ ಅನ್ಸುತ್ತೆ ಅಂತಂದ್ರೆ, ಇವಾಗ ನಮ್ಗೇನಾದ್ರೂ ನಮಗೆ ಕೆರ್ಕೊಂಡ್ರೆ ಹೇಗ್ ಅನ್ಸುತ್ತೋ ಹಾಗೆ ಭಾಸ ಆಯ್ತು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ ಅಲ್ವಾ. ಇವಾಗ ಭಾವಾರ್ಥ. ಪ್ರಭುಪಾದ ಅವರಿಂದ ಭಾವಾರ್ಥ. ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಒಂದಾನೊಂದು ಕಾಲದಲ್ಲಿ ಸುರಾಸುರರು ಸಮುದ್ರದಿಂದ ಅಮೃತವನ್ನ ಉತ್ಪಾದಿಸುವ ಯತ್ನದಲ್ಲಿ ತೊಡಗಿದರು. ಅಮೃತವನ್ನು ಕುಡಿದು ಅಮರರಾಗಬೇಕೆಂಬುದು ಅವರ ಅಪೇಕ್ಷೆಯಾಗಿತ್ತು. ಆ ಸಮಯದಲ್ಲಿ ಅವರು ಮಂದರಾಚಲವನ್ನ ಕಡೆಗೋಲಾಗಿ ಬಳಸಿದರು. ಆಗ ಭಗವಾನ್ ಕೂರ್ಮನ ಬೆನ್ನಿನ ಚಿಪ್ಪು ಸಮುದ್ರ ಜಲದಲ್ಲಿ ಪರ್ವತವನ್ನ ಹಿಡಿದೆತ್ತಿ ನಿಲ್ಲಿಸುವ ಆಧಾರ ನೆಲೆಯಾಗಿ ಪರಿಣಮಿಸಿತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಈ ಸಮುದ್ರ ಮಂಥನ ಸಮಯದಲ್ಲಿ ನಮ್ಗೆ ಭಗವಂತ ಕೂರ್ಮಾವತಾರವಾಗಿ ಬರ್ತಾರೆ. ಅದಾದ್ಮೇಲೆ ಅವರು ಧನ್ವಂತರಿ ರೂಪದಲ್ಲಿ ಬರ್ತಾರೆ. ಧನ್ವಂತರಿ ಅವರು ತನ್ನ ಕೈಯಲ್ಲಿ ಅಮೃತ ಕಲಶವನ್ನ ತಗೊಂಡು ಬರ್ತಾರೆ. ಆ ಅಮೃತ ಕಲಶವನ್ನ ನೋಡಿದ ತಕ್ಷಣನೇ ಅಸುರರು ಅದನ್ನ ಕಿತ್ಕೊಂಡು ಓಡ್ತಾರೆ. ಸೊ ಆಗ ಭಗವಂತ ಅವರು ಮೋಹಿನಿ ರೂಪದಲ್ಲಿ ಬಂದು ರಾಕ್ಷಸರನ್ನ ಅವರು ಸಮೂಹಗೊಳಿಸಿ ಅವರು ಆ ಅಮೃತವನ್ನ ತಗೊಂಡು ಅವರು ದೇವತೆಗಳಿಗೆ ಹಂಚ್ತಾರೆ ಅಲ್ವಾ. ಅಂದ್ರೆ 3 ಅವತಾರಗಳು ಈ ಸಮುದ್ರ ಮಂಥನ ಸಮಯದಲ್ಲೇನೆ ಬರುತ್ತೆ. ಮತ್ತೆ ಅದ್ರ ಜೊತೆ ನಾವು ಈ ಕೂರ್ಮಾವತಾರದ ಬಗ್ಗೆ ನಾವು ತಿಳ್ಕೊಂಡಾಗ ಮುಂದಿನ ಸ್ಕಂದದಲ್ಲಿ ಈ ಅಜಿತ ಅನ್ನೋ ಅವ್ರೂ ಸಹ ಭಗವಂತನ ಅವತಾರವೇ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತೀವಿ. ಆ ಮಂದರಾಚಲ ಬೆಟ್ಟದ ಮೇಲೆ ಅಜಿತನಾಗಿ ಅವರು ಕುತ್ಕೋತಾರೆ ಅಲ್ವಾ. ಸಾವಿರಾರು ಬಾಹುಗಳನ್ನ ಹೊಂದಿರುವಂತಹ ಅಜಿತ ಅವರು ಆ ಮಂದರಾಚಲ ಪರ್ವತದ ಮೇಲೆ ಕುತ್ಕೋತಾರೆ ಅಂತ ನಾವು ತಿಳ್ಕೊಂಡಿದೀವಿ. ಅಂದ್ರೆ ಇಷ್ಟೆಲ್ಲ ಅವತಾರಗಳ ರೂಪದಲ್ಲಿ
ಅವರು ಸಮುದ್ರ ಮಂಥನದ ಸಮಯದಲ್ಲಿ ಬರ್ತಾರೆ. ಸೊ ಈಗ ನಾವು ಮುಂದಿನ 2 ಅವತಾರಗಳನ್ನ ನಾವು ತಿಳ್ಕೊಳ್ಳೋಣಂತೆ. ಮೋಹಿನಿ ಅವತಾರ ಮತ್ತೆ ಧನ್ವಂತರಿ ಅವತಾರವನ್ನ ನಾವು ತಿಳ್ಕೊಳ್ಳೋಣ. ಧಾನ್ವಂತರಂ ದ್ವಾದಶಮಂ ತ್ರಯೋದಶಮೇವ ಚ ಅಪಾಯಯತ್ಸುರ ಅನನ್ಯಾನ್ ಮೋಹಿನ್ಯಾ ಮೋಹಯನ್ ಸ್ತ್ರೀಯ. ಅನುವಾದ: ತನ್ನ 12ನೇ ಅವತಾರದಲ್ಲಿ ಭಗವಂತನು ಧನ್ವಂತರಿಯಾಗಿ ಕಾಣಿಸಿಕೊಂಡನು. 13ನೆಯ ಅವತಾರದಲ್ಲಿ ಮೋಹಿನಿಯಾಗಿ ರೂಪ ತಾಳಿ ತನ್ನ ಮನಮೋಹಕ ಸೌಂದರ್ಯದಿಂದ ಅಸುರರನ್ನ ಮೋಹಿತರನ್ನಾಗಿ ಮಾಡಿ ದೇವತೆಗಳಿಗೆ ಅಮೃತವನ್ನ ನೀಡಿದನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಮತ್ತೆ 14ನೇ ಅವತಾರ. ಚತುರ್ದಶಂ ನಾರಸಿಂಹಂ ಬಿಭ್ರದ್ಯೈತೇಂದ್ರ ಮೂರ್ಜಿತಂ ದದಾರಾಕರ ಜೈರೂರ ವೇರಾಕಂ ಕಟಕೃದ್ಯತ. ತನ್ನ 14ನೆಯ ಅವತಾರದಲ್ಲಿ ಭಗವಂತನು ನರಸಿಂಹನಾಗಿ ಕಾಣಿಸಿಕೊಂಡನು. ಅಸುರನಾದ ಹಿರಣ್ಯಕಶಿಪುವಿನ ಸದೃಢ ಶರೀರವನ್ನ ತನ್ನ ಉಗುರುಗಳಿಂದ ಬಡಗಿಯು ಬೆತ್ತವನ್ನ ಸೀಳುವಂತೆ ಸೀಳಿ ಹಾಕಿದನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಮ್ಗೆ ನರಸಿಂಹನ ಅವತಾರ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅದನ್ನ ನಾವು ಮತ್ತೆ 7ನೇ ಸ್ಕಂದದಲ್ಲಿ ನಾವು ಅದನ್ನ ಡೀಟೇಲ್ ಆಗಿ ತಿಳ್ಕೊತೀವಿ. ಸೊ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ ಹಿರಣ್ಯಕಶಿಪು ಎಷ್ಟು ಅವ್ರು ಶಕ್ತಿಶಾಲಿ ಅಲ್ವಾ. ಅವರು ತನ್ನ ಹುಬ್ಬನ್ನ ಅಂದ್ರೆ ಅವ್ರು ಒಂದು ಸಾತಿ ಅಲ್ಲಾಡ್ಸಿದ್ರೇನೆ ಎಲ್ಲ ದೇವತೆಗಳನ್ನು ಸಹ ಅವ್ರು ಹೇಳೋ ಕೆಲಸವನ್ನ ಅವ್ರು ಮಾಡ್ತಾರೆ ಅಲ್ವಾ. ಆದ್ರೆ ಅಂತಹ ಹಿರಣ್ಯಕಶಿಪುವನ್ನ ನೋಡಿ ಭಗವಂತ ತನ್ನ ನಖ ಬರೇ ಉಗುರಿನಿಂದ ಬಡಗಿ ಬೆತ್ತವನ್ನ ಸೀಳೋ ತರ ಸೀಳ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. 19ನೇ ಶ್ಲೋಕ. ಪಂಚದಶಂ ವಾಮನಕಂ ಕಟ್ ಆಗ್ತಾ ಇದೆ ಮಾತಾಜಿ. ಅಲೇಹೇ. ಹರೇ ಕೃಷ್ಣ ಮಾತಾಜಿ. ಕಟ್ ಆಗ್ತಾ ಇದೆಯಾ? ಇಲ್ಲ ಮಾತಾಜಿ. ಕ್ಲಿಯರ್ ಆಗಿದೆ. ಓಕೆ, ಧನ್ಯವಾದಗಳು. ಪಂಚದಶಂ ವಾಮನಕಂ ಕೃತ್ವಾ ಗಾದದ್ವರಂ ಬಲೇಃ ಪದತ್ರಯಂ ಯಾಚಮಾನಃ ಪ್ರತ್ಯಾದಿತ್ಸ್ಯು ತ್ರಿಪಿಷ್ಟಪಂ. ಅನುವಾದ: ಸೊ ಇಲ್ಲಿ ನಮಗೆ ಗೊತ್ತಿರೋ ಹಾಗೇನೆ ಇಲ್ಲಿ ವಾಮನ ಅವತಾರದಲ್ಲಿ ಅವರು ಬರ್ತಾ ಇದ್ದಾರೆ. ಇವಾಗ ವಾಮನ ಅವತಾರದಲ್ಲಿ ಬಂದಾಗ ನಮಗೆ ಗೊತ್ತಿರೋ ಹಾಗೆ ಅವ್ರು ಕುಬ್ಜನಾಗಿ ಅವರು ಬರ್ತಾರೆ. ಅವರ ಇಚ್ಛೆ ಏನಿತ್ತು ಅಂತಂದ್ರೆ ಈ 3 ಲೋಕಗಳನ್ನ ಅವರು ಪಡಿಬೇಕು ಅಂತ ಇಚ್ಛೆ ಇರುತ್ತೆ. ಆ 3 ಲೋಕಗಳನ್ನ ಪಡ್ಕೊಂಡು ಅವರು ದೇವತೆಗಳಿಗೆ ಕೊಡ್ಬೇಕು ಅಂತ ಇರುತ್ತೆ. ಆದ್ರೆ ಅವರು ಬಲಿ ಮಹಾರಾಜನ ಹತ್ರ 3 ಹೆಜ್ಜೆಗಳನ್ನ ಮಾತ್ರ ನನಗೆ 3 ಹೆಜ್ಜೆಗಳಷ್ಟು ಭೂಮಿಯನ್ನ ಮಾತ್ರ ನನಗೆ ಕೊಡು ಅಂತ ಹೇಳ್ಬಿಟ್ಟು ಅವರು ದಾನವಾಗಿ ಬೇಡ್ತಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾರೆ. ಇದನ್ನು ನಾವು ಮುಂದಿನ ಸ್ಕಂದದಲ್ಲಿ ನಾವು ಡೀಟೇಲ್ ಆಗಿ ನಾವು ತಿಳ್ಕೊತಾ ಇದೀವಿ. ತನ್ನ 15ನೆಯ ಅವತಾರದಲ್ಲಿ ಭಗವಂತನು ಕುಬ್ಜ ಬ್ರಾಹ್ಮಣನ ವಾಮನನ ರೂಪವನ್ನ ಧರಿಸಿ ಮಹಾರಾಜ ಬಲಿಯ ಯಜ್ಞ ಮಂಟಪಕ್ಕೆ ಬಳಿಗೆ ಬಂದನು. 3 ಲೋಕಗಳ ದೊರೆತನವನ್ನ ಪಡೆಯಬೇಕೆಂಬುದು ಅವನ ಅಪೇಕ್ಷೆಯಾಗಿದ್ದರೂ ಬಹಳ ಸರಳವಾಗಿ 3 ಹೆಜ್ಜೆಯಷ್ಟು ಭೂಮಿಯನ್ನು ಮಾತ್ರ ದಾನವಾಗಿ ಬೇಡಿದನು. ಸೊ ಭಾವಾರ್ಥ: ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಸರ್ವ ಸಮರ್ಥನಾದ ಭಗವಂತನು ಯಾರಿಗಾದರೂ ಸ್ವಲ್ಪವನ್ನ ನೀಡುವುದರ ಮೂಲಕ ವಿಶ್ವದ ದೊರೆತನವನ್ನೇ ನೀಡಬಲ್ಲನು. ಅದೇ ರೀತಿ ಅವನು ಇಚ್ಛಿಸಿದರೆ ಒಂದು ತುಣುಕು ಭೂಮಿಯನ್ನ ಬೇಡುವ ನೆಪದಿಂದ ಇಡೀ ವಿಶ್ವದ ದೊರೆತನವನ್ನೇ ಹಿಂದಕ್ಕೆ ತೆಗೆದುಕೊಳ್ಳಬಲ್ಲನು ಅಲ್ವಾ. ಸೊ ಇವಾಗ ಭಗವಂತ ಯಾರಿಗಾದ್ರೂ ಏನಾದ್ರು ಕೊಡ್ಬೇಕು ಅಂತಂದ್ರೆ ಅವರು ಇಡೀ ವಿಶ್ವವನ್ನೇ ಬೇಕಾದ್ರೆ ಕೊಟ್ಬಿಡ್ತಾರೆ. ನಾವ್ ಇವಾಗ ಧ್ರುವ ಮಹಾರಾಜನನ್ನ ನೋಡಿದ್ವಿ ಅಲ್ವಾ. ಅವರು ಒಂದು ಚಿಕ್ಕ ಭೂಮಿಯನ್ನ ಕೇಳಲಿಕ್ಕೆ ಹೋಗ್ತಾರೆ ಅಷ್ಟೇನೆ. ಅವರು ಬ್ರಹ್ಮನಿಗಿಂತ 3ರಷ್ಟು ದೊಡ್ಡದಿರುವಂತಹ ರಾಜ್ಯವನ್ನ ನನಗೆ ಕೊಡು ಅಂತ ಕೇಳ್ತಾರೆ. ಆದ್ರೆ ಭಗವಂತ ಏನ್ ಮಾಡ್ತಾರೆ, ಅವರಿಗೆ ಶಾಶ್ವತವಾದ ಧ್ರುವ ನಕ್ಷತ್ರವನ್ನೇ ಕೊಡ್ತಾರೆ. ಈಗ ಇಲ್ಲಿ ಭಗವಂತ ಏನ್ ಇಚ್ಛೆ ಪಡ್ತಾ ಇದ್ದಾರೆ, ಒಂದು ತುಣುಕು ಭೂಮಿ ಬೇಕು ಅನ್ನೋ ಒಂದು ನೆಪದಿಂದ ಬಂದಿದ್ದಾರೆ. ಆದ್ರೆ ಇಡೀ ವಿಶ್ವವನ್ನೇ ಅವರು ಹಿಂದಕ್ಕೆ ತಗೋತಾ ಇದ್ದಾರೆ ಬಲಿ ಮಹಾರಾಜನಿಂದ. ಸೊ ಇದನ್ನ ನಾವು ಡೀಟೇಲ್ ಆಗಿ ಮುಂದಿನ ಸ್ಕಂದದಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಇವಾಗ 16ನೇ ಅವತಾರ. ಅವತಾರೇ ಷೋಡಶಮೇ ಪಶ್ಯನ್ ಬ್ರಹ್ಮದ್ರೂಹೋ ನೃಪಾನ್ ತ್ರಿಸಪ್ತ ಕೃತ್ವ ಕುಪಿತೋ ನಿಕ್ಷತ್ರ ಮಕರೋನ್ಮಹೀನ್. ತನ್ನ 16ನೇ ಅವತಾರದಲ್ಲಿ ಭಗವಂತನು ಭೃಗುಪತಿ 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ವರ್ಗವನ್ನೆಲ್ಲ ನಾಶ ಮಾಡಿದನು. ಕ್ಷತ್ರಿಯರು ಬ್ರಾಹ್ಮಣರ ವಿರುದ್ಧ ದಂಗೆ ಎದ್ದರೆಂಬುದೇ ಕ್ಷತ್ರಿಯರ ಬಗ್ಗೆ ಭಗವಂತನ ಕ್ರೋಧಕ್ಕೆ ಕಾರಣವಾಗಿತ್ತು ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ನಾವ್ ಏನ್ ತಿಳ್ಕೊಂಡ್ವಿ, ನಾವು ಪೃಥು ಮಹಾರಾಜನ ಬಗ್ಗೆ ತಿಳ್ಕೊಬೇಕಾದ್ರೆ ಮೊದ್ಲೆಲ್ಲ ಯಾವ ತರ ರಾಜ್ಯಭಾರ ಮಾಡ್ತಾ ಇದ್ರು, ಕ್ಷತ್ರಿಯರೇ ರಾಜ್ಯಭಾರ ಮಾಡ್ತಾ ಇದ್ದು. ಆದ್ರೆ ಅವರು ಬ್ರಾಹ್ಮಣರ ಸಲಹೆಯ ಮೇರೆಗೆ, ಬ್ರಾಹ್ಮಣರು ಸಹ ತಮ್ಮ ಇಚ್ಛಾನುಸಾರ ಅವರು ಯಾವುದೋ ಒಂದು ಸಲಹೆಯನ್ನ ಕೊಡ್ತಾ ಇರೋದಿಲ್ಲ ರಾಜರಿಗೆ. ಅವರು ಆ ವೇದ ಗ್ರಂಥಗಳಲ್ಲಿ, ನಮ್ಮ ಧರ್ಮ ಗ್ರಂಥಗಳಲ್ಲಿ ಏನಿದೆಯೋ ಅದನ್ನ ಓದಿ ಅವರು ಅದಕ್ಕೆ ಅನುಗುಣವಾಗಿನೇ ಅವರು ಸಲಹೆಗಳನ್ನ ಕೊಡ್ತಾ ಇದ್ದಿದ್ದು. ಆದ್ರೆ ಇವಾಗ ಇಲ್ಲೇನಾಗ್ತಾ ಇದೆ, ಕ್ಷತ್ರಿಯರು ಈಗ ಬ್ರಾಹ್ಮಣರ ಮಾರ್ಗದರ್ಶನವನ್ನ ಅವರು ಅನುಸರಿಸಲಿಕ್ಕೆ ಒಪ್ತಾ ಇಲ್ಲ. ಅದಕ್ಕೋಸ್ಕರನೇ ಭಗವಂತ ಈಗ ದುಷ್ಟ ದಮನ ಶಕ್ತಿಯಾಗಿ ಬಂದು ಎಲ್ಲಾ ಕ್ಷತ್ರಿಯರನ್ನ ಅವ್ರು ಇವಾಗ ನಾಶ ಮಾಡ್ತಾ ಇದ್ದಾರೆ.
ಸೊ ಭಾವಾರ್ಥ, ಶಿಲ ಪ್ರಭುಪಾದ ಅವರಿಂದ ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಬ್ರಾಹ್ಮಣರ ಮಾರ್ಗದರ್ಶನದ ಪ್ರಕಾರ ಲೋಕವನ್ನ ಆಳುವುದು ಅಧಿಕಾರ ವರ್ಗಕ್ಕೆ ಸೇರಿದ ಕ್ಷತ್ರಿಯರ ಕರ್ತವ್ಯ. ಬ್ರಾಹ್ಮಣರು ರಾಜರಿಗೆ ಶಾಸ್ತ್ರ ಗ್ರಂಥಗಳ ಆಧಾರದ ಪ್ರಕಾರ ಮಾರ್ಗದರ್ಶನ ಮಾಡುತ್ತಾರೆ. ಬ್ರಾಹ್ಮಣರ ಮಾರ್ಗದರ್ಶನದಂತೆ ಆಳರಸರು ರಾಜ್ಯಭಾರವನ್ನ ನಿರ್ವಹಿಸುತ್ತಾರೆ. ಅಧಿಕಾರ ವರ್ಗಕ್ಕೆ ಸೇರಿದ ಕ್ಷತ್ರಿಯರು ಅವಿಧೇಯರಾಗಿ ಬ್ರಾಹ್ಮಣರ ಆದೇಶದ ವಿರುದ್ಧವಾಗಿ ನಡೆದರೆ ರಾಜರನ್ನ ಅಧಿಕಾರದಿಂದ ಬಲವಂತವಾಗಿ ಉಚ್ಚಾಟಿಸಿ ಸರಿಯಾದ ಆಡಳಿತಕ್ಕಾಗಿ ಬೇರೆ ವ್ಯವಸ್ಥೆಯನ್ನ ಮಾಡಲಾಗುವುದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಇವಾಗ ಭೃಗುಪತಿ ಬರ್ತಾರೆ. ಅವರು ಪರಶುರಾಮ ಬಂದು ಅವರು 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯ ವರ್ಗಗಳನ್ನೆಲ್ಲ ಅವರು ನಾಶ ಮಾಡ್ತಾರೆ. ಯಾಕೆ ಅಂತಂದ್ರೆ ಕ್ಷತ್ರಿಯರು ಬ್ರಾಹ್ಮಣರ ವಿರುದ್ಧ ಅವರು ದಂಗೆ ಎದ್ದಿರ್ತಾರೆ. ಅದೇ ಭಗವಂತನ ಕ್ರೋಧಕ್ಕೆ ಕಾರಣ ಆಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 21ನೇ ಶ್ಲೋಕ. ತತಃ ಸಪ್ತದಶೇ ಜಾತಃ ಸತ್ಯವತ್ಯಾಂ ಪರಾಶರಾತ್ ಚಕ್ರೇ ವೇದತರೋಹೋ ಶಾಖಾ ದೃಷ್ಟ್ವಾಂ ಪುಂಸೋ ಅಲ್ಪಮೇಧಸಃ. ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಪರಾಶರಾತ್ ಸತ್ಯವತ್ಯಾಂ ಅಂತ ಹೇಳ್ತಾರೆ, ವೇದತರೋ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ವೇದವ್ಯಾಸರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ 17ನೇ ಅವತಾರ ಅಂತ ಹೇಳ್ತಾ ಇದ್ದಾರೆ. ತನ್ನ 17ನೆಯ ಅವತಾರದಲ್ಲಿ ಭಗವಂತನು ಪರಾಶರ ಮುನಿಯ ಪತ್ನಿಯಾದ ಸತ್ಯವತಿಯ ಉದರದಲ್ಲಿ ವ್ಯಾಸದೇವನಾಗಿ ಹುಟ್ಟಿದರು. ವ್ಯಾಸದೇವರು ಜನರು ಸಾಮಾನ್ಯವಾಗಿ ಅಲ್ಪಜ್ಞರು ಎಂಬುದನ್ನು ತಿಳಿದು ಜನಸಾಮಾನ್ಯರ ಉಪಯೋಗಕ್ಕಾಗಿ ಒಂದೇ ವೇದವನ್ನ ಅನೇಕ ಶಾಖೆ ಉಪಶಾಖೆಗಳಾಗಿ ವಿಂಗಡಿಸಿದರು ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ವೇದವ್ಯಾಸರು ಇವಾಗ ಭಗವಂತನ ಶಕ್ತ್ಯಾವತಾರ ಅಲ್ವಾ. ಅವರು ಲಿಟರರಿ ಇನ್ಕಾರ್ನೇಷನ್ ಅಂತ ಹೇಳ್ತೀವಿ ನಾವು, ಸಾಹಿತ್ಯ ಅವತಾರ ಅಂತ ಹೇಳ್ತಾ ಇದೀವಿ. ಸೊ ಈಗ ಅವರು ಯಾವ ಉದ್ದೇಶಕ್ಕೆ ಬಂದಿದ್ದಾರೆ ಅಂತಂದ್ರೆ, ಅವ್ರಿಗೆ ಗೊತ್ತಿದೆ ಈಗ ಮುಂದೆ ಕಲಿಯುಗದಲ್ಲಿ ತುಂಬಾ ಅಲ್ಪಜ್ಞರು ಅಂದ್ರೆ ತುಂಬಾ ಕಡಿಮೆ ತಿಳುವಳಿಕೆ ಇರುವಂತಹ ಮನುಷ್ಯರು ಹುಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವರು ಜನಸಾಮಾನ್ಯರ ಉಪಯೋಗಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ರೆ, ಒಂದೇ ವೇದವನ್ನ, ಮೊದಲು ಒಂದೇ ವೇದ ಇದ್ದಿದ್ದು, ಆ ಬ್ರಹ್ಮ ಯಾವ ವೇದವನ್ನ ಭಗವಂತನಿಂದ ತಿಳ್ಕೊತಾರೋ ಆಗ ಒಂದೇ ವೇದ ಇದ್ದಿದ್ದು. ಆದ್ರೆ ಇದು ಎಲ್ಲರಿಗೂ ಅದು ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು ಆ ವೇದವನ್ನ ಅವರು ಅನೇಕ ಶಾಖೆ ಉಪಶಾಖೆಗಳಾಗಿ ವಿಂಗಡಿಸಿದ್ರು ಅಂತ ಹೇಳ್ತಿದ್ದಾರೆ. ನಮಗ್ ಗೊತ್ತಾಗಿರೋ ಹಾಗೇನೆ ವೇದಗಳಲ್ಲಿ 4 ವೇದಗಳಿದೆ ಅಲ್ವಾ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಇದೆ. ಅದಾದ್ಮೇಲೆ ಅವರು ಇನ್ನ ಏನ್ ಯೋಚನೆ ಮಾಡ್ತಾರೆ, ಈ ವೇದಗಳು ಸಹ ಸಾಮಾನ್ಯ ಜನರಿಗೆ ತುಂಬಾ ಕಷ್ಟ. ಅದರಲ್ಲಿ ಎಂತಹವರು, ಸೊ ಶೂದ್ರರು, ಮಹಿಳೆಯರು ಮತ್ತೆ ಬ್ರಾಹ್ಮಣ ಬಂಧುಗಳು, ಬ್ರಹ್ಮ ಬಂಧು ಅಂತ ನಾವೇನ್ ಹೇಳ್ತೀವೋ ಅವ್ರು 3 ಜನಗಳಿಗೆ ಇದನ್ನು ವೇದಗಳು ಸಹ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಮಹಾಭಾರತ ಅನ್ನೋ ಆತರ ಒಂದು ಇತಿಹಾಸಗಳನ್ನ, ಪುರಾಣಗಳನ್ನ ಅವರು ಬರೀತಾರೆ. ಅದಾದ್ರೆ ಅವ್ರಿಗೆ ಕಥೆಗಳ ರೂಪದಲ್ಲಿ ಇರುತ್ತೆ. ಕಥೆ ಅಂದ್ರೆ ನಮ್ಗೆಲ್ಲ ತುಂಬಾ ಇಷ್ಟ ಅಲ್ವಾ, ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಅವ್ರಿಗೆ ಗೊತ್ತು, ಅಲ್ಪಜ್ಞರಿಗೆ ಕಥೆಗಳ ರೂಪದಲ್ಲಿ ಹೇಳಿದ್ರೇನೆ ಅವ್ರಿಗೆ ಅರ್ಥ ಆಗೋದು, ಅವ್ರಿಗೆ ತತ್ವಗಳನ್ನ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಅವರು ಮತ್ತೆ ಮಹಾಭಾರತ ಅನ್ನೋ ಆತರ ಅವರು ಪುರಾಣಗಳನ್ನು ಸಹ ಅವರು ಬರೀತಾರೆ. ಸೊ ಇವಾಗ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಬ್ರಹ್ಮ ಬಂಧುಗಳು ಅಂದ್ರೆ ಯಾರು ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಬ್ರಾಹ್ಮಣ ಬಂಧು ಅಂದ್ರೆ ಅವರು, ನಾವೇನ ಅನ್ಕೊಂಡಿದೀವಿ, ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ಯಾರಾದ್ರೂ ಇದ್ರೆ ಅವ್ರಿಗೆ ಹುಟ್ಟೋ ಮಗುನು ಸಹ ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಏನು ಜಾತಿಯನ್ನ ನಾವು ಹೇಳೋದು ಅವರ ಹುಟ್ಟಿನಿಂದ ನಾವ್ ಹೇಳ್ತೀವಿ ಅಲ್ವಾ. ಆದ್ರೆ ನಮ್ಗೆ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ, ಬ್ರಾಹ್ಮಣ ಅಂತಂದ್ರೆ ಯಾರನ್ನ ಬೇಕಾದ್ರೂ ನಾವು ಬ್ರಾಹ್ಮಣ ಅಂತ ಕರೆಯೋ ಹಾಗಿಲ್ಲ. ಬ್ರಾಹ್ಮಣ ಅಂತಂದ್ರೆ ಅವ್ರಿಗೆ ಇಂತಹ 9 ಗುಣಗಳಿರುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ. ಸೊ ಅದ್ರ ಬಗ್ಗೆ ನಮ್ಗೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಇವಾಗ ಬ್ರಾಹ್ಮಣನಿಗೆ ಅವರು ಮಗುವಾಗಿ ಹುಟ್ಟಿದ್ಮೇಲೆ ಅವನು ಬ್ರಾಹ್ಮಣ ಆಗೋದಿಲ್ಲ, ಅವನು ಆ ಬ್ರಾಹ್ಮಣನ ಗುಣಗಳನ್ನ ಹೊಂದಿರಬೇಕು. ಇಲ್ಲ ಅಂತಂದ್ರೆ ಅವನ್ನ ಬ್ರಾಹ್ಮಣ ಬಂಧು ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗತ್ತೆ. ಅವನು ಸಹ ಅಲ್ಪಮತಿ, ಅವನು ಸಹ ಕಡಿಮೆನೆ ಬುದ್ಧಿ ಇರೋದು. ಅಂತವ್ರಿಗೋಸ್ಕರ ವೇದವ್ಯಾಸರು ಈ ಏನು ಪಂಚಮ ವೇದ ಅಂತಂದ್ರೆ ಈ ಮಹಾಭಾರತ ಅಂತಹ ಪುರಾಣಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ, ಶಿಲ ಪ್ರಭುಪಾದ ಅವರಿಂದ ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಮೂಲದಲ್ಲಿ ವೇದವು ಒಂದೇ ಆಗಿದೆ. ಶ್ರೀಲ ವೇದವ್ಯಾಸರು ಈ ಮೂಲ ವೇದವನ್ನ ಸಾಮ, ಯಜುರ್, ಋಕ್, ಅಥರ್ವ ಎಂಬುದಾಗಿ 4 ಭಾಗಗಳಾಗಿ ವಿಂಗಡಿಸಿದರು. ಮತ್ತೆ ಅವುಗಳನ್ನ ಪುರಾಣ, ಮಹಾಭಾರತಗಳೆಂಬ ವಿವಿಧ ಶಾಖೆಗಳಲ್ಲಿ ವಿವರಿಸಿದರು. ವೇದದ ಭಾಷೆಯಾಗಲಿ ವಸ್ತು ವಿಷಯವಾಗಲಿ ಸಾಮಾನ್ಯರಿಗೆ ಅರ್ಥವಾಗುವುದು ಕಷ್ಟ ಸಾಧ್ಯ. ಶ್ರೇಷ್ಠ ವಿದ್ವಾಂಸರಿಗೆ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಬ್ರಾಹ್ಮಣರಿಗೆ ಮಾತ್ರ ಅರ್ಥವಾಗುತ್ತದೆ. ಆದರೆ ಪ್ರಸ್ತುತ ಕಲಿಯುಗವಾದರೋ ಅಜ್ಞಾನಿಗಳಿಂದ ತುಂಬಿದೆ. ಬ್ರಾಹ್ಮಣ ತಂದೆಯಿಂದ ಜನಿಸಿದವರು ಕೂಡ ಪ್ರಸ್ತುತ ಯುಗದಲ್ಲಿ ಶೂದ್ರ ಅಥವಾ ಸ್ತ್ರೀಯರಿಂದ ಎಷ್ಟು ಮಾತ್ರಕ್ಕೂ ಉತ್ತಮರೇನಲ್ಲ. ದ್ವಿಜರೆಂದು ಕರೆಯಲಾಗುವ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ಸಂಸ್ಕಾರಗಳು ಎಂದು ಕರೆಯಲಾಗುವ ಶುದ್ಧ ಪ್ರಕ್ರಿಯೆಗೆ ಒಳಪಡಬೇಕಾಗುತ್ತದೆ. ಆದರೆ ಆಧುನಿಕ ಯುಗದ ದುಷ್ಟ ಪ್ರಭಾವದಿಂದಾಗಿ ಬ್ರಾಹ್ಮಣ ಮತ್ತು ಇತರ ಮೇಲು ವರ್ಗವೆನಿಸಿಕೊಂಡ ಕುಟುಂಬಗಳಲ್ಲಿ ಜನಿಸಿದವರು ಕೂಡ ಸಾಂಸ್ಕೃತವಾಗಿ ಎತ್ತರದ ಮಟ್ಟವನ್ನ ಸಾಧಿಸಿರುವುದಿಲ್ಲ. ಅಂತಹವರನ್ನ ದ್ವಿಜ ಬಂಧುಗಳೆಂದು ಅಥವಾ ದ್ವಿಜ ಕುಟುಂಬದ ಸದಸ್ಯರು ಮತ್ತು ಬಂಧುಗಳೆಂದು ಮಾತ್ರ ಹೇಳಬಹುದು. ಈ ದ್ವಿಜ ಬಂಧುಗಳನ್ನ ಶೂದ್ರ ಮತ್ತು ಸ್ತ್ರೀಯರೊಂದಿಗೆ
ವರ್ಗೀಕರಿಸಲಾಗುತ್ತದೆ. ಶ್ರೀಲ ವೇದವ್ಯಾಸರು ವೇದಗಳನ್ನ ಶಾಖೋಪಶಾಖೆಗಳಾಗಿ ವಿಂಗಡಿಸಿದ್ದು ಇಂತಹ ಅಲ್ಪಜ್ಞಾನಿಗಳ ಉಪಯೋಗಕ್ಕಾಗಿಯೇ. ಈ ಅಲ್ಪಜ್ಞಾನಿಗಳ ವರ್ಗವು ದ್ವಿಜ ಬಂಧುಗಳು, ಸ್ತ್ರೀಯರು ಮತ್ತು ಶೂದ್ರರನ್ನ ಒಳಗೊಳ್ಳುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಇಲ್ಲಿ ದ್ವಿಜರು ಅಂತಂದ್ರೆ 3 ವರ್ಗದವರು ಬರ್ತಾರೆ. ಯಾರ್ಯಾರು? ಬ್ರಾಹ್ಮಣರು, ಕ್ಷತ್ರಿಯರು ಮತ್ತೆ ವೈಶ್ಯರು. ಯಾಕಂದ್ರೆ ಅವರು ಮತ್ತೆ ಅವ್ರಿಗೆ ಹುಟ್ಟಿನಿಂದ ಅವರು ತಂದೆ ತಾಯಿಗಳನ್ನ ಪಡೆದಿರ್ತಾರೆ. ಅವರ ದೇಹಕ್ಕೋಸ್ಕರ ತಂದೆ ತಾಯಿಗಳನ್ನ ಅವರು ಪಡೆದಿರ್ತಾರೆ, ದೇಹವನ್ನ ಪಡಿಲಿಕ್ಕೆ. ಅದಾದ್ಮೇಲೆ ಅವರು ಭಗವಂತನಲ್ಲಿಗೆ ಹೋಗ್ಲಿಕ್ಕೆ, ಅವರು ಆಧ್ಯಾತ್ಮಿಕ ಜ್ಞಾನವನ್ನ ಪಡಿಲಿಕ್ಕೆ ಅವರು ಗುರುವನ್ನ ಅವರು ಸ್ವೀಕರಿಸ್ತಾರೆ. ಸೊ ಅದಕ್ಕೋಸ್ಕರ ಅವರ ದ್ವಿಜ ಅಂದ್ರೆ 2 ಬಾರಿ ಅವರು ಹುಟ್ಟುತ್ತಾ ಇದ್ದಾರೆ. ಸೊ ಇವಾಗ ದ್ವಿಜರು, ಬ್ರಾಹ್ಮಣರು, ಕ್ಷತ್ರಿಯರು 3ರಲ್ಲಿ ಯಾರು ಬೇಕಾದ್ರೂ ಆಗಿರ್ಬೋದು, ಆದ್ರೆ ಅವರು ಆ ಸಂಸ್ಕಾರಕ್ಕೆ ಅವರು ಒಳಗಾಗಿರ್ಬೇಕು. ಆದ್ರೆ ಈಗ ಆಧುನಿಕ ಯುಗದಲ್ಲಿ ಈ 3 ವರ್ಗದವರು ಸಹ ಈ ಸಂಸ್ಕಾರಗಳನ್ನ ಅವರು ಪಾಲಿಸೋದಿಲ್ಲ. ಅದಕ್ಕೋಸ್ಕರ ಇವರ ಮನೆಗಳಲ್ಲಿ ಯಾರಾದ್ರೂ ಒಂದು ಮಕ್ಕಳು ಹುಟ್ಟಿದ್ರೆ ಅವ್ರನ್ನ ದ್ವಿಜ ಬಂಧುಗಳೆಂದೇ ಪರಿಗಣಿಸ್ಬೇಕು. ಅವರ ಬುದ್ಧಿಶಕ್ತಿ ಈ ಸ್ತ್ರೀಯರು ಮತ್ತೆ ಶೂದ್ರರು ಅಂತ ನಾವ್ ಏನ್ ಹೇಳ್ತೀವೋ ಅವ್ರಿಗಿನ್ನ ಹೆಚ್ಚೇನಿರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. 22ನೇ ಶ್ಲೋಕ. ಸೊ ಇವತ್ತಿನ ದಿವಸ ನಾವು ರಾಮನ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಸೊ ಎಷ್ಟು ಚೆನ್ನಾಗಿ ಕೂಡಿ ಬಂದಿದೆ ಅಲ್ವಾ? ಸೊ ಇವಾಗ ನಾವು ರಾಮನನ್ನ ನಾವು ಧ್ಯಾನಿಸೋಣ ಅಂತ ಈಗ. ಸೊ ನರದೇವತ್ವ ಮಾಪನ್ನಃ ಸುರಾ ಕಾರ್ಯ ಚಿಕೀರ್ಷಯ ಸಮುದ್ರ ನಿಗ್ರಹಾದೀನಿ ಚಕ್ರೆ ವೀರ್ಯಾಣ್ಯತಃ ಪರಂ. ತನ್ನ 18ನೆಯ ಅವತಾರದಲ್ಲಿ ಭಗವಂತನು ಶ್ರೀರಾಮನಾಗಿ ಕಾಣಿಸಿಕೊಂಡನು. ದೇವತೆಗಳಿಗೆ ಕೆಲವು ಪ್ರಿಯವಾದ ಕೆಲಸಗಳನ್ನು ಮಾಡುವುದಕ್ಕೋಸ್ಕರ ಅತಿ ಮಾನುಷ ಶಕ್ತಿಯನ್ನ ಪ್ರದರ್ಶಿಸಿ ಹಿಂದೂ ಮಹಾಸಾಗರವನ್ನ ನಿಯಂತ್ರಿಸಿದನು ಮತ್ತು ಆ ಸಮುದ್ರದ ಇನ್ನೊಂದು ಪಕ್ಕದಲ್ಲಿ ಜೀವಿಸುತ್ತಿದ್ದ ಅಸುರ ರಾಜನಾದ ರಾವಣನನ್ನು ಸಂಹಾರ ಮಾಡಿದನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ 3 ಹೇಳ್ತಾ ಇದ್ದಾರೆ ಶ್ರೀರಾಮನ ಕುರಿತಾಗಿ. ಒಂದು ಏನು, ಅವ್ರು ಏನಕ್ಕೋಸ್ಕರ ಬರ್ತಾರೆ ಶ್ರೀರಾಮ ಅಂತಂದ್ರೆ ದೇವತೆಗಳಿಗೆ ಕೆಲವು ಪ್ರಿಯವಾದ ಕೆಲಸವನ್ನ ಮಾಡ್ಲಿಕ್ಕೋಸ್ಕರ ಅವರು ಬರ್ತಾರೆ. ಮತ್ತೆ ಅವರು ಮಾನವ ರೂಪದಲ್ಲಿ ಬರ್ತಾರೆ, ಆದ್ರೆ ಅತಿ ಮಾನುಷ ಶಕ್ತಿಯನ್ನ ಅವರು ಪ್ರದರ್ಶಿಸ್ತಾರೆ. ಹಿಂದೂ ಮಹಾಸಾಗರವನ್ನ ಅವರು ನಿಯಂತ್ರಿಸ್ತಾರೆ. ಮತ್ತೆ ಸಮುದ್ರದ ಇನ್ನೊಂದು ಪಕ್ಕದಲ್ಲಿ ಜೀವಿಸುತ್ತಿದ್ದ ಅಸುರ ರಾಜನಾದ ರಾವಣನನ್ನ ಸಂಹಾರ ಮಾಡ್ತಾರೆ. ಸೊ ಈ 3ಕ್ಕೋಸ್ಕರ ಅವ್ರು ಬರ್ತಾರೆ. ದೇವತೆಗಳಿಗೆ ಸಂತೋಷ ಕೊಡ್ಲಿಕ್ಕೆ, ಅತಿ ಮಾನುಷ ಶಕ್ತಿಯನ್ನ ಪ್ರದರ್ಶನ ಮಾಡ್ಲಿಕ್ಕೆ, ಮತ್ತೆ ಅಸುರನಾದ ರಾವಣನನ್ನ ಸಂಹಾರ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಈಗ 3 ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಈಗ ನಮ್ಗೆ ರಾವಣನ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ರಾವಣನ ಮನಸ್ಥಿತಿ ಯಾವ ತರ ಇತ್ತು ಅಂತಂದ್ರೆ, ಅವರು ಈ ಭಗವಂತನ ನಿಯಮಗಳನ್ನ ಅವ್ರು ಉಲ್ಲಂಘಿಸ್ತಾ ಇದ್ರು ಅಲ್ವಾ? ಇವಾಗ ರಾವಣ ಏನ್ ಮಾಡಿದ್ರು, ಅವರ ಸಮಯದಲ್ಲಿ ಇದ್ದವ್ರಿಗೆಲ್ಲ ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ನೀವ್ ಯಾಕೆ ಈ ಯಜ್ಞ, ಯಾಗ, ತಪ ಇವುಗಳೆಲ್ಲ ಯಾಕೆ ನೀವ್ ಮಾಡ್ತಾ ಇದ್ದೀರಾ? ನೀವು ಸ್ವರ್ಗಕ್ಕೆ ಹೋಗ್ಬೇಕಾ? ನಾನು ಸ್ವರ್ಗಕ್ಕೆ ಹೋಗ್ಬೇಕಂತಂದ್ರೆ ನಾನು ನಿಮ್ಗೆ ಸೋಪಾನವನ್ನ ಕಟ್ಟಿಕೊಡ್ತೀನಿ, ನಾನು ಸ್ವರ್ಗಕ್ಕೆ ಮೆಟ್ಟಿಲುಗಳನ್ನ ನಾನು ಕಟ್ಟಿಕೊಡ್ತೀನಿ. ನೀವು ಇಂತಹ ಪುಣ್ಯಕರವಾದ ಕಾರ್ಯಗಳನ್ನ ಏನೂ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅವರು, ರಾವಣ. ಮತ್ತೆ ನಮ್ಗೆ ಪ್ರಭುಪಾದರು ಹೇಳ್ತಾರೆ, ಈಗಿರುವರು ಸಹ ರಾವಣನ ಮನಸ್ಥಿತಿಯವರೇ ಇದ್ದಾರೆ. ಯಾಕಂದ್ರೆ ಇವಾಗೆಲ್ಲ ನಾವು ನೋಡ್ತಾ ಇದೀವಲ್ವಾ, ಚಂದ್ರನ ಮೇಲೆ ಹೋಗ್ಬೇಕು, ಕಾಲಿಡ್ಬೇಕು, ಮತ್ತೆ ಮಾರ್ಸ್ ಮಂಗಳ ಗ್ರಹಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಏನೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರ ಅಮೂಲ್ಯವಾದ ಸಮಯವನ್ನ, ಹಣವನ್ನ ಅವರು ಬೇಯಿಸ್ತಾ ಇದ್ದಾರೆ. ಆದ್ರೆ ಪ್ರಭುಪಾದರು ಅವರು ನಮ್ಗೇನನ್ನ ತಿಳಿಸಿಕೊಟ್ಟಿದ್ದಾರೆ, ನಾವು ಬೇರೆ ಗ್ರಹಗಳಿಗೆ ಹೋಗ್ಬೇಕಂತಂದ್ರೆ ನಾವು ಆ ಗ್ರಹಕ್ಕೆ ಹೋಗ್ಬೇಕಾಗಿರೋ ಒಂದು ಪುಣ್ಯವನ್ನ ನಾವು ಇಲ್ಲಿ ಪಡಿಬೇಕಾಗತ್ತೆ ಈ ಮನುಷ್ಯ ಜನ್ಮದಲ್ಲಿ. ಅವಾಗಷ್ಟೇ ನಾವು ಆ ಗ್ರಹಗಳಿಗೆ ಹೋಗ್ಲಿಕ್ಕೆ ಸಾಧ್ಯ. ನಾವು ಆ ದೇವತೆಯ ಆರಾಧನೆಯನ್ನ ನಾವು ಮಾಡ್ಬೇಕಾಗತ್ತೆ. ಅಷ್ಟೇ ಪುಣ್ಯವನ್ನ, ಅಲ್ಲಿ ಹೋಗ್ಲಿಕ್ಕೆ ಬೇಕಾಗಿರೋ ಅಷ್ಟು ಪುಣ್ಯವನ್ನ ಪಡೆದ್ರೆ ಅಷ್ಟೇ ನಮ್ಗೆ ಅದಕ್ಕೆ ಅಲ್ಲಿ ವಾಸ ಮಾಡ್ಲಿಕ್ಕೆ ಅನುಗುಣವಾದ ದೇಹ ನಮ್ಗೆ ಸಿಗುತ್ತೆ. ಅವಾಗಷ್ಟೇ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ನಮ್ಗೆ ಹೇಳಿದ್ದಾರೆ ಅಲ್ವಾ? ಸೊ ಇವಾಗ ಇಲ್ಲಿ ರಾವಣನ ಮನಸ್ಥಿತಿ ತರ ಇರೋರನ್ನೇ ಈಗ ಕಲಿಯುಗದಲ್ಲಿ ಇರೋರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾರೆ, ಅವರ ನಿಯಮಗಳಿಗೆ ವಿರುದ್ಧವಾಗಿ ಇರೋರಿದ್ದಾಗ ಭಗವಂತ ಅವರನ್ನ ಸಂಹಾರ ಮಾಡ್ಲಿಕ್ಕೆ ಅವರು ಬರ್ತಾರೆ. ಮತ್ತೆ ಅವರು ಈಗ ಮನುಷ್ಯ ರೂಪದಲ್ಲಿ, ಅಂದ್ರೆ ಇವಾಗ ದೇವತೆಗಳಿಗೆ ಅವರು ತುಂಬಾ ತೊಂದರೆಯನ್ನ ಕೊಡ್ತಾ ಇದ್ದಾರೆ ರಾವಣ. ಅದಕ್ಕೋಸ್ಕರ ದೇವತೆಗಳಿಗೆ ಅವರು ಸಂತೋಷ ಪಡಿಸ್ಲಿಕ್ಕೆ ಅವರು ಬರ್ತಾ ಇದ್ದಾರೆ. ಮತ್ತೆ ಅವರು ಅತಿ ಮಾನುಷ ಕಾರ್ಯಗಳನ್ನ ಅವ್ರು ಮಾಡ್ತಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಒಂದು ಸಮುದ್ರಕ್ಕೆ ಸೇತುವೆನ ಕಟ್ಟೋದು ಅಂದ್ರೆ ಎಂತಹ ಒಂದು ಕಷ್ಟದ ಕೆಲಸ ಅಲ್ವಾ? ಆದ್ರೆ ರಾಮ ಯಾವ ತರ ಸೇತುವೆನ ಕಟ್ಟಿದ್ರು ಅಲ್ವಾ? ಅಂತಹ ಭಾರವಾದ ಬಂಡೆಗಳನ್ನ ತೇಲೋ ತರ ಮಾಡ್ತಾರೆ. ಅದು ಬರೀ ರಾಮ ನಾಮದಿಂದನೇ ಆ ಬಂಡೆಗಳು ತೇಲೋ ತರ ಮಾಡ್ತಾರೆ. ಮತ್ತೆ ಯಾವುದೇ ಒಂದು ಐರನ್ ರಾಡ್ಸ್ ಗಳ ಸಹಾಯ ಇಲ್ದಲೆ ಅವರು ಆ ಕಲ್ಲಿನ ಬಂಡೆಗಳ ಒಂದು ಸೇತುವೆಯನ್ನ ಅವರು ಕಟ್ಟಿ ಅವರು ಆ ಕಡೆ ಸಮುದ್ರದ ಆ ಕಡೆ ಇರುವಂತಹ ರಾವಣನನ್ನ ಅವರು ಸಂಹಾರ ಮಾಡ್ತಾರೆ. ಅದು ಕೋತಿಗಳ ಅಂದ್ರೆ ವಾನರರ ನೆರವಿನಿಂದ. ಅದನ್ನ ನಮ್ಗೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ದೇವೋತ್ತಮ ಪುರುಷನಾದ ಶ್ರೀರಾಮನು ಮಾನವ ರೂಪದಲ್ಲಿ ಭೂಮಿಯ ಮೇಲೆ ಅವತರಿಸಿದನು. ದೇವತೆಗಳಿಗೆ ಅಂದರೆ ವಿಶ್ವದ ನೀತಿಯನ್ನ ಪಾಲಿಸುವ ನಿರ್ವಾಹಕ ವ್ಯಕ್ತಿಗಳಿಗೆ ಸಂತೋಷದಾಯಕವಾದ ಕೆಲವು ಕಾರ್ಯಗಳನ್ನ ಮಾಡಬೇಕೆಂಬುದು ರಾಮಾವತಾರದ ಉದ್ದೇಶವಾಗಿತ್ತು. ಕೆಲವು ಸಾರಿ ರಾವಣ, ಹಿರಣ್ಯಕಶಿಪು ಮೊದಲಾದ ರಾಕ್ಷಸರು ಮತ್ತು ನಾಸ್ತಿಕರು ಐಹಿಕ ನಾಗರಿಕತೆಯ ಅಭಿವೃದ್ಧಿಯಿಂದಾಗಿ ತುಂಬಾ ಪ್ರಸಿದ್ಧಿ ಪಡೆಯುತ್ತಾರೆ. ಈ ಅಭಿವೃದ್ಧಿಯು ಭೌತ ವಿಜ್ಞಾನ ಮತ್ತಿತರ ಕಾರ್ಯಗಳಿಂದ ಉಂಟಾಗುತ್ತದೆ.
ಈ ಕಾರ್ಯಗಳು ಭಗವಂತನ ಸ್ಥಾಪಿತ ವ್ಯವಸ್ಥೆಗಳನ್ನ ಪ್ರಶ್ನಿಸುವಂತಿರುತ್ತವೆ. ಉದಾಹರಣೆ, ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಭೌತಿಕ ಉಪಕರಣಗಳ ಸಹಾಯದಿಂದ ಹಾರುವುದು ನಿಯತಿಯ ವ್ಯವಸ್ಥೆಯನ್ನ ಪ್ರಶ್ನಿಸಿದಂತೆ ಆಗುತ್ತದೆ. ಪ್ರತಿಯೊಂದು ಲೋಕದ ನಿಯಮಗಳು ಬೇರೆ ಬೇರೆ. ಭಗವನ್ ನಿಯಮಗಳಾದ ಶಾಸ್ತ್ರಗಳ ಪ್ರಕಾರ ಆಯಾ ಲೋಕಗಳಲ್ಲಿ ಬೇರೆ ಬೇರೆ ವರ್ಗದ ಜೀವಿಗಳು ನಿರ್ದಿಷ್ಟವಾದ ಬೇರೆ ಬೇರೆ ಉದ್ದೇಶಗಳಿಗಾಗಿ ಜೀವಿಸುತ್ತಾರೆ. ಐಹಿಕ ಅಭಿವೃದ್ಧಿಯ ಕ್ಷುಲ್ಲಕ ಯಶಸ್ಸುಗಳಿಂದ ಮಹೋದತ್ತರಾದ ದೈವಹೀನ ಜನರು ಕೆಲವೊಮ್ಮೆ ಭಗವಂತನ ಅಸ್ತಿತ್ವವನ್ನ ಪ್ರಶ್ನಿಸುತ್ತಾರೆ. ರಾವಣ ಅಂತಹವರಲ್ಲಿ ಒಬ್ಬ. ಸಾಮಾನ್ಯ ಜೀವಿಗಳನ್ನು ಬೌದ್ಧಿಕ ಸಾಮಗ್ರಿಗಳ ಸಹಾಯದಿಂದ ಆ ವ್ಯಕ್ತಿಗಳ ನಿಜವಾದ ಅರ್ಹತೆಯನ್ನ ಗಮನಿಸಿದರೆ ಇಂದ್ರಲೋಕಕ್ಕೆ ರವಾನಿಸಲು ಅವನು ಬಯಸಿದನು. ಮನುಷ್ಯ ಜೀವಿಗಳು ದೇವಲೋಕವನ್ನ ಸೇರಲು ಬೇರೆ ಬೇರೆ ಪುಣ್ಯ ಕಾರ್ಯಗಳನ್ನ ಮಾಡುವ ಅಗತ್ಯವೇ ಇಲ್ಲ ಎನ್ನುವಂತೆ ಸ್ವರ್ಗಕ್ಕೆ ನೇರವಾಗಿ ಸೋಪಾನ ಪಂಕ್ತಿಯನ್ನ ನಿರ್ಮಿಸಬೇಕೆಂದು ಅವನು ಬಯಸಿದನು. ಭಗವಂತನ ಸ್ಥಾಪಿತ ನಿಯಮಗಳಿಗೆ ವಿರುದ್ಧವಾಗಿ ಬೇರೆ ಬೇರೆ ಕಾರ್ಯಗಳನ್ನ ನಡೆಸಬೇಕೆಂದು ಅವನು ಅಪೇಕ್ಷಿಸಿದನು. ದೇವೋತ್ತಮ ಪರಮಪುರುಷನಾದ ಶ್ರೀರಾಮನ ಪತ್ನಿ ಸೀತೆಯನ್ನ ಅಪಹರಿಸುವ ಮೂಲಕ ರಾವಣನು ಶ್ರೀರಾಮನ ಅಧಿಕಾರವನ್ನೇ ಪ್ರಶ್ನಿಸಿದನು. ದೇವತೆಗಳ ಪ್ರಾರ್ಥನೆ ಮತ್ತು ಇಚ್ಛೆಯನ್ನ ಮನ್ನಿಸಿ ಶ್ರೀರಾಮನು ಅವತರಿಸಿದ್ದೇ ರಾವಣ ಸಂಹಾರಕ್ಕಾಗಿ. ಆದ ಕಾರಣ ಅವನು ರಾವಣನ ಸವಾಲನ್ನ ಸ್ವೀಕರಿಸಿದನು. ರಾವಣನ ವಿರುದ್ಧ ಶ್ರೀರಾಮನು ನಡೆಸಿದ ಕಾರ್ಯಚಟುವಟಿಕೆಯೇ ರಾಮಾಯಣದ ವಸ್ತು. ಪ್ರಭು ಶ್ರೀರಾಮಚಂದ್ರನು ದೇವೋತ್ತಮ ಪುರುಷನಾದ್ದರಿಂದ ಐಹಿಕ ಪ್ರಗತಿಯನ್ನು ಸಾಧಿಸಿದ್ದ ರಾವಣನೂ ಸೇರಿದಂತೆ ಬೇರೆ ಯಾವ ಮನುಷ್ಯ ಜೀವಿಯೂ ಪ್ರದರ್ಶಿಸಲಾಗದ ಅತಿ ಮಾನುಷ ಕಾರ್ಯಗಳನ್ನ ತೋರಿದನು. ಹಿಂದೂ ಮಹಾಸಾಗರದ ಮೇಲೆ ಶ್ರೀರಾಮಚಂದ್ರನು ಬಂಡೆಗಳನ್ನ ಇರಿಸಿ ರಾಜ ಮಾರ್ಗವೊಂದನ್ನ ನಿರ್ಮಾಣ ಮಾಡಿದನು. ಆ ಬಂಡೆಗಳು ನೀರಿನಲ್ಲಿ ಮುಳುಗಲಿಲ್ಲ, ತೇಲಿದವು. ಆಧುನಿಕ ವಿಜ್ಞಾನಿಗಳು ಭಾರಹೀನತೆಯ ಬಗ್ಗೆ ಪ್ರಯೋಗಗಳನ್ನ ನಡೆಸಿದ್ದಾರೆ. ಆದರೆ ಭಾರಹೀನತೆಯನ್ನ ಎಲ್ಲೆಂದರಲ್ಲಿ ಸಾಧಿಸುವುದು ಅವರಿಗೆ ಸಾಧ್ಯವಿಲ್ಲ. ಕಾರಣ, ಭಾರಹೀನತೆಯು ಭಗವಂತನ ಸೃಷ್ಟಿ. ಅದನ್ನ ಬಳಸಿ ಅವನು ಮಹಾಲೋಕಗಳು ಗಾಳಿಯಲ್ಲಿ ಹಾರುತ್ತಾ ತೇಲುವಂತೆ ನಿಯೋಜಿಸಿದ್ದಾನೆ. ಅವನು ಈ ಭೂಲೋಕದಲ್ಲೇ ಕಲ್ಲುಗಳು ಭಾರಹೀನವಾಗುವಂತೆ ಮಾಡಿ ಆಧಾರ ಸ್ತಂಭವಿಲ್ಲದಂತೆಯೇ ಸಮುದ್ರದ ಮೇಲೊಂದು ಕಲ್ಲಿನ ಸೇತುವೆಯನ್ನ ಕಟ್ಟಿದನು. ಇದೇ ಭಗವತ್ ಶಕ್ತಿಯ ದೃಷ್ಟಾಂತವಾಗಿದೆ ಅಂತ ಹೇಳಿದ್ದಾರೆ ಅಲ್ವಾ. ಇವಾಗ ವಿಜ್ಞಾನಿಗಳು ಭಾರಹೀನತೆಯನ್ನ ಅವರು ಪ್ರಯೋಗಗಳಿಂದ ಅವರು ಸಾಧಿಸ್ಲಿಕ್ಕೆ ಹೋಗಿದ್ದಾರೆ. ಆದ್ರೆ ಅವರು ಭಾರಹೀನತೆಯನ್ನ ಎಲ್ಲಂದ್ರಲ್ಲಿ ಅವರು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಎಲ್ಲಾ ವಸ್ತುಗಳು ತೇಲೋ ತರ ಎಲ್ಲಂದ್ರಲ್ಲಿ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತನ ಶಕ್ತಿ ಯಾವ ತರ ಇದೆ ಅಲ್ವಾ. ನೋಡಿ, ಈ ದೊಡ್ಡ ದೊಡ್ಡ ಈ ಲೋಕಗಳು ಏನಿದೆ, ಒಂದೊಂದು ಗ್ರಹಗಳು ಸಹ ಈ ಗಾಳಿಯಲ್ಲಿ ಎಷ್ಟು ಚೆನ್ನಾಗಿ ಅದು ತೇಲ್ತಾ ಇದೆ ಅಲ್ವಾ. ಇದನ್ನ ನೋಡಿದ್ರೇನೆ ನಮ್ಗೆ ಭಗವಂತನ ಶಕ್ತಿ ಏನು ಅಂತ ಹೇಳ್ಬಿಟ್ಟು ಅರಿವಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದೇ ಭಗವಂತನ ಶಕ್ತಿಯ ದೃಷ್ಟಾಂತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ರಾಮಕೃಷ್ಣರ ಅವತಾರದ ಬಗ್ಗೆ ಹೇಳ್ತಾ ಇದ್ದಾರೆ. 19 ಮತ್ತೆ 20ನೇದಿದು. ಏಕೋನವಿಂಶೇ ವಿಂಶತಿ ಮೇ ವೃಷ್ಣೀಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣಾವಿತಿ ಭುವೋ ಭಗವನ್ ಹರದ್ಭರಂ. 19 ಮತ್ತು 20ನೇ ಅವತಾರಗಳಲ್ಲಿ ಭಗವಂತನು ಬಲರಾಮ ಮತ್ತು ಕೃಷ್ಣನಾಗಿ ತಾನೇ ವೃಷ್ಣಿ ಯಾದವ ವಂಶದಲ್ಲಿ ಜನಿಸಿದನು ಮತ್ತು ಭೂಭಾರವನ್ನ ನಿವಾರಿಸಿದನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಇದನ್ನ ನಾವು ಮತ್ತೆ ಮುಂದೆ ನಾವು 28ನೇ ಶ್ಲೋಕದಲ್ಲಿ ನಾವು ಮತ್ತೆ ಅರ್ಥ ಮಾಡ್ಕೋತೀವಿ ಇದ್ರ ಬಗ್ಗೆ. ಯಾಕೆ ಇಲ್ಲಿ ನಾವು ಕೃಷ್ಣನನ್ನ ನಾವು ಅವರು ಅವತಾರ ಅಂತ ನಾವು ಪರಿಗಣಿಸೋದಿಲ್ಲ ಅಲ್ವಾ. ಅವರು ಅಂದ್ರೆ ಅವ್ರು ಯಾವ ಸ್ವ ಅಂಶ ರೂಪದಲ್ಲಿ ಯಾವ ತರ ಇರ್ತಾರೋ, ಮೂಲ ರೂಪದಲ್ಲಿ ಯಾವ ತರ ಇರ್ತಾರೋ ಅದೇ ರೂಪದಲ್ಲಿ ಇಲ್ಲಿಗೆ ಬರ್ತಾರೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಆದ್ರೂ ಸಹ ಇಲ್ಲಿ ಯಾಕೆ ಇಲ್ಲಿ ಅವತಾರದಲ್ಲಿ ಹೇಳ್ತಾ ಇದ್ದಾರೆ 19, 20ನೇ ಅವತಾರದಲ್ಲಿ ಅಂತ ಹೇಳ್ಬಿಟ್ಟು ನಾವು ಮುಂದೆ ಅದನ್ನ ಚರ್ಚೆ ಮಾಡ್ತೀವಿ. ಈಗ ನಾವು ಇಷ್ಟನ್ನ ತಿಳ್ಕೊಂಡಂತೆ ಈ ಶ್ಲೋಕದಲ್ಲಿ ಭಗವಾನ್ ಎಂಬ ಪದವನ್ನ ನಿರ್ದಿಷ್ಟವಾಗಿ ಬಳಸಿರುವುದು ಬಲರಾಮ ಮತ್ತು ಕೃಷ್ಣರು ಭಗವಂತನ ಮೂಲ ರೂಪಗಳು ಎಂಬುದನ್ನ ಸೂಚಿಸುತ್ತವೆ. ಮುಂದೆ ಇದನ್ನು ಇನ್ನಷ್ಟು ವಿವರಿಸಲಾಗುವುದು. ಈ ಪ್ರಕರಣದ ಪ್ರಾರಂಭದಲ್ಲೇ ನಾವು ಗಮನಿಸಿದಂತೆ ಕೃಷ್ಣನು ಪುರುಷನ ಅವತಾರವಲ್ಲ ಅಲ್ವಾ. ನಮಗ್ ಗೊತ್ತಿರೋ ಹಾಗೆ ನಾವ್ ಇವಾಗ ಏನೆಲ್ಲಾ ಅವತಾರಗಳನ್ನ ತಿಳ್ಕೊತಾ ಇದೀವೋ ಈ ಎಲ್ಲಾ ಅವತಾರಗಳು ಪುರುಷ ಅವತಾರಗಳಿಂದ ಬಂದಿರೋದು. ಅಂದ್ರೆ 3 ವಿಷ್ಣುಗಳು ಏನಿದ್ದಾರೆ ಅವು ಅಂದ್ರೆ ಗರ್ಭೋದಕಶಾಹಿ ವಿಷ್ಣು ಮತ್ತೆ ಕ್ಷೀರೋದಕಶಾಹಿ ವಿಷ್ಣುವಿನಿಂದ ಬಂದಿರುವಂತಹ ಅವತಾರಗಳಿದೆ ಎಲ್ಲಾನು. ಆದ್ರೆ ನಾವು ತಿಳ್ಕೊಂಡಿದೀವಿ ಆ 3 ವಿಷ್ಣುಗಳೇ ಬಂದಿರೋದು ಕೃಷ್ಣನಿಂದ ಅಂತ ನಾವು ತಿಳ್ಕೊಂಡಿದೀವಿ. ಈಗ ಮತ್ತೆ ಇದೇನಿದು ಈ ತರ ಕೃಷ್ಣ ಮತ್ತೆ ಬಲರಾಮರನ್ನು ಸಹ ಈ ಅವತಾರದಲ್ಲಿ ಹೇಳ್ತಾ ಇದಾರಪ್ಪ ಅಂತ ಬಿಟ್ಟು ನಮ್ಗೆ ಅನ್ಸುತ್ತೆ ಅಲ್ವಾ. ಸೊ ಅದ್ರ ಯಾಕೆ ಅಂತ ಬಿಟ್ಟು ನಾವು ಮುಂದೆ ತಿಳ್ಕೊಳ್ಳೋಣಂತೆ. ಸೊ ಈ ಪ್ರಕರಣದ ಆರಂಭದಲ್ಲೇ ನಾವು ಗಮನಿಸಿದಂತೆ ಕೃಷ್ಣನು ಪುರುಷನ ಅವತಾರವಲ್ಲ, ಅವನು ಮೂಲ ದೇವೋತ್ತಮ ಪುರುಷ ಮತ್ತು ಬಲರಾಮನು ಭಗವಂತನ ಮೊದಲ ಸ್ವ ಅಂಶ ಅಭಿವ್ಯಕ್ತಿ. ಬಲದೇವನಿಂದ ಸ್ವ ಅಂಶ ವಿಸ್ತರಣೆಯ ಮೊದಲ ಚತುರ್ವ್ಯೂಹವಾದ ವಾಸುದೇವ, ಸಂಕರ್ಷಣ, ಅನಿರುದ್ಧ ಮತ್ತು ಪ್ರದ್ಯುಮ್ನರು ವಿಸ್ತರಣೆಗೊಳ್ಳುತ್ತಾರೆ. ಭಗವಂತ ಶ್ರೀಕೃಷ್ಣನೇ ವಾಸುದೇವ, ಬಲದೇವನೇ ಸಂಕರ್ಷಣ. ಸೊ ಇದ್ರ ಬಗ್ಗೆ ನಾವು ಮುಂದೆ ತಿಳ್ಕೊಂಡಂತೆ. ಸೊ ಯಾಕೆ ಇಲ್ಲಿ ಅವತಾರದಲ್ಲೂ ಸಹ ಕೃಷ್ಣ ಮತ್ತೆ ಬಲರಾಮರ ಹೆಸರನ್ನ ಕೊಟ್ಟಿದ್ದಾರೆ ಇಲ್ಲಿ ಅಂತ ಹೇಳ್ಬಿಟ್ಟು. ಸೊ 24ನೇ ಶ್ಲೋಕ. ಸೊ ಇಲ್ಲಿ ನಮ್ಗೆ ಬುದ್ಧನ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ತುಂಬಾ ದೊಡ್ಡ ಭಾವಾರ್ಥವನ್ನ ಪ್ರಭುಪಾದರು ಬರೆದಿದ್ದಾರೆ. ನಾನು ಅದನ್ನ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ.
ತತಃ ಕಲೋ ಸಂಪ್ರವೃತ್ತೆ ಸಮ್ಮೋಹಾಯ ಸುರದ್ವಿಷಾಂ ಬುದ್ಧೋ ನಾಮ್ನ ಅಂಜನ ಸುತಃ ಕೀಕಟೇಶು ಭವಿಷ್ಯತಿ. ಆಮೇಲೆ ಕಲಿಯುಗದ ಪ್ರಾರಂಭದಲ್ಲಿ ಭಗವಂತನು ಗಯಾ ಪ್ರಾಂತ್ಯದಲ್ಲಿ ಅಂಜನಳ ಮಗನಾಗಿ ಭಗವಾನ್ ಬುದ್ಧನಾಗಿ ಅವತರಿಸುತ್ತಾನೆ. ಶ್ರದ್ಧಾವಂತ ದೈವ ಭಕ್ತರ ದ್ವೇಷಿಗಳನ್ನ ಮಾರ್ಗಚ್ಯುತರನ್ನಾಗಿ ಮಾಡುವುದೇ ಬೌದ್ಧಾವತಾರದ ಉದ್ದೇಶ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸುರದ್ವಿಷಾಂ ಅಂದ್ರೆ ದೈವ ಭಕ್ತರ ದ್ವೇಷಿಗಳನ್ನ ಮಾರ್ಗಚ್ಯುತರನ್ನಾಗಿ ಮಾಡುವುದೇ ಬುದ್ಧ ಅವತಾರದ ಉದ್ದೇಶ ಅಂತ ಹೇಳ್ತಿದ್ದಾರೆ. ಇವಾಗ ಭಾವಾರ್ಥದಲ್ಲಿ ಪ್ರಭುಪಾದರು ನಮ್ಗೆ ಏನನ್ನ ವಿವರಿಸ್ತಾ ಇದ್ದಾರೆ ಅಂತಂದ್ರೆ, ಬುದ್ಧ ಬಂದಿರೋ ಸಮಯದಲ್ಲಿ ಯಾವ ತರ ಇತ್ತು ಇಲ್ಲಿ ವಾತಾವರಣ, ಈ ಭೌತಿಕ ಪ್ರಪಂಚದಲ್ಲಿ ಅಂದ್ರೆ ಈ ಭೂಮಿ ಮೇಲೆ ಯಾವ ತರ ವಾತಾವರಣ ಇತ್ತು ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಸಹ ನಾವು ವೇದಗಳಲ್ಲಿ ಬಂದಿರೋದನ್ನೇ ನಾವು ಪಾಲಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಪ್ರಾಣಿ ಹತ್ಯೆಯನ್ನ ಮಾಡ್ತಾ ಇರ್ತಾರೆ. ಎಲ್ಲರೂ ಸಹ ಪ್ರಾಣಿ ಭಕ್ಷಕರಾಗಿರ್ತಾರೆ ಅವರು, ಅಂದ್ರೆ ಪ್ರಾಣಿ ಮಾಂಸವನ್ನ ತಿನ್ನೋ ತರ ಇರ್ತಾರೆ ಅವರೆಲ್ಲರೂ ಸಹ. ಮತ್ತೆ ಎಲ್ಲರೂ ಸಹ ನಾಸ್ತಿಕರಾಗಿರ್ತಾರೆ, ದೇವರ ಅಸ್ತಿತ್ವವನ್ನೇ ಯಾರು ಒಪ್ತಾ ಇರೋದಿಲ್ಲ. ಸೊ ಇಂತಹ ಒಂದು ಸನ್ನಿವೇಶ ಒಂದು ಸಮಯದಲ್ಲಿ ಬುದ್ಧ ಅವರು ಈ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ. ಸೊ ಇವಾಗ ಎರಡು ವಿಷಯ ಇಲ್ಲಿ ನಾವು ನೋಡ್ತಾ ಇದೀವಿ. ಏನು ಅಂತಂದ್ರೆ ಇಲ್ಲಿ ಪ್ರಾಣಿ ಹತ್ಯೆ ಅಂತಂದ್ರೆ ಇಲ್ಲಿ ಎರಡು ತರ ಪ್ರಾಣಿ ಹತ್ಯೆ ಹೇಳ್ತಾ ಇದ್ದಾರೆ. ಒಂದೇನು ಅಂತಂದ್ರೆ ಆ ಪ್ರಾಣಿಗಳು ಸಹ ಇಲ್ಲಿ ಮನುಷ್ಯರು ಅವರು ಪ್ರಾಣಿಗಳನ್ನ ಹತ್ಯೆ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಾಣಿಗಳಲ್ಲೂ ಸಹ ತಮ್ಮ ಜೀವವನ್ನ ಕಳ್ಕೊತಾ ಇದ್ದಾರೆ. ನಾವು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದೀವಲ್ವಾ, ನಾವು ಪ್ರಾಣಿ ಹಿಂಸೆಯನ್ನ ಮಾಡಿದ್ರೆ ಏನಾಗತ್ತೆ, ಆ ಪ್ರಾಣಿ ತನ್ನ ಈ ವಿಕಸನ ಕ್ರಿಯೆಯಲ್ಲಿ ಅದು ಮುಂದುವರಿತಾ ಹೋಗ್ಬೇಕು, ಅದು ಬೇಗ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂದ್ರೆ ಇವಾಗ ಅದರ ಆಧ್ಯಾತ್ಮಿಕ ಒಂದು ಜೀವನವನ್ನ ನಾವು ಮೊಟಕುಗೊಳಿಸ್ತಾ ಇದೀವಿ ನಾವು ಮಾಂಸಾಹಾರವನ್ನ ತಿಂದ್ರೆ. ಅಲ್ಲಿ ಅದೊಂದು ತೊಂದರೆ ಆಗ್ತಾ ಇದೆ. ಎರಡನೇದೇನು ಅಂತಂದ್ರೆ ಈ ಜನರೆಲ್ಲರೂ ಸಹ ಮಾಂಸಾಹಾರವನ್ನ ತಿಂದು ಅವರು ಮತ್ತೆ ಈ ಭೌತಿಕ ಪ್ರಪಂಚದ ಬಂಧನಕ್ಕೆ ಸಿಕ್ಕಾಕೋತಾ ಇದ್ದಾರೆ ಅಲ್ವಾ. ಅಂದ್ರೆ ಅವರ ಆತ್ಮ ಉದ್ಧಾರ ಆಗ್ತಾ ಇಲ್ಲ. ಇಲ್ಲಿ ಎರಡು ತೊಂದರೆಗಳಾಗ್ತಾ ಇದೆ ಅಲ್ವಾ. ಅದಕ್ಕೋಸ್ಕರ ಬುದ್ಧ ಏನ್ ಮಾಡ್ತಾರೆ, ಅವ್ರಿಗೆ ಅಹಿಂಸಾ ಮಾರ್ಗವನ್ನ ತಿಳಿಸಿಕೊಡ್ತಾರೆ. ಬುದ್ಧ ಬಂದು ನೀವು ಈ ಪ್ರಾಣಿ ಹತ್ಯೆಯನ್ನ ಮಾಡ್ಬೇಡಿ, ನೀವು ಇದನ್ನ ನಿಮ್ಗೆ ಯಾವ ತರ ಅದರಿಂದ ತೊಂದರೆಗಳಾಗತ್ತೆ ಅನ್ನೋದನ್ನ ಅವ್ರಿಗೆ ವಿವರಿಸಿ ತಿಳಿಸಿಕೊಡ್ತಾರೆ. ಅವರು ತುಂಬಾ ಸಿಂಪಲ್ ಆಗಿ ಅವ್ರು ಅರ್ಥ ಮಾಡಿಸ್ತಾರೆ. ವೇದಗಳಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ವಾದ ಮಾಡಿದಾಗ ವೇದಗಳನ್ನ ನೀವು ನಿಂದಿಸಿ, ವೇದಗಳನ್ನ ನೀವು ಅನುಸರಿಸಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ಕೈಯಲ್ಲಿ ವೇದಗಳನ್ನ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಮಾಂಸವನ್ನ ಇಟ್ಕೊಂಡ್ರೆ ಅದಕ್ಕೆ ಏನು ಅರ್ಥ ಇಲ್ಲ ಅಲ್ವಾ. ನಾವ್ ಇವಾಗ ಒಂದ್ ಕೈಯಲ್ಲಿ ಜಪಮಣಿ ಇಟ್ಕೊಂಡು ಒಂದ್ ಕೈಯಲ್ಲಿ ನಾವು ಆಲ್ಕೋಹಾಲ್ ಇಟ್ಕೊಂಡ್ರೆ ನಿಮ್ಗೆ ಹೇಗ್ ಅನ್ಸುತ್ತೆ ಅಲ್ವಾ. ಅಂತಹ ಒಂದು ಸ್ಥಿತಿ ಇರುತ್ತೆ. ಅದಕ್ಕೋಸ್ಕರ ಬುದ್ಧ ಹೇಳ್ತಾರೆ ವೇದಗಳನ್ನೇ ನಿಂದಿಸಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಕೊಡ್ತಾರೆ. ಯಾಕೆ ಅಂತಂದ್ರೆ ಅವರ ಉದ್ದೇಶ ಇದೇನಪ್ಪ ನಮ್ಗೆ ಅನ್ಸುತ್ತಲ್ವಾ, ವೇದಗಳು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಂತ ನಾವು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ. 15ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ನಾವು ತಿಳ್ಕೊಂಡಿದೀವಿ. ಸೊ ವೇದಗಳಿಂದ ತಿಳಿಬೇಕಾಗಿರೋದು ನನ್ನನ್ನೇ ನೀವು, ಮತ್ತೆ ವೇದಗಳ ಕರ್ತೃನು ನಾನೇ, ವೇದಗಳನ್ನ ಓದಿದ್ಮೇಲೆ ಕೊನೆದಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ವಾಸುದೇವನನ್ನೇ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಅಲ್ವಾ. ಇದೇನಪ್ಪ ಭಗವಂತನೇ ಬಂದು ವೇದಗಳನ್ನ ತಿರಸ್ಕರಿಸ್ತಾ ಇದಾರಲ್ವಾ, ನಿಂದಿಸಿ ವೇದ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರಲ್ಲ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಇವ್ರನ್ನೆಲ್ಲರನ್ನೂ ಸಹ ಅವರು ಏನು ಸ್ಲೋ ಆಗಿ ಹಂತ ಹಂತವಾಗಿ ಅವರು ಭಕ್ತಿ ಮಾರ್ಗಕ್ಕೆ ಕರ್ಕೊಂಡ್ ಬರ್ಬೇಕಾಗಿರುತ್ತೆ. ಇದು ಭಗವಂತನ ಉಪಾಯ ಆಗಿರುತ್ತೆ. ಅದಕ್ಕೋಸ್ಕರ ಅವ್ರನ್ನ ಮೊದಲು ಅವರು ಯಾವ ತರ ಹೇಳ್ತಾರೆ ಅಂತಂದ್ರೆ, ನೀವು ವೇದಗಳನ್ನ ನೀವು ತಿರಸ್ಕರಿಸಿ, ನೀವು ವೇದಗಳಲ್ಲಿ ಹೇಳಿರೋದು ತಪ್ಪು, ನೀವು ಪ್ರಾಣಿ ಹಿಂಸೆ ಮಾಡ್ಕೂಡ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ನಮ್ಗೆ ಪರೀಕ್ಷಿತ ಮಹಾರಾಜನು ಹೇಳ್ತಾನೆ, ಇವಾಗ ಯಾರಾದ್ರೂ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಬೇಕು ಅಂತಂತಂದ್ರೆ ಅವರು ಪ್ರಾಣಿಯ ಮಾಂಸವನ್ನ ತಿಂದ್ರೆ ಅವರು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಮೊದಲ ಹೆಜ್ಜೆ, ನಾವು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರ್ಬೇಕು ಅಂತಂದ್ರೆ ಮೊದಲ ಹೆಜ್ಜೆನೆ ನಾವು ಈ ಪ್ರಾಣಿ ಹತ್ಯೆಯನ್ನ ನಾವು ಮಾಡ್ಕೊಡ್ದು, ಪ್ರಾಣಿ ಹಿಂಸೆಯನ್ನ ಮಾಡ್ಕೊಡ್ದು, ಮಾಂಸವನ್ನ ನಾವು ತಿನ್ಕೂಡ್ದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ನಮ್ಗೆ ಏನು ಚೈತನ್ಯ ಮಹಾಪ್ರಭುಗಳು ಸಹ ಈ ಅವ್ರ ಅಂದ್ರೆ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ ನಮಗ್ ಗೊತ್ತಿರೋ ಹಾಗೇನೆ ಅವರು ಚಾಂದ್ ಕಾಸಿ ಜೊತೆ ಅವರು ವಾದ ವಿವಾದವನ್ನ ಮಾಡ್ತಾರಲ್ವಾ. ಚಾಂದ್ ಕಾಸಿನೂ ಹೇಳ್ತಾರಲ್ವಾ, ನಿಮ್ಮ ವೇದದಲ್ಲೇನೆ ಹೇಳಿದ್ದಾರೆ ಈ ಪ್ರಾಣಿ ಬಲಿ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿದಾಗ ಆಗ ಚೈತನ್ಯ ಮಹಾಪ್ರಭುಗಳಿಗೆ ಅವ್ರು ಅರ್ಥ ಮಾಡಿಸ್ತಾರೆ ಅಲ್ವಾ. ಹೌದು, ಪ್ರಾಣಿ ಬಲಿಗಳ ಬಗ್ಗೆ ಹೇಳಿದ್ದಾರೆ. ಅವ್ರು ಯಾವ ತರ ಬಲಿ ಅಲ್ಲಿ ಕೊಡ್ತಾ ಇದ್ದಾರೆ ಅಂತಂತಂದ್ರೆ ಅಲ್ಲಿ ಯಾವ ತರ ಆ ಮಂತ್ರವನ್ನ ಉಚ್ಚಾರಣೆ ಮಾಡ್ತಾರೆ ಆ ಋತ್ವಿಕರು ಅಂತಂತಂದ್ರೆ, ಆ ಪ್ರಾಣಿ ಯಾವ್ದನ್ನ ಬಲಿ ಕೊಡ್ತಾ ಇದಾರೆ ಅದು ಸಹ ಇನ್ನೇನು ಅದಕ್ಕೆ ವಯಸ್ಸಾಗೋಗ್ತಾ ಇರುತ್ತೆ, ಅಂತಹ ಪ್ರಾಣಿಯನ್ನ ಅವರು ಬಲಿ ಕೊಡ್ತಾರೆ. ಆ ಪ್ರಾಣಿಯನ್ನ ಅವರು ಬಲಿ ಕೊಟ್ಟಾಗ ಅವ್ರ ಕಣ್ಣ ಮುಂದೆನೆ ಆ ಪ್ರಾಣಿಗೆ ಮನುಷ್ಯ ಜನ್ಮ ಸಿಗುತ್ತೆ, ಅದನ್ನ ಅವ್ರು ಕಣ್ಣಾರೆ ನೋಡ್ಬಹುದು. ಅಂತಹ ಬಲಿಯನ್ನ ಕೊಟ್ರೆ ಮಾತ್ರನೇ ಇಬ್ರಿಗೂ ಒಳ್ಳೇದಾಗತ್ತೆ. ಯಾರು ಆ ಯಜ್ಞವನ್ನ ಮಾಡ್ತಾ ಇದ್ದಾರೆ, ಆ ಪ್ರಾಣಿ ಬಲಿಯನ್ನ ಕೊಡ್ತಾ ಇದಾರೆ, ಮತ್ತೆ ಆ ಪ್ರಾಣಿಗೂ ಸಹ ಒಳ್ಳೇದಾಗತ್ತೆ. ಯಾಕಂದ್ರೆ ಅದು ಬೇಗ ಈಗ ಮನುಷ್ಯ ಜನ್ಮವನ್ನ ಪಡಿತಾ ಇದೆ. ಅಂತಹ ಒಂದು ಪ್ರಾಣಿ ಬಲಿಯನ್ನ ವೇದಗಳಲ್ಲಿ ಹೇಳಿರೋದು. ಈ ತರ ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಅಂದ್ರೆ ಸುಖವನ್ನ ಅನುಭವಿಸ್ಬೇಕಾಗಿರುವಂತಹ ಪ್ರಾಣಿ ಬಲಿಯನ್ನ ಅವರು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಆ ಚಾಂದ್ ಕಾಜಿಗೆ ವಿವರಿಸ್ತಾರೆ ಅಲ್ವಾ. ಸೊ ಈಗ ಇದು ಏನು ಅಂತಂದ್ರೆ ಭಗವಂತನ ಉಪಾಯ ಇದು.
ಎಲ್ಲರನ್ನ ಭಕ್ತಿ ಮಾರ್ಗಕ್ಕೆ ಏನು ಕ್ರಮೇಣ ತಗೊಂಡ್ ಬರ್ಬೇಕು. ಯಾಕಂದ್ರೆ ಇವರೆಲ್ಲ ನಾಸ್ತಿಕರಾಗಿದ್ದಾರೆ, ಯಾರನ್ನ ದೇವರ ಅಸ್ತಿತ್ವವನ್ನೇ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ಈ ತರ ಭಗವಂತನ ಉಪಾಯ ಇದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈಗ ಈ ಬೌದ್ಧ ತತ್ವವನ್ನ ಏನ್ ಹೇಳ್ತಾರೆ, ಇದನ್ನ ಉಪಧರ್ಮ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗತ್ತೆ. ಯಾಕಂದ್ರೆ ಇಲ್ಲಿ ವೇದಗಳನ್ನ ಅವರು ತಿರಸ್ಕರಿಸ್ತಾ ಇರೋದ್ರಿಂದ ಇದನ್ನ ನಿಜವಾದ ಧರ್ಮ ಅಂತ ಹೇಳ್ಬಿಟ್ಟು ಪರೋಧರ್ಮ ಅಂತ ಹೇಳ್ಬಿಟ್ಟು ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಇದನ್ನು ಸಹ ಕೈತವ ಧರ್ಮ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಭಾವಾರ್ಥವನ್ನ ನೀವು ಓದ್ಕೊಳ್ಳಿ. ಇಲ್ಲಿ ಬುದ್ಧ ಯಾರ ಮಗನಾಗಿ ಬರ್ತಾರೆ ಅಂತಂದ್ರೆ, ಅವರು ಬಿಹಾರ ಪ್ರಾಂತದಲ್ಲಿ, ಈಗಿನ ಬಿಹಾರ ಪ್ರಾಂತ್ಯದಲ್ಲಿ ಗಯಾ ಪ್ರಾಂತ್ಯ ಅಂತ ಹೇಳ್ತಿದ್ದಾರೆ, ಅಂಜನಾಳ ಮಗನಾಗಿ ಅವರು ಹುಟ್ಟುತ್ತಾರೆ. ಸೊ ನಾನು ನಿಮ್ಗೆ ಸಿಂಪಲ್ ಆಗಿ ಇದ್ರ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೀನಿ. ಇವತ್ತೇ ನೀವು ಓದ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಪಶುಘಾತಕರು ಇಬ್ರು ಸಹ ಪಶುಘಾತಕರೇ ಅಂತ ಹೇಳ್ತಿದ್ದಾರೆ. ಪ್ರಾಣಿಗಳನ್ನ ಕೊಲ್ಲುವವರು ಮತ್ತು ಆತ್ಮದ ಅಸ್ತಿತ್ವವನ್ನ ಕಳೆದುಕೊಂಡವರು ಇಬ್ಬರು ಪಶುಘಾತಕರೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಬುದ್ಧಾವತಾರ ಆದ್ಮೇಲೆ ಮತ್ತೆ ಬರೋದು ಯಾರು ಅಂದ್ರೆ ಶಂಕರಾಚಾರ್ಯರು ಬಂದು ಅವರು ಮತ್ತೆ ವೇದಗಳನ್ನ ಮತ್ತೆ ಅದರ ಪುನರ್ ಸ್ಥಾಪನೆ ಮಾಡ್ತಾರೆ. ಅವರು ವೇದಗಳಿದೆ, ನಾವುನು ಸಹ ದೇವ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಅವ್ರಿಗೆ ಅಟ್ರಾಕ್ಷನ್ ಮಾಡ್ತಾರೆ. ಯಾಕಂದ್ರೆ ಇವಾಗ ನಾವು ದೇವ್ರು, ನೀವು ಸಹ ದೇವ್ರಾಗ್ಬಹುದು, ವೇದಗಳನ್ನ ನೀವು ಅನುಸರಿಸಿ ಅಂತ ಹೇಳಿದಾಗ ಎಲ್ಲರಿಗೂ ಅವಾಗ ಆಕರ್ಷಿತರಾಗ್ತಾರೆ. ಹೌದಾ, ನಾವು ದೇವ್ರಾಗಬಹುದಾ, ಈಗ ನಾವ್ ಈ ತರ ಇದೀವಿ ಅಷ್ಟೇನೆ, ನಾವು ದೇಹವನ್ನ ನಾವು ತ್ಯಜಿಸಿದ ಮೇಲೆ ನಾವು ದೇವರಾಗ್ಲಿಕ್ಕೆ ದೇವರಾಗುವಂತ ಅರ್ಹತೆನ ನಾವು ಪಡ್ಕೋಬಹುದು, ನೀವು ವೇದಗಳನ್ನ ಪಾಲಿಸಿದ್ರೆ ಅಂತ ಹೇಳ್ಬಿಟ್ಟು ಶಂಕರಾಚಾರ್ಯ ಹೇಳ್ತಾರೆ. ಸೊ ಅದು ಸಹ ತಪ್ಪೆ ಅಲ್ವಾ. ಸೊ ನಾವ್ ಯಾವತ್ತೂ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ದೇವರಿಗೆ ಸರಿಸಮಾನ ಆಗ್ಲಿಕ್ಕೂ ಸಹ ಸಾಧ್ಯ ಇಲ್ಲ. ಆದ್ರೆ ಇದನ್ನು ಸಹ ಭಗವಂತನ ಉಪಾಯ. ಯಾಕಂದ್ರೆ ಅವ್ರನ್ನ ಹಂತವಾಗಿ ಅವರು ಅಂದ್ರೆ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡ್ ಬರ್ಬೇಕಾಗಿರತ್ತೆ. ಅದಕ್ಕೋಸ್ಕರ ಶಂಕರಾಚಾರ್ಯರು ಸಹ ಭಗವಂತನ ಆದೇಶದ ಮೇರೆಗೆ ಬಂದು ಅವರು ಈ ಅದ್ವೈತ ತತ್ವವನ್ನ ಅವರು ಪ್ರತಿಪಾದಿಸ್ತಾರೆ. ಅದಾದ್ಮೇಲೆ ದ್ವೈತ, ವಿಶಿಷ್ಟ ಅದ್ವೈತ, ಕೊನೆಗೆ ಚೈತನ್ಯ ಮಹಾಪ್ರಭುಗಳು ಈಗ ನಮ್ಗೆ ಅಚಿಂತ್ಯ ಭೇದ ಅಭೇದ ತತ್ವ. ಸೊ ಭೇದನೂ ಇದೆ, ಅಭೇದನೂ ಇದೆ. ಸೊ ಭಗವಂತನು ಮತ್ತೆ ಜೀವಿಗಳು ಒಂದೇ, ಅದೇ ಸಮಯದಲ್ಲಿ ಬೇರೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇನ್ನೊಂದೆರಡು ಶ್ಲೋಕಗಳನ್ನ ಹೇಳ್ಬಿಡ್ತೀನಿ, ಯಾಕಂದ್ರೆ ನಾನು ಮತ್ತಿನ್ನೆರಡು ದಿವಸದಲ್ಲಿ ನಾನು ಇದನ್ನ ಮುಗಿಸ್ಬೇಕಾಗತ್ತೆ. ಇನ್ನು 5 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಅತಾಸೌ ಯುಗ ಸಂಧ್ಯಾಯಾಂ ದಸ್ಯು ಪ್ರಾಯೇಷು ರಾಜಸು ಜನಿತಾ ವಿಶ್ವ ಯಶಸ್ಸೋ ನಾಮ್ನಾ ಕಲಿರ್ ಜಗತ್ಪತಿ. ಅನುವಾದ: ಅನಂತರ 2 ಯುಗಗಳ ಸಂಧಿ ಕಾಲದಲ್ಲಿ ಸೃಷ್ಟಿಕರ್ತನಾದ ಭಗವಂತನು ವಿಷ್ಣು ಯಶನ ಮಗನಾಗಿ ಕಲ್ಕಿ ಎಂಬ ಹೆಸರಿನಲ್ಲಿ ಅವತರಿಸುತ್ತಾನೆ. ಈ ಕಾಲದಲ್ಲಿ ಭೂಮಿಯ ಆಳರಸರು ದರೋಡೆಗಾರರ ಮಟ್ಟಕ್ಕೆ ಇಳಿದಿರುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವಾಗ ಇನ್ನ ಈ ಕೊನೆಯ ಅವತಾರ ಏನಿದೆ, 22ನೇ ಅವತಾರ ಕಲ್ಕಿ, ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಂದ ಮುಂದೆ ಬರೋರಲ್ಲಿದ್ದಾರೆ ಅಲ್ವಾ. ಮತ್ತೆ ಇವಾಗ ಬುದ್ಧಾವತಾರದ ಬಗ್ಗೆನೂ ಸಹ ವೇದವ್ಯಾಸರು ಬರ್ದಾಗ ಬುದ್ಧಾವತಾರ ಇನ್ನ ಆಗಿರೋದಿಲ್ಲ ಅಲ್ವಾ. ಯಾಕಂದ್ರೆ ಇದನ್ನ ವೇದವ್ಯಾಸರು ಬರೆದಿದ್ದು 5000 ವರ್ಷಗಳ ಹಿಂದೆ ಬರ್ದಿದ್ದಾರೆ. ಆದ್ರೆ ಬುದ್ಧ ಬಂದಿರೋದು ಇಲ್ಲಿಗೆ ಅವರು 2600 ವರ್ಷಗಳ ಹಿಂದೆ ಅವರು ಬಂದಿದ್ದಾರೆ. ಅಂದ್ರೆ ಅವರು 5000 ವರ್ಷಗಳ ಹಿಂದೆ ಬರ್ದಾಗ್ಲೇನೆ ಅವರು ಈ ಭವಿಷ್ಯವನ್ನ ನುಡಿದಿದ್ದಾರೆ. ಬುದ್ಧ ಅವತಾರದಲ್ಲಿ ಬರ್ತಾರೆ, ಅವ್ರು ಏನನ್ನ ಮಾಡ್ತಾರೆ, ಅವ್ರು ಬರೋ ಕಾರ್ಯದ ಏನು ಕಾರಣ ಏನು ಅನ್ನೋದನ್ನು ಸಹ ಅವರು ಬರ್ದಿದ್ದಾರೆ. ಅದೇ ತರ ಈಗ ಕಲ್ಕಿ ಅವತಾರದ ಬಗ್ಗೆನೂ ನಮ್ಗೆ ಭವಿಷ್ಯವನ್ನ ನುಡಿತಾ ಇದ್ದಾರೆ. ಸೊ ಈಗ ಯಾವಾಗ ಕಲ್ಕಿ ಅವತಾರ ಅಂದ್ರೆ ಈ ಕಲಿಯುಗ ಮುಗಿಯುತ್ತೋ ಆ ಸಮಯದಲ್ಲಿ ಭಗವಂತ ಕಲ್ಕಿ ಅವತಾರದಲ್ಲಿ ಬರ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಾವಾರ್ಥ: ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಇಲ್ಲಿ ಭಗವಂತನು ಕಲ್ಕಿಯಾಗಿ ಅವತರಿಸುವ ಬಗ್ಗೆ ಇನ್ನೊಂದು ಭವಿಷ್ಯದ್ವಾಣಿಯನ್ನ ನುಡಿದಿದ್ದಾನೆ. ಅವನು 2 ಯುಗಗಳ ಸಂಧಿ ಕಾಲದಲ್ಲಿ ಅವತರಿಸಬೇಕಾಗಿದೆ. ಕಲಿಯುಗದ ಕೊನೆ ಮತ್ತು ಸತ್ಯಯುಗದ ಆರಂಭ ಆ ಸಂಧಿ ಕಾಲವಾಗಿದೆ. ವರ್ಷದ ತಿಂಗಳುಗಳಂತೆ ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬ 4 ಯುಗಗಳ ಚಕ್ರವು ಪುನರಾವರ್ತಿತವಾಗುತ್ತದೆ. ಈಗ ನಾವು ಕಲಿಯುಗದಲ್ಲಿ ಇದೀವಿ ಅಲ್ವಾ. ಈಗ ಬರೀ ನಾವು 5000 ವರ್ಷಗಳನ್ನ ಕಳೆದಿದ್ದೀವಿ. ಸೊ ಇನ್ನ 4,27,000 ವರ್ಷಗಳಿದೆ. ಅದಾದ್ಮೇಲೆ ಕಲಿಯುಗ ನಾಶ ಆಗಿ ಮತ್ತೆ ಸತ್ಯಯುಗ ಬರುತ್ತೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸದ್ಯದ ಕಲಿಯುಗವು 4,32,000 ವರ್ಷಗಳ ಕಾಲಾವಧಿ ಉಳ್ಳದ್ದು. ಈ ಕಾಲಾವಧಿಯಲ್ಲಿ ಕುರುಕ್ಷೇತ್ರ ಮಹಾಯುದ್ಧದ ಅನಂತರ ಮತ್ತು ಪರೀಕ್ಷಿತ ರಾಜನ ಆಳ್ವಿಕೆಯ ಅನಂತರ ನಾವು ಕೇವಲ 5,000 ವರ್ಷಗಳನ್ನ ಮಾತ್ರ ಕಳೆದಿದ್ದೇವೆ. ಆದುದರಿಂದ ಕಲಿಯುಗಕ್ಕೆ ಇನ್ನೂ 4,27,000 ವರ್ಷಗಳ ಕಾಲಾವಧಿ ಬಾಕಿ ಇದೆ. ಅಂದರೆ ಶ್ರೀಮದ್ ಭಾಗವತದಲ್ಲಿ ಮುನ್ನುಡಿದಿರುವಂತೆ ಇಷ್ಟು ವರ್ಷಗಳ ಅನಂತರ ಕಲ್ಕಿಯ ಅವತಾರವು ಸಂಭವಿಸುವುದು. ಕಲ್ಕಿಯ ತಂದೆಯ ಹೆಸರು ವಿಷ್ಣು ಯಶ. ಆತನು ಒಬ್ಬ ವಿದ್ಯಾವಂತ ಬ್ರಾಹ್ಮಣನಾಗಿರುವುದೆಂದು ಹೇಳಿದೆಯಲ್ಲದೆ ಶಂಬಲ ಎಂಬ ಹಳ್ಳಿಯ ಹೆಸರನ್ನು ಕೂಡ ಪ್ರಸ್ತಾವಿಸಲಾಗಿದೆ. ನೋಡಿ, ಇವಾಗ ಕಲ್ಕಿ ತಂದೆ ಹೆಸರು ವಿಷ್ಣು ಯಶ, ಅವರು ಬ್ರಾಹ್ಮಣನಾಗಿರ್ತಾರೆ. ಮತ್ತೆ ಅವರು ಬರೋ ಜಾಗ ಯಾವ್ದು ಅಂದ್ರೆ ಶಂಬಳ ಎಂಬ ಒಂದು ಹಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ನಾವು ಮೊದಲೇ ಹೇಳಿದಂತೆ
ಕಾಲಾನುಕ್ರಮದಲ್ಲಿ ಈ ಎಲ್ಲ ಭವಿಷ್ಯದ್ ವಾಣಿಗಳು ವಾಸ್ತವಗಳಾಗಿ ಪರಿಣಮಿಸುತ್ತವೆ. ಶ್ರೀಮದ್ ಭಾಗವತದ ಅಧಿಕೃತತೆ ಈ ರೀತಿಯದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ಶ್ರೀಮದ್ ಭಾಗವತದಲ್ಲಿ ಏನೆಲ್ಲ ಬರುತ್ತೋ ಅದು ಅಕಸ್ಮಾತ್ ಅದು ಅಂದ್ರೆ ಮುಂದೆ ನಡೆಯೋದನ್ನ ಹೇಳಿದ್ರೆ ಅದು ಯಾವಾಗ್ಲೂ ಅದು ಆಗೇ ಆಗತ್ತೆ, ಅದು ಸಂಭವಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 26ನೇ ಶ್ಲೋಕ ಇಲ್ಲಿ ನಮ್ಗೆ ಹೇಳ್ತಾ ಇದ್ರೆ, ಇವಾಗ ಬರೀ ನಮ್ಗೆ ಇಲ್ಲಿ 22 ಅವತಾರಗಳನ್ನ ಹೇಳಿದ್ದಾರೆ ಅಲ್ವಾ. ಸೊ ಇವಾಗ ನಮ್ಗೆ ಇಲ್ಲಿ ಬರೀ ಏನು 22 ಅವತಾರ ಇಷ್ಟೇನಾ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ ಅಲ್ವಾ. ಆದ್ರೆ ನಾವೇನನ್ನ ಅರ್ಥ ಮಾಡ್ಕೋಬೇಕು, ಇದು ಬರೀ 22 ಅವತಾರಗಳನ್ನ ಇಲ್ಲಿ ನಮ್ಗೆ ಹೇಳಿದಾರೆ ಅಷ್ಟೇ. ಆದ್ರೆ ಈ ಪುರುಷ ಅವತಾರದಿಂದ ಬರ್ತಿರುವಂತಹ ಈ ಅವತಾರಗಳು ಅನೇಕ, ಅದನ್ನ ನಾವು ಏಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವತಾರ ಸಂಖ್ಯೆಯ ಹರೇ ಹೇ ಸತ್ವ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. ನರಸಿಂಹ ರಾಜು ಪ್ರಭುಜಿ. ಅಸಂಖ್ಯೇಯ ಹರೇ ಸತ್ವ ನಿಧೇರ್ದ್ವಿಜಾಹ ಯಥಾ ವಿದಾಸಿನಃ ಕುಲ್ಯಾಹ ಸರಸ ಸಹಸ್ರಶಃ. ಅನುವಾದ: ಈ ಬ್ರಾಹ್ಮಣರೇ, ಅಕ್ಷಯ ಮೂಲವಾದ ಜಲಮೂಲದಿಂದ ಹರಿಯುವ ಸಾವಿರಾರು ತೊರೆಗಳಂತೆ ಭಗವಂತನ ಅವತಾರಗಳು ಕೂಡ ಅಸಂಖ್ಯವಾದವು. ಮತ್ತೆ ನೀವೇ ಅನ್ಮ್ಯೂಟ್ ಮಾಡ್ಬಿಡಿ. ಅಲ್ಲ, ಅವರು ಎಷ್ಟ್ ಸತಿ ಅನ್ಮ್ಯೂಟ್ ನಾನು ಮಾಡ್ಕೊಂಡ್ರು ಅವ್ರು ಮತ್ತೆ ಮತ್ತೆ ಓಪನ್ ಮಾಡ್ತಾ ಇದಾರೆ. ಮಾತಾಜಿ ನಂಗೆ ಕೋಸ್ಟ್ ಕೊಡಿ ಮಾತಾಜಿ, ನಾ ಮ್ಯೂಟ್ ಮಾಡ್ತೀನಿ. ಆಯ್ತು ಪ್ರಭುಜಿ, ಇವತ್ತು ಮುಗಿಸ್ಬಿಡ್ತೀನಿ. ನಾನು 3 ನಿಮಿಷಕ್ಕೆ ಇದು 1-2 ಶ್ಲೋಕಗಳಿದೆ. ಸೊ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ಭಗವಂತನ ಈ ಅವತಾರಗಳು 1-2 ಇವಾಗ ಏನ್ 22 ಹೇಳ್ತಿದ್ರೆ ಇಷ್ಟು ಮಾತ್ರ ಅಲ್ಲ. ಸೊ ಅದಕ್ಕೆ ನಾವು ಅಸಂಖ್ಯಾತವಾಗಿದೆ, ಅದನ್ನ ನಾವು ಎಣಿಸ್ಲಿಕ್ಕೂ ಸಹ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಏ ಬ್ರಾಹ್ಮಣರೇ, ಅಕ್ಷಯವಾದ ಜಲಮೂಲದಿಂದ ಹರಿಯುವ ಸಾವಿರಾರು ತೊರೆಗಳಂತೆ ಭಗವಂತನ ಅವತಾರಗಳು ಕೂಡ ಅಸಂಖ್ಯವಾದವು. ಇವಾಗ ನಮ್ಗೆ ಯಾರಾದ್ರೂ ಕೇಳಿದ್ರೆ ಭಗವಂತನ ಅವತಾರಗಳು ಎಷ್ಟು, ನಾವು ದಶಾವತಾರ ಹತ್ತಿದೆ ಅಂತ ಹೇಳ್ತೀವಿ ಅಲ್ವಾ. ಇಲ್ಲ, ಅದು ಅಸಂಖ್ಯವಾದವು ಭಗವಂತನ ಅವತಾರಗಳು. ಹೇಗೆ ಒಂದು ಜಲಮೂಲದಿಂದ, ಅಕ್ಷಯವಾದ ಜಲಮೂಲದಿಂದ ಹೇಗೆ ಸಾವಿರಾರು ತೊರೆಗಳು ಬರುತ್ತೋ, ಅದೇ ತರ ಭಗವಂತನ ಅವತಾರಗಳು ಕೂಡ ಅಸಂಖ್ಯವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಕೊಟ್ಟಿರುವ ದೇವೋತ್ತಮ ಪರಮಪುರುಷನ ಅವತಾರಗಳ ಪಟ್ಟಿ ಅಪೂರ್ಣವಾದದ್ದು. ನೋಡಿ, ಅಪೂರ್ಣ ಅಂತ ಹೇಳ್ತಿದ್ದಾರೆ. ಇದು ಕೇವಲ ಅವತಾರಗಳ ಅಂಶಿಕ ನೋಟ ಮಾತ್ರ ಅಲ್ವಾ. ನಾವ್ ಇವಾಗ ವಿಭೂತಿ ಯೋಗದಲ್ಲೂ ನಾವು ನೋಡಿದ್ವಿ, ಭಗವಂತ ಏನ್ ಹೇಳ್ತಾರೆ, ಅರ್ಜುನ, ನಾನು ಇವಾಗ ಏನ್ ಹೇಳ್ತಾ ಇದ್ದೀನಿ ಇದು ನನ್ನ ಒಂದು ಅಂಶ ಮಾತ್ರ ಅಷ್ಟೇನೆ. ಇದು ಅಂದ್ರೆ ಇದನ್ನ ಹೇಳಲಿಕ್ಕೆನೆ ಸಾಧ್ಯ ಇಲ್ಲ. ಎಲ್ಲವೂ ಸಹ ನೀನು ಏನೆಲ್ಲ ನೋಡ್ತೀಯ, ಅದ್ಭುತವಾದದ್ದು, ಉಜ್ವಲವಾದದ್ದು, ಇವೆಲ್ಲನೂ ಸಹ ನನ್ನ ಏನು ಶಕ್ತಿಯಿಂದನೇ ಬಂದಿದೆ ಅಂತ ನೀನ್ ತಿಳ್ಕೊ, ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ಅಲ್ವಾ. ಸೊ ಅದೇ ತರನೇ ಇಲ್ಲಿ ಹೇಳ್ತಾ ಇದಾರೆ, ಇದು ಕೇವಲ ಅವತಾರಗಳ ಅಂಶಿಕ ನೋಟ ಮಾತ್ರ. ಶ್ರೀ ಹಯಗ್ರೀವ, ಹರಿ, ಹಂಸ, ಪ್ರಶ್ನಿಗರ್ಭ, ವಿಭು, ಸತ್ಯಸೇನ, ವೈಕುಂಠ, ಸಾರ್ವಭೌಮ, ವಿಶ್ವಕ್ಸೇನ, ಧರ್ಮಸೇತು, ಸುಧಾಮ, ಯೋಗೇಶ್ವರ, ಬೃಹದ್ಭಾನು ಮೊದಲಾದ ಪೂರ್ವ ಕಾಲದ ಅವತಾರಗಳು ಅನೇಕ. ಶ್ರೀ ಪ್ರಹ್ಲಾದ ಮಹಾರಾಜರು ತಮ್ಮ ಪ್ರಾರ್ಥನೆಯಲ್ಲಿ ಹೀಗೆ ಹೇಳುತ್ತಾರೆ, ನನ್ನ ಪ್ರಭುವೇ, ಎಷ್ಟು ಜೀವರಾಶಿಗಳಿವೆಯೋ ಅಷ್ಟು ಬಗೆಯ ಅವತಾರಗಳನ್ನು ನೀನು ಎತ್ತುತ್ತೀಯ ಅಂತ ಹೇಳ್ಬಿಟ್ಟು ಪ್ರಹ್ಲಾದರು ಭಗವಂತನ ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೇಳ್ತಾರೆ. ನೋಡಿ, ಇವಾಗ 84 ಲಕ್ಷ ಜೀವರಾಶಿಗಳಿದೆ, ಇವಾಗ ಅಷ್ಟು ಅವತಾರಗಳನ್ನು ನೀನು ಎತ್ತುತ್ತೀಯಾ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಉದಾಹರಣೆಗೆ, ಜಲಚರಗಳಾಗಿ, ಸಸ್ಯಗಳಾಗಿ, ಸರಿಸೃಪಗಳಾಗಿ, ಹಕ್ಕಿಗಳಾಗಿ, ಪ್ರಾಣಿಗಳಾಗಿ, ನರರಾಗಿ, ಸುರರಾಗಿ ನೀನು ಅವತರಿಸುತ್ತೀಯೇ. ಶಿಷ್ಟ ರಕ್ಷಣೆ ಮತ್ತು ದುಷ್ಟ ಶಿಕ್ಷಣವೇ ಈ ಅವತಾರಗಳ ಉದ್ದೇಶ. ಬೇರೆ ಬೇರೆ ಯುಗಗಳ ಅಗತ್ಯಕ್ಕೆ ಅನುಗುಣವಾಗಿ ನೀನು ಬೇರೆ ಬೇರೆ ಅವತಾರಗಳನ್ನ ಎತ್ತುತ್ತೀಯೇ. ನೋಡಿ, ಇವಾಗ ಭಗವಂತ ಬೇರೆ ಬೇರೆ ಯುಗಗಳಲ್ಲಿ ಏನ್ ಅಗತ್ಯ ಇದೆಯೋ ಆ ತರ ಅವ್ರ ಅವತಾರವನ್ನ ಎತ್ತುತ್ತಾರೆ. ಅದು ತುಂಬಾ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವಾಗ ನರಸಿಂಹನ ಅವತಾರದಲ್ಲಿ ಅವ್ರು ಇವಾಗ ನರ ಸಿಂಹ, ಅರ್ಧ ನರ ಮತ್ತೆ ಅರ್ಧ ಸಿಂಹನಾಗಿ ಅವ್ರು ಬರ್ಬೇಕಾಗಿತ್ತು. ಯಾಕಂದ್ರೆ ಹಿರಣ್ಯಕಶಿಪು ಅಂತಹ ಒಂದು ವರವನ್ನ ಅವ್ರು ಕೇಳಿರ್ತಾರೆ ಅಲ್ವಾ. ಮತ್ತೆ ಅವರು ಭೂಮಿ ಈಗ ಗರ್ಭೋದಕ ಸಮುದ್ರದಲ್ಲಿ ಅದು ಊತ್ ಹೋದಾಗ ಅದನ್ನ ಎತ್ತಲಿಕ್ಕೆ ಅವರು ಹಂದಿ ಅವತಾರದಲ್ಲಿ ಅವ್ರು ಬರ್ಬೇಕಾಗಿತ್ತು ಅಲ್ವಾ. ಮತ್ತೆ ಆ ಸಮುದ್ರ ಮಂಥನ ಮಾಡ್ಬೇಕಾದ್ರೆ ಆ ಮೇರು ಮಂಥರ ಪರ್ವತವನ್ನ ತನ್ನ ಬೆನ್ನ ಮೇಲೆ ಇಟ್ಕೊಳ್ಲಿಕ್ಕೆ ಅವರು ಆ ಚಿಪ್ಪು ಬೇಕಾಗಿರುತ್ತೆ, ಅದಕ್ಕೆ ಆಧಾರವಾಗಿ ಕೊಡ್ಲಿಕ್ಕೆ. ಅದಕ್ಕೆ ಅವರು ಕೂರ್ಮಾವತಾರದಲ್ಲಿ ಅವ್ರು ಬರ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಕಲಿಯುಗದಲ್ಲಿ ನೀನು ಒಬ್ಬ ಭಗವದ್ ಭಕ್ತನಾಗಿ ಅವತರಿಸುತ್ತೀಯ ಅಲ್ವಾ. ಈಗ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳಾಗಿ ಬರ್ತಾರೆ. ಯಾಕಂದ್ರೆ ಅವರು ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅಂತ ನಮ್ಗೆ ತೋರಿಸ್ಕೊಡ್ಲಿಕ್ಕೆ ಅವರು ಬರ್ತಾ ಇದ್ದಾರೆ. ಕಲಿಯುಗದ ಭಗವಂತನ ಈ ಅವತಾರವೇ ಭಗವಾನ್ ಚೈತನ್ಯ ಮಹಾಪ್ರಭುವಿನ ಅವತಾರ. ಭಾಗವತದಲ್ಲಿ ಮತ್ತು ಇತರ ಶಾಸ್ತ್ರ ಗ್ರಂಥಗಳಲ್ಲಿ ಬೇರೆ ಬೇರೆ ಕಡೆ ಶ್ರೀ ಚೈತನ್ಯ ಮಹಾಪ್ರಭು ಭಗವಂತನ ಅವತಾರವೆಂದು ಸ್ಪಷ್ಟವಾಗಿಯೇ ಉಲ್ಲೇಖಿಸಲಾಗಿದೆ. ರಾಮ, ನೃಸಿಂಹ, ವರಾಹ, ಮತ್ಸ್ಯ, ಕೂರ್ಮ ಮೊದಲಾದ ಅನೇಕ ಅವತಾರಗಳು ಇರುವಾದರೂ ಭಗವಂತನು ಕೆಲವೊಮ್ಮೆ ತಾನೇ ಸಾಕ್ಷಾತ್ತಾಗಿ ಭೂಮಿಯಲ್ಲಿ ಅವತರಿಸುತ್ತಾನೆ ಎಂಬುದಾಗಿ ಬ್ರಹ್ಮ ಸಮಿತಿಯಲ್ಲಿ ಕೂಡ ಪರೋಕ್ಷವಾಗಿ ಹೇಳಲಾಗಿದೆ. ಭಗವಾನ್ ಕೃಷ್ಣ ಮತ್ತು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು ಈ ದೃಷ್ಟಿಯಿಂದ ಅವತಾರಗಳಲ್ಲ. ನೋಡಿ, ಹೇಳ್ತಾ ಇದ್ದಾರೆ, ಕೃಷ್ಣ ಮತ್ತೆ ಚೈತನ್ಯ ಮಹಾಪ್ರಭು ಅವರು ಅವತಾರಗಳಲ್ಲ, ಬೇರೆ ಎಲ್ಲ ಅವತಾರಗಳ ಮೂಲ ಆಕಾರವೆಂದೇ
ಆಕರವೆಂದೇ ಹೇಳಬೇಕು ಅಲ್ವಾ. ಸೊ ಎಲ್ಲ ಅವತಾರಗಳ ಮೂಲ ಶ್ರೀಕೃಷ್ಣ ಅಂತಾನೆ ಈ ಅಧ್ಯಾಯದ ಹೆಸರು ಅಲ್ವಾ. ಅದನ್ನೇ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಈ ಅಂಶವನ್ನ ಸ್ಪಷ್ಟವಾಗಿ ವಿವರಿಸಲಾಗುವುದು. ಒಟ್ಟಾರೆ ಭಗವಂತನು ಯಾವಾಗಲೂ ಪ್ರಸ್ತಾವಿಸಲಾಗದಂತಹ ಅಸಂಖ್ಯಾತ ಅವತಾರಗಳಿಗೆಲ್ಲ ಅನಂತವಾದ ಮೂಲ ಆಕರ ಎನ್ನಬಹುದು. ಆದರೆ ಅಂತಹ ಅವತಾರಗಳನ್ನು ಅಸಾಮಾನ್ಯವಾದ ನಿರ್ದಿಷ್ಟ ಯೋಗಗಳಿಂದ ಗುರುತಿಸಲಾಗುವುದು. ಆ ಅಸಾಮಾನ್ಯ ಕಾರ್ಯಗಳಾದರೂ ಸಾಮಾನ್ಯ ಜೀವಿಗಳು ನಿರ್ವಹಿಸಲು ಅಸಾಧ್ಯವಾದಂತವು. ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಶಕ್ತ್ಯಾವಾಹನೆ ಪಡೆದ ಭಗವಂತನ ಅವತಾರಗಳನ್ನು ಗುರುತಿಸಲು ಈ ಅಸಾಮಾನ್ಯ ಕಾರ್ಯಗಳೇ ಓರೆಗಲ್ಲುಗಳು ಎನ್ನಬಹುದು ಅಲ್ವಾ. ಈಗ ಭಗವಂತ ಯಾವುದೇ ಒಂದು ಅವತಾರದಲ್ಲಿ ಬಂದಾಗ ಅವ್ರು ಏನು ಕಾರ್ಯಗಳು ಮಾಡ್ತಾರೋ ಅದನ್ನ ಸಾಮಾನ್ಯ ಮನುಷ್ಯರಾದವ್ರು ಯಾವತ್ತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇದರಿಂದ ನಮ್ಗೆ ಅರ್ಥ ಆಗತ್ತೆ ಇವೆಲ್ಲನೂ ಸಹ ಭಗವಂತನ ಅವತಾರಗಳು, ಈ ಅಸಾಮಾನ್ಯ ಕಾರ್ಯಗಳೇ ಓರೆಗಲ್ಲುಗಳು ಅನ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಮೇಲೆ ನಮೂದಿತವಾಗಿರುವ ಭಗವಂತನ ಕೆಲವು ಅವತಾರಗಳಂತೂ ಬಹುಮಟ್ಟಿಗೆ ಆತನ ಸ್ವ ಅಂಶ ವಿಸ್ತರಣೆಗಳು. ಉದಾಹರಣೆಗೆ ಕುಮಾರರು ಆಧ್ಯಾತ್ಮಿಕ ಜ್ಞಾನದಿಂದ ಶಕ್ತ್ಯಾವೇಶಿತರಾಗಿದ್ದಾರೆ, ನಾರದರು ಭಕ್ತಿ ಸೇವೆಯಿಂದ ಶಕ್ತ್ಯಾವೇಶಿತರಾಗಿದ್ದಾರೆ, ಮಹಾರಾಜ ಪೃಥು ಆಡಳಿತ ಕಾರ್ಯ ಸಂಧಾನಕ್ಕಾಗಿ ಶಕ್ತ್ಯಾವೇಶಿತನಾಗಿದ್ದಾನೆ, ಮತ್ಸ್ಯಾವತಾರವು ನೇರವಾಗಿ ಭಗವಂತನ ಸ್ವ ಅಂಶ ರೂಪವಾಗಿದೆ. ಆದ್ದರಿಂದ ಭಗವಂತನ ಅಸಂಖ್ಯಾತ ಅವತಾರಗಳು ವಿಶ್ವದಾದ್ಯಂತ ನಿರಂತರವಾಗಿ ಯಾವುದೇ ತಡೆಯಿಲ್ಲದೆ ಜಲಪಾತದಿಂದ ನೀರು ಒಂದೇ ಸಮನೆ ಸುರಿಯುವಂತೆ ಸಂಭವಿಸುತ್ತಲೇ ಇರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಆ ಅವತಾರದಲ್ಲಿ ಬಂದಾಗ ಅವರು ಯಾವ ಶಕ್ತಿ ಬೇಕೋ ಅದನ್ನ ಮಾತ್ರ ಅವರು ಪ್ರದರ್ಶನ ಮಾಡ್ತಾರೆ. ಈಗ ಅವರು ಸನತ್ ಕುಮಾರರಾಗಿ ಬಂದಾಗ ಅವರು ಆಧ್ಯಾತ್ಮಿಕ ಜ್ಞಾನವನ್ನ ಮಾತ್ರ ಅವರು ಪ್ರದರ್ಶನ ಮಾಡ್ತಾರೆ. ಅದರಿಂದ ಅವರು ಅಂತಹ ಶಕ್ತಿಯನ್ನ ಮಾತ್ರ ಅವರು ಪಡ್ಕೊಂಡು ಬರ್ತಾರೆ. ನಾರದರು ಭಕ್ತಿ ಶಕ್ತಿಯನ್ನ ಅವರು ಹೊಂದಿದ್ದಾರೆ, ಪೃಥು ಅವರು ಪಾಲನಾ ಶಕ್ತಿಯನ್ನ ಹೊಂದಿದ್ದಾರೆ, ಮತ್ಸ್ಯಾವತಾರದಲ್ಲಿ ಅವರು ನೇರವಾಗಿ ಅವರು ಭಗವಂತನ ಸ್ವ ಅಂಶ ರೂಪ ಆಗಿದೆ. ಈ ತರ ಅಸಂಖ್ಯಾತ ಅವತಾರಗಳು ವಿಶ್ವದಲ್ಲಿ ನಿರಂತರವಾಗಿ ನಡೀತಾನೆ ಇರುತ್ತೆ, ಯಾವುದೇ ತಡೆ ಇಲ್ದಲೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ 27ನೇ ಶ್ಲೋಕವನ್ನ ನಾವು ಓದ್ಬಿಟ್ಟು ಮುಗಿಸೋಣಂತೆ. ನಾಳೆಯಿಂದ 28ನೇ ಶ್ಲೋಕ, ಅದು ತುಂಬಾ ಮುಖ್ಯವಾದ ಶ್ಲೋಕ. ಸೊ ಅದನ್ನ ಏನು ಸಾರ್ವಭೌಮ ಶ್ಲೋಕ ಅಥವಾ ರಾಜ ಶ್ಲೋಕ ಅಂತ ಹೇಳ್ಬಿಟ್ಟು ಕರೀತಾರೆ ಅದನ್ನ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ ನಾಳೆ. ಋಷಯೋ ಮನವೋ ದೇವ ಮನುಪುತ್ರ ಮಹೌಜಸಃ ಕಲಾಹ ಸರ್ವೇ ಹರೇ ರೇವಾ ಸಪ್ರಜಾಪತಯ ಸ್ಮೃತಾಹ. ಎಲ್ಲ ಋಷಿಗಳು, ಮನುಗಳು, ದೇವತೆಗಳು ಮತ್ತು ಮನುವಿನ ಸಂತತಿಯವರು ವಿಶೇಷ ಸಾಮರ್ಥ್ಯವನ್ನ ಹೊಂದಿದವರಾಗಿದ್ದು ಭಗವಂತನ ಸ್ವ ಅಂಶ ರೂಪಗಳೋ ಅಥವಾ ಸ್ವ ಅಂಶ ರೂಪದ ಭಾಗಗಳೋ ಆಗಿರುತ್ತಾರೆ. ಪ್ರಜಾಪತಿಗಳನ್ನು ಈ ಪಟ್ಟಿಯಲ್ಲಿ ಸೇರಿಸಬಹುದು. ಭಾವಾರ್ಥ: ತುಲನಾತ್ಮಕವಾಗಿ ಕಡಿಮೆ ಶಕ್ತಿಯನ್ನು ಹೊಂದಿರುವವರನ್ನ ವಿಭೂತಿ ಅವತಾರಗಳೆಂದು, ಹೆಚ್ಚು ಶಕ್ತಿಯನ್ನು ಹೊಂದಿರುವವರನ್ನ ಆವೇಶ ಅವತಾರಗಳೆಂದು ಕರೆಯಲಾಗುವುದು ಅಂತ ಬಿಟ್ಟು ಹೇಳ್ತಾರೆ. ಇವಾಗ ನಾವು ಎಷ್ಟೊಂದು ಅವತಾರಗಳನ್ನ ನೋಡಿದ್ವಿ ಅಲ್ವಾ. ಇವಾಗ ಕೃಷ್ಣಾವತಾರದಲ್ಲಿ ಬಂದಾಗ ಅವರು ಎಲ್ಲ ಆ ಶಕ್ತಿಗಳೇನಿದೆ ಆ ಎಲ್ಲ ಷಡ್ಲಕ್ಷಣಗಳನ್ನ ಅವರು ಪ್ರದರ್ಶನ ಮಾಡ್ತಾರೆ. ಆದ್ರೆ ಬೇರೆ ಬೇರೆ ಅವತಾರಗಳನ್ನ ನಾವು ಇವಾಗ ಇಷ್ಟ ತನಕ ಏನನ್ನ ನೋಡಿದೀವೋ ಅದು ಆ ಸಮಯದಲ್ಲಿ ಏನು ಅಗತ್ಯ ಇತ್ತೋ ಅಷ್ಟು ಮಾತ್ರ ಅವರು ಪ್ರದರ್ಶನವನ್ನ ಮಾಡ್ತಾರೆ. ಕಡಿಮೆ ಶಕ್ತಿನ ಪ್ರದರ್ಶನ ಮಾಡಿದ್ರೆ ಅದನ್ನ ವಿಭೂತಿ ಅವತಾರಗಳು ಅಂತ ಕರಿತೀವಿ. ಹೆಚ್ಚು ಶಕ್ತಿಯನ್ನ ಅವರು ಪ್ರದರ್ಶನ ಮಾಡಿದ್ರೆ ಅದನ್ನ ಆವೇಶ ಅವತಾರಗಳು ಅಂತ ಹೇಳ್ಬಿಟ್ಟು ಕರೀಲಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಾವು ಇನ್ನೊಂದು ಏನನ್ನ ತಿಳ್ಕೊಬೇಕು ಅಂತಂದ್ರೆ, ಯಾವುದೇ ಒಂದು ಮನ್ವಂತರದಲ್ಲಿ ಭಗವಂತ ಅವರು ಸಪ್ತರ್ಷಿಗಳಾಗಿ, ಮನುಗಳಾಗಿ, ದೇವತೆಗಳಾಗಿ, ಮನುವಿನ ಸಂತತಿಯವರಾಗಿ, ಮತ್ತೆ ಪ್ರಜಾಪತಿಯಾಗಿ, ಮತ್ತೆ ಮನ್ವಂತರದ ಅವತಾರವಾಗಿ ಈ 6 ರೂಪದಲ್ಲಿ ಅವರು ಬರ್ತಾರಲ್ಲ, ಇವೆಲ್ಲನೂ ಸಹ ಭಗವಂತನ ಅಂಶ ಅಂತಾನೆ ಅವರು ಹೇಳ್ತಾ ಇದ್ದಾರೆ. ಯಾವ್ದ್ಯಾವ್ದು? ಋಷಿಗಳು, ದೇವತೆಗಳು, ಮನುಗಳು, ಮನುವಿನ ಸಂತತಿಯವರು, ಪ್ರಜಾಪತಿಗಳು, ಮತ್ತೆ ಮನ್ವಂತರ ಅವತಾರ ಅಂತ ಬರ್ತಾರಲ್ಲ ಭಗವಂತ, ಈ 6 ಸಹ ಆ ಭಗವಂತನ ಅವತಾರದವರೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಭಾಗವತ್ ಗ್ರಂಥ ಮಹಾರಾಜ್ ಕಿ ಜೈ, ಶಿಲಾ ಪ್ರಭುಪಾದ್ ಕಿ ಜೈ, ಶಿಲಾ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ